ನಮಸ್ಕಾರ ಸಲ್ಮೇಲು. ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ. ನಾನು ಜಿತೇಂದ್ರ ಕುಂದೇಶ್ವರ. ಪ್ರಿಯ ವೀಕ್ಷಕರೇ, ಇವತ್ತಿನ ಇಂದಿನ ತಿರುಗುಬಾಣದ ಅತಿಥಿ ಶ್ರೀರಾಮ ಸೇನೆಯ ಮಂಗಳೂರು ವಿಭಾಗದ ಅಧ್ಯಕ್ಷರಾಗಿದ್ದುಕೊಂಡು ಇದೀಗ ಉಚ್ಚಾಟನೆಗೊಂಡಂತಹ ಮೋಹನ್ ಭಟ್ ಅವರು. ಮೋಹನ್ ಭಟ್ರೆ, ಸ್ವಾಗತ. ನೀವು ನಾನು ತಿಳಿದ ಪ್ರಕಾರ ಕಾರ್ಕಳದವರು, ಆಮೇಲೆ ಮುಂಬೈಗೆ ಹೋದ್ರಿ, ಬಾಲ್ಯವನ್ನು ಮತ್ತೆ ಉಡುಪಿಯಲ್ಲಿ ಬಂದು ಕಲ್ತ್ರಿ, ಆಮೇಲೆ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಓದಿದ್ರಿ. ನನಗೆ ಗೊತ್ತಿದ್ದಾಗೆ ಶಿರೂರು ಮಠದ ಪರ್ಯಾಯದಲ್ಲಿ ಕೃಷ್ಣ ಮಠದಲ್ಲಿ ಪಾರಾಯಣ ಮಾಡಿಕೊಂಡಿದ್ದವರು. ಆಮೇಲೆ ಶ್ರೀರಾಮ ಸೇನೆ ಸೇರಿದ್ರಿ. ನಿಮ್ಮ ಮೇಲೆ 18 ಕೇಸುಗಳು, ಒಬ್ಬ ಪೂಜೆ ಮಾಡಿಕೊಂಡಿದ್ದವರ ಮೇಲೆ 18 ಕೇಸುಗಳು. ಅದು ಯಾವುದು? ಕೊಲೆ ಯತ್ನ, 507, ದರೋಡೆ, ದೊಂಬಿ. ಕೃಷ್ಣ ಕೃಷ್ಣ ಏನಿದೆಲ್ಲ? ಈ ನೀವು ಹೇಳಿದ್ರಲ್ಲ ಈ 18 ಕೇಸು, ಅದು ಸಂಘಟನೆಯಿಂದ ಸಿಕ್ಕಿದಂಥ ಪ್ರಸಾದ. ಏನು ಬೇಜಾರಿಲ್ಲ, ಯಾಕಂತ ಹೇಳಿದರೆ ಹಿಂದುತ್ವಕ್ಕೋಸ್ಕರ ತಗೊಂಡಂಥ ಕೇಸುಗಳಂತೇಳಿ. ಮತ್ತು ಇನ್ನು ನಾನು ಮೂಲತಃ ಕಾರ್ಕಳದವನು ಹೌದು, ಆದರೆ ಹುಟ್ಟಿದ್ದು ನಾನು ಮುಂಬೈಯಲ್ಲಿ ಹುಟ್ಟಿದ ನಂತರ ನನ್ನ ತಂದೆಯವರು ಮುಂಬೈಯಲ್ಲಿ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ನನ್ನ ತಾಯಿ ನನ್ನನ್ನು ಕರ್ಕೊಂಡು ಬಂದದ್ದು ಉಡುಪಿಗೆ. ಉಡುಪಿಯಲ್ಲಿ ಆ ಸಂದರ್ಭ ನಮಗೆ ಬಹಳ ಕಷ್ಟ ಇದ್ದ ಸಂದರ್ಭದಲ್ಲಿ ನಾನು ಸುಮಾರು ಒಂದು 6ನೇ ಕ್ಲಾಸ್ವರೆಗೆ ನಾನು ಅನಾಥಾಶ್ರಮದಲ್ಲಿ ಬೆಳೆದೆ. ನಮ್ಮ ಇಲ್ಲೇ ಉಡುಪಿಯಲ್ಲಿ UBMC ಅಂತೇಳುವಂಥ ಒಂದು ಅನಾಥಾಶ್ರಮದಲ್ಲಿ ನಾನು ಬೆಳೆದಿದ್ದೆ. ಆನಂತರ ಕ್ರಿಶ್ಚಿಯನ್ ಹೈಸ್ಕೂಲ್, ಅದಾದ ನಂತರ ನಾನು ಸಂಸ್ಕೃತ ಕಾಲೇಜಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಅದಾದ ನಂತರ ಪುತ್ತಿಗೆ ಶ್ರೀಗಳೊಟ್ಟಿಗೆ ಒಂದು 2 ವರ್ಷ ನಾನು ಸಣ್ಣದಿರುವಾಗ ಸಂಚಾರಕ್ಕೆ ಅವ್ರ ಜೊತೆ ನಾನು ಹೋಗಿದ್ದೆ. ಅಲ್ಲಿ ಕೆಲವೊಂದು ಪಾಠಗಳನ್ನು ನಾನು ಕಲ್ತಿದ್ದೆ. ಪಾಠ ನಿಮ್ಗೆ ಗೊತ್ತಿರ್ಬೋದು, ಪಾರಾಯಣ ಎಲ್ಲ ಕಲಿಯುವಂಥದ್ದು ಸ್ವಾಮಿಗಳ ಮುಖಾಂತರ ಕಲ್ತಿದ್ದೆ. ಆನಂತರ ಶಿರೂರು ಸ್ವಾಮೀಜಿಯವರು ನಮಗೆ ಭಾಳ ಸಣ್ಣದಿರುವಾಗಿಂದಲೂ ನಮಗೆ ಶಿರೂರು ಮಠ ಬಹಳ, ಸ್ವಾಮೀಜಿಯವರು ಭಾಳ ಆತ್ಮೀಯ ಇದಾಗಿದ್ದೆ. ನಾವು ಅವರಿಗೆ ನಮ್ಮನ್ನೆಲ್ಲ ಕಂಡ್ರೆ ಬಹಳ ಪ್ರೀತಿ, ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿ. ಸೊ ಅದೇ ಒಡನಾಟದಿಂದಾಗಿ ನನಗೆ ಕೊನೆಯ ಶಿರೂರು ಪರ್ಯಾಯ ಸಂದರ್ಭದಲ್ಲಿ ನನಗೊಂದು ದೊಡ್ಡ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತು. ಸೊ ಇದು ನಾನು ಬಾಲ್ಯದಿಂದ ನಾನು ಬೆಳೆದುಕೊಂಡು ಬಂದದ್ದು. ಆನಂತರ ನನ್ನ ಒಂದು ಸಣ್ಣ ಒಂದು ಪರಿಚಯ. ಅದೇ ಎಲ್ರಿಗೂ ಆಶ್ಚರ್ಯ ಆಗೋದು ಹೇಳಿದರೆ, ಒಂದು ಸ್ವಾಮೀಜಿಗಳ ಜೊತೆ ಇದ್ದವರು, ಮುಖ್ಯಪ್ರಾಣ ಅಂತ ಹೇಳ್ಕೊಂಡಿದ್ದವರು, ಮಠದಲ್ಲಿ ಪಾರಾಯಣ ಮಾಡ್ತಾ ಇದ್ದವರು, ಇಷ್ಟೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನು ಹೇಗೆ ಹೊಡೆಯೋದು? ಪ್ರಸಾದ ಹೇಳ್ತೀರಿ ನೀವು, ಅಂದರೆ ಕೊಲೆ ಯತ್ನ ಸುಮ್ಮನೆ ಯಾರಾದರೂ ಪೊಲೀಸರು ಹಾಕ್ತಾರೆ, ಯಾಕೆ ಹಾಕ್ತಾರೆ? ಅಂದರೆ ನೀವು ಹಾಜಬ್ಬ ಬೆತ್ತಲೆ ಮಾಡಿದಂಥ ಒಂದು ಪ್ರಕರಣದಲ್ಲಿ ಕೂಡ ನಿಮ್ಮ ನಂತರದ ದೊಂಬಿ ಗಲಾಟೆಗಳಲ್ಲಿ ನಿಮ್ಮ ಮೇಲೆ ಕೇಸಾಗಿತ್ತೆ ಅಲ್ಲ, ಯಾಕೆ ಹೀಗೆ ನಿಮ್ಮ ಮೇಲೆ ಹುಡ್ಕೊಂಡು ಬರ್ತಾರೆ? ಬೇರೆ ಯಾರು ಇರಲಿಲ್ವಾ ನಿಮಗೆ ಕೇಸ್ ಹಾಕಲಿಕ್ಕೆ? ನೀವು ಹೇಳಿದ್ದು ಕರೆಕ್ಟ್. ಸಂಘಟನೆಯಲ್ಲಿರುವಂಥ ಎಷ್ಟೋ ಜನ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದು ಬೇಡ ಬಿಡಿ, ಅದು ಮತ್ತೆ 2ನೇ ಮಾತದು. ನರೇಂದ್ರ ಮೋದಿಯವರ ಮೇಲೂ ಕೂಡ ದೊಡ್ಡ ದೊಡ್ಡ ಕೇಸ್ ಆಗಿದೆ. ಅಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ನಾನು ಹೇಳಿದ್ದು. ಆದರೆ ಅಷ್ಟೂ ಕೇಸಲ್ಲಿಯೂ ಕೂಡ ಒಂದೇ ಒಂದು ಸಿಂಗಲ್ ಸಾಕ್ಷಿ ಆಧಾರಗಳು ಇರಲಿಲ್ಲ. ಮತ್ತು ಎಲ್ಲವೂ ಕೂಡ ನನ್ನ ಮೇಲೆ ಬಂದಿರತಕ್ಕಂಥ ಕೇಸುಗಳು ಸಂಘಟನೆಯಲ್ಲಿರುವಾಗ ಬಂದಿರತಕ್ಕಂಥ ಕೇಸುಗಳು. ನಿಮ್ಗೆ ಗೊತ್ತಿರ್ಬೋದು, ಈ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು 50-100 ಜನ ಸೇರಿ ಗಲಾಟೆ ಆಗುವಾಗ ಅಲ್ಲಿ ಅವರು ಕೇಸ್ ಹಾಕುವಂಥದ್ದು ಪ್ರಮುಖವಾಗಿ ಆ ಸಂಘಟನೆಯ ಲೀಡರ್ಗಳು ಯಾರು ಇರ್ತಾರೆ ಅವ್ರ ಮೇಲೆ. ನಾನು ಬಜರಂಗ ದಳದಲ್ಲಿರುವಾಗ ನಾನು ಸಂಚಾಲಕನಾಗಿದ್ದೆ. ಆ ಸಂಚಾಲಕನಾಗಿರೋದ್ರಿಂದ ನನ್ನ ಮೇಲೆ ಅದು A1 ಅಂತ ಹೇಳುವಂಥದ್ದು ಕೇಸ್ ಸಹಜವಾಗಿ ಅದು ಬಂದಿದೆ. ಸೊ ಅದು ಎಲ್ಲವೂ ಕೂಡ ಹೆಚ್ಚು ಸಮಯ ನಿಲ್ಲಿಲ್ಲ. ಸಾಕ್ಷಿ ಆಧಾರಗಳು ಯಾವುದು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಸಿಗುವುದಿಲ್ಲ, ಯಾಕಂತ ಹೇಳಿದ್ರೆ ಅದು ಮಾಬಲ್ಲಿ ಆಗಿರುವಂಥದ್ದು. ಸೊ ಎಲ್ಲ ಕೇಸುಗಳು ಕೂಡ ಈಗ ಕೊನೆಯ ಕೇಸು ಮೊನ್ನೆ 2 ತಾರೀಕಿಗೆ ಬಿದ್ದೋಗಿದೆ. ಸೊ ನೀವು ಹೇಳ್ತೀರಿ, ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದರೆ ಈಗ ಪ್ರಮೋದ್ ಮುತಾಲಿಕ್ರ ಮೇಲೆ ಕೂಡ ಬಹಳಷ್ಟು ಕೇಸುಗಳಿದ್ದಾವೆ. ಯಾವುದು ಕೂಡ ಅವ್ರು ಮಾಡಿದಾರಂತೇನಿಲ್ಲಲ್ಲ. ಕರೆಕ್ಟ್. ಈಗ ಕಾರ್ಕಳದಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಗುರು ಶಿಷ್ಯರ ಹೋರಾಟ, ಗುರು ಶಿಷ್ಯರ ಕದನ ಅಂತ. ಅದರ ಮಧ್ಯದಲ್ಲಿ ಒಂದು ಉಪಕಥೆ ಬರ್ತದೆ. ಶಿಷ್ಯ ಗುರುವನ್ನೇ ಪ್ರಶ್ನಿಸಿದ ಶಿಷ್ಯ, ಗುರುವಿನ ಎದುರು ತೊಡೆ ತಟ್ಟಿದ ಶಿಷ್ಯ ಯಾರು ಹೇಳಿದರೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ನಾಯಕರಾದಂತಹ ಪ್ರಮೋದ್ ಮುತಾಲಿಕ್ ವಿರುದ್ಧವೇ ಮಂಗಳೂರು ವಿಭಾಗದಂಥ ಅಧ್ಯಕ್ಷರಾದಂತಹ ಮೋಹನ್ ಭಟ್. ನೀವು ಅದು ಹೋಗಿ ಏನು ಹೇಳ್ತೀರಿ, ಶ್ರೀರಾಮ ಸೇನೆ ಸಂಘಟನೆ ನಮಗೆ ಬಿಟ್ಟುಕೊಡ್ಲಿ ಅವರು ಕಾರ್ಕಳದಲ್ಲಿ ಸ್ಪರ್ಧಿಸುವುದಾದರೆ ಅಂತ. ಏಕಲವ್ಯ ಏನು ಮನಸ್ಸಿನಲ್ಲಿ ದ್ರೋಣಾಚಾರ್ಯನ ಸ್ಮರಣೆ ಮಾಡಿದ್ದಕ್ಕೆ ಅವರು ಗುರುದಕ್ಷಿಣೆಯಾಗಿ ಹೆಬ್ಬೆರಳು ಕೇಳಿದರು. ಈಗ ಮುತಾಲಿಕ್ರವರು ನೀವು ಗುರು ಅಂತ ಹೇಳ್ಕೊಳ್ತೀರಿ, ಈಗ ಅವರ ಹೃದಯವನ್ನೇ ಕೇಳ್ತಾ ಇದ್ರಲ್ಲ, ಶ್ರೀರಾಮ ಸೇನೆಯನ್ನು ಕೇಳ್ತಾ ಇದ್ರಲ್ಲ, ಇದು ಗುರುದ್ರೋಹ ಅಲ್ವಾ? ತಪ್ಪಲ್ವಾ ಇದು? ನಿಮ್ಮ ಮಾತಿಗೆ
ಸರಿಯಾದಂಥ ಒಂದು ಉತ್ತರ ನಾನು ಇಲ್ಲಿ ಹೇಳ್ತೇನೆ ಕೇಳಿ. ಇದು ಗುರುದ್ರೋಹವ ಅಲ್ಲ, ಗುರುವಿಗೆ ನಾನು ಕಾಣಿಕೆ ಕೊಡ್ತಿದ್ದೇನೆ ಅಂತ ಹೇಳೋದು ನೀವೇ ನಿರ್ಧಾರ ಮಾಡಿ. ಹಾಗೆ ಇದನ್ನು ನೋಡ್ತಿರುವಂಥ ವೀಕ್ಷಕರು ಕೂಡ ನಿರ್ಧಾರ ಮಾಡ್ಬೋದು ಇದನ್ನು. ನಾನು ಕೇಳಿದ್ದೇನಲ್ಲಿ ಅವರ ಹತ್ರ, ರಾಜಕೀಯವಾಗಿ ತಾವು ನಿಲ್ಲುದಿದ್ರೆ ದಯವಿಟ್ಟು ನಿಮಗೆ ಆ ಸ್ಥಾನಮಾನ ಬೇಕಂತ ಹೇಳಿದರೆ ಆ ಸ್ಥಾನಮಾನವನ್ನು ಗೌರವಯುತವಾಗಿ ನಾವು ತೆಗೆದುಕೊಡ್ತೇವೆ. ನಮ್ಗೆ ಗೊತ್ತಿದೆ, ನೀವೇ ಹೇಳಿದಾಗೆ ಅಥವಾ ಸಂಘಟನೆಯ ಪ್ರಮುಖರು ಮಾತನಾಡಿದಾಗೆ ನಾವು ಕಾರ್ಕಳದಲ್ಲಿ ಮೂಗಿಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಾಯಿ ಬಿಡ್ತದೆ ಅಂತ ಹೇಳುವಂಥದ್ದೊಂದು ಮಾತು ಬಂದಿತ್ತು. ಇವಾಗ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕರು ನಿಂತರೆ ಅದು ಎಷ್ಟು ಕಷ್ಟ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಸ್ವತಃ ಪ್ರಮೋದ್ ಮುತಾಲಿಕರಿಗೂ ಕೂಡ ಗೊತ್ತಿದೆ. ಇದು ನೋಡಿ, ನಾವು ಯಾವಾಗಲೂ ಮಾತನಾಡುವಾಗ ಹೃದಯದಿಂದ ಮಾತನಾಡಬೇಕು, ಸತ್ಯ ಏನಂತ ಹೇಳುವಂಥದ್ದು ತಿಳ್ಕೊಂಡು ಮಾತನಾಡಬೇಕು. ಮೊದಲಾದದ್ದೇನು, ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರಿಗೆ ಒಂದು ಒಳ್ಳೆಯ ಕ್ಷೇತ್ರವನ್ನು ನಾವು ಏನಾದರೂ ಮಾಡಿ ತೆಗೆಸಿಕೊಡ್ಬೇಕು ಬಿ ಜೆ ಪಿಯವರಿಂದ. ಯಾವ ರೀತಿಯಲ್ಲಿ ಅವರ ಹತ್ರ ಮನವಿ ಮಾಡಿಕೊಂಡು, ಪ್ರಮೋದ್ ಮುತಾಲಿಕ್ರವರು ಈಗ ಹಿರಿ ಜೀವ, ಸಂಘಟನೆಗೋಸ್ಕರ ಬಹಳಷ್ಟು ಶ್ರಮ ವಹಿಸಿದ್ದಾರೆ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಸೊ ಈ ಸಂದರ್ಭದಲ್ಲಿ ಅವರಿಗೆ ಈ ವರ್ಷ ಏನಾದರೂ ಮಾಡಿ ಒಂದು ಆ ಸ್ಥಾನಮಾನವನ್ನು ತಾವು ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಮನವಿ ಮಾಡುವ ಮೂಲಕ ನಾವು ತೆಗೆದುಕೊಳ್ಳುವುದು ಅಂತ ಹೇಳುವಂಥದ್ದು ಈ ಹಿಂದೆ ನಿರ್ಧಾರ ಆಗಿತ್ತು. ಸೊ ಅದರ ಪ್ರಕಾರವೇ ಏನು ಒಂದು ನನಗೆ ಸೂಚನೆ ಕೊಟ್ಟರು ನಮ್ಮ ಸಂಘಟನೆಯಿಂದ ಅಂತ ಹೇಳಿದರೆ, ಒಂದು ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಏನಂತ ಹೇಳಿದರೆ, ಪ್ರಮೋದ್ ಮುತಾಲಿಕರು, ಇದು ಕಾರ್ಕಳ ಮಾತ್ರ ಅಂತಲ್ಲ, ಪುತ್ತೂರು, ಚಿಕ್ಕಮಗಳೂರು, ಕಾರ್ಕಳ, ಒಂದು 4-5 ಕಡೆಯಲ್ಲಿ ಸಂಘದ ಪ್ರಭಾವ ಹೆಚ್ಚಿರುವಂಥ ಒಂದು ಕಡೆಯಲ್ಲಿ, ಆನಂತರ ಬಿ ಜೆ ಪಿಯ ಪ್ರಭಾವಿ ಶಾಸಕರಿರುವಂಥ ಕಡೆಯಲ್ಲಿ ನಾವು ಸ್ವಲ್ಪ ಪ್ರಮೋದ್ ಮುತಾಲಿಕರನ್ನಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಕೂಡ ಅಲ್ಲಿ ಸ್ವಲ್ಪ ಅವರಿಗೆ ಸ್ವಲ್ಪ ಕಸಿವಿಸಿ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಬಿ ಜೆ ಪಿ ಆಗಲಿ ಸಂಘದವರಾಗಲಿ ಅಷ್ಟು ಸುಲಭವಾಗಿ ಪ್ರಮೋದ್ ಮುತಾಲಿಕರನ್ನು ತಗೊಳ್ಳೋದಿಲ್ಲ. ಅದು ಎಲ್ರಿಗೂ ಗೊತ್ತಿದೆ, ಪ್ರಮೋದ್ ಮುತಾಲಿಕರಿಗೂ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ನಾವು ಸ್ವಲ್ಪ ಆ ರೀತಿಯ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಆನಂತರ ಅವ್ರ ಹತ್ರ ಹೋಗಿ ಒಂದು ಮಾತುಕತೆ ಮಾಡಿ ಅವ್ರಿಗೊಂದು ಸ್ಥಾನಮಾನ, ಇದು ತಪ್ಪಲ್ಲ, ಇದು ಖಂಡಿತವಾಗಿಯೂ ತಪ್ಪಲ್ಲ ಇದು. ಯಾಕಂದ್ರೆ ರಾಜಕೀಯ ಅಂತ ಹೇಳಿದ್ರೆ ಹಾಗೆ ಸೀದಲ್ಲಿ ಕೇಳಿದ್ರೆ ಏನು ಕೂಡ ಸಿಗುವುದಿಲ್ಲ. ಸೊ ಇದು ನಮ್ಮ ನಿರ್ಧಾರ ಆಗಿತ್ತು. ಮತ್ತೇನಾಯ್ತು? ಈ ನಿರ್ಧಾರ ಅದು ಅದರಲ್ಲಿ ಸಫಲತೆ ಕೂಡ ಆಯ್ತು. ನಾವು ನಿಮ್ಗೆ ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ಕೂಡ ಬಂದಿತ್ತು. ಪ್ರಮೋದ್ ಮುತಾಲಿಕರನ್ನು ಸೇರಿಸಿ ಒಂದು 3 ಜನ ಸ್ವಾಮೀಜಿಯವರಿಗೆ ಮತ್ತು ಹಿಂದೂ ಹೋರಾಟಗಾರರಿಗೆ ಒಂದು ಬಿಜೆಪಿ ಈ ಸರಿ ಒಂದು ಸೀಟ್ ಕೊಡುವಂಥದ್ದು ಯೋಚನೆ ಮಾಡಿದೆ. ಅದು ಈ ಸರಿ ಆಗ್ತದೆ ಅಂತ ಹೇಳುವಂಥ ಮಾಧ್ಯಮದಲ್ಲಿ ಕೂಡ ಬಂದಿತ್ತು ಅದು. ಸೊ ಇಷ್ಟೆಲ್ಲ ಆಗುವಾಗ ಮುತಾಲಿಕರಿಗೂ ಕೂಡ ಕಾರ್ಕಳದಲ್ಲಿ ನಿಲ್ಲಲಿಕ್ಕೆ ಇಚ್ಛೆ ಇರಲಿಲ್ಲ. ಸೊ ಅವರಿಗೂ ಕೂಡ ತೇರದಾಳ, ಜೇವರ್ಗಿ ಒಂದು 5-6 ಕ್ಷೇತ್ರ ಮಾತುಕತೆ ಆಗ್ತಾ ಇತ್ತು, ಅಲ್ಲಿ ನಿಲ್ಲುವಂಥದ್ದೊಂದು ಇದಿತ್ತು. ಮತ್ತು ನಾನು ಯಾಕೆ ಇದಕ್ಕೆ ಇಷ್ಟು ವಿರೋಧ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದ್ದಾಗೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಅಂತ ಹೇಳುವಂಥದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರು ಅಂತ ಹೇಳಿದರೆ ಅದು ಬಿ ಜೆ ಪಿಯ ಕಾರ್ಯಕರ್ತರೇ. ನಾನು ಓಪನ್ ಆಗಿ ನಾನು ಇಲ್ಲಿ ಹೇಳ್ತೇನೆ, ಇಲ್ಲಿ ಯಾರು ಕೂಡ ಕಾಂಗ್ರೆಸ್ನಿಂದ ಬಂದವರಾಗಿರ್ಬೋದು, ಬೇರೆ ಪಕ್ಷದಿಂದ ಬಂದವರು ಯಾರು ಕೂಡ ಇಲ್ಲಿ ಕಾರ್ಯಕರ್ತರಿಲ್ಲ. ಹಿಂದೂ ಕಾರ್ಯಕರ್ತರು ಅಂತ ಹೇಳಿದರೆ ಅದು ಬಿ ಜೆ ಪಿಗೆ ಓಟ್ ಹಾಕುವಂಥದ್ದೇ ಕಾರ್ಯಕರ್ತರು ಇರುವಂಥದ್ದು. ಇಲ್ಲಿ ಮತ್ತೊಂದು ವಿಚಾರ ನೆನಪಿರಲಿ, ಕಾರ್ಕಳದ ವಿಚಾರದಲ್ಲಿ ನೇರವಾಗಿ ನಾನು ಇನ್ನೂ ತೀವ್ರತರ ವಿರೋಧ ಯಾಕೆ ನಾನು ಮಾಡಿದ್ದಂತ ಹೇಳಿದರೆ, ಶ್ರೀರಾಮ ಸೇನೆ ಸಂಘಟನೆ ಹೆಸರು ಬರಬಾರ್ದು, ಅಲ್ಲ ಅಲ್ಲಿ ಏನಿದ್ರು ಕೂಡ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳುವಂಥದ್ದು ಅಲ್ಲಿ ಒಬ್ಬ ಉದ್ಯಮಿಯ ಒಂದು ಮಾತಿದೆಯಲ್ಲ. ಅಲ್ಲ, ಇದಕ್ಕೆ ಬರ್ತೇನೆ. ನೀವು ಹೇಳಿದ್ರಿ ಏನು, ನೀವೇ ಕರೆದದ್ದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ, ರಾಷ್ಟ್ರೀಯ ನಾಯಕರಾದಂಥ ಪ್ರಮೋದ್ ಮುತಾಲಿಕ್ರವರಿಗೆ ಅನ್ಯಾಯ ಆಗಿದೆ, ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅವರು ಸ್ಪರ್ಧೆ ಮಾಡಬೇಕು. ನಾನು ಕರೆದದ್ದಲ್ಲ. ಅಲ್ಲ, ಕರೆದದ್ದು ನೀವು ಹೇಳ್ತೇನೆ. ಅಲ್ಲ, ನಾನು ಹೇಳಿದ್ದಂತ ಹೇಳಿದ್ರೆ ರಾಜ್ಯ ನಾಯಕರ ನಿರ್ಧಾರ. ಅಲ್ಲ, ಏನು ಈಗ ಅದನ್ನು ಈಗ ಸ್ಪಷ್ಟನೆ ಕೊಡ್ಬೋದು. ಆದರೆ ನೀವು ಹೇಳಿದ್ರಿ ಏನು, ರಾಷ್ಟ್ರೀಯ ನಾಯಕರಾದ ಪ್ರಮೋದ್ ಮುತಾಲಿಕ್ ಅವರಿಗೆ ಅನ್ಯಾಯ ಆಗಿದೆ, ಆ ನ್ಯಾಯ ಸ್ಥಾನಮಾನ ಸಿಕ್ಕಿಲ್ಲ, ಅದಕ್ಕೋಸ್ಕರ ಪರಿಹಾರಕ್ಕಾಗಿ ಅಥವಾ ಸ್ಥಾನಮಾನಕ್ಕಾಗಿ ಇಲ್ಲಿ ಕಾರ್ಕಳದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವೇ ಇನ್ವಿಟೇಷನ್ ಆಹ್ವಾನ ಮಾಡಿದ್ರಿ. 3 ತಿಂಗಳಲ್ಲಿ ಅವರಿಗೆ ಆದ ಅನ್ಯಾಯಕ್ಕೆ ಏನಾದರೂ ಪರಿಹಾರ ಸಿಕ್ಕಿತಾ ಅಥವಾ ನಿಮ್ಗೆ ಏನಾದರೂ ಪರಿಹಾರ ಸಿಕ್ಕಿತಾ? ಅಲ್ಲ ನೋಡಿ, ನಾನು ಹೇಳಿದ್ದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಜನರಿಗೆ ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಅರ್ಥ ಆಗಿದೆ ಏನಂತ ನಿಮ್ಮ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಕೂಲಂಕುಷವಾಗಿ ನೋಡಿದ್ರೆ ಅದು ಎಷ್ಟು ಜನ ಹಾಕಿದ್ದಾರೆ ಅಂತ ಹೇಳುವಂತದ್ದನ್ನು ನೀವು ನೋಡಿ. ಯಾರೋ ಒಂದು 4-5 ಜನ ಮಾತ್ರ, ಮತ್ತೆ ಅದಕ್ಕೆ ಕೆಲವರೆಲ್ಲ ನಮ್ಮ ಊರಿನವರಲ್ಲ, ಪರ ಊರಿನವರು, ಹಿಂದೆ ಮುಂದೆ ಗೊತ್ತಿಲ್ಲದವರು, ಅದಕ್ಕೆಲ್ಲ ಅದಕ್ಕೋಸ್ಕರ ಅವಕಾಶ ಇದೆ, ಏನಿದ್ರೆ ಹೇಳಿ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇರುವಂತದ್ದು. ನೋಡಿ, ಕಾರ್ಕಳದಲ್ಲಿ ನಿಲ್ಲುವಂಥದ್ದು ಯಾವುದು ಕೂಡ ಉಪಾಯ ಅವರದ್ದು ಇರಲಿಲ್ಲ. ಪ್ರಮೋದ್ ಮುತಾಲಿಕರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಕಾರ್ಕಳದಲ್ಲಿ ನಿಲ್ಲುವಂಥದ್ದು. ಅವರಿಗೆ ಇದ್ದಂಥದ್ದು ಅವರ ಊರಿನಲ್ಲಿ ಅಲ್ಲಿ ನಿಲ್ಲುವಂಥದ್ದು ಇಂಟ್ರೆಸ್ಟ್ ಇದ್ದದನ್ನು ಇದನ್ನು ಸ್ಪಷ್ಟವಾಗಿ ನಮ್ಮ ಸಂಘಟನೆಯ ನಾಯಕರು ಕೂಡ ಅದನ್ನು ನಿರ್ಧಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಸಾಕ್ಷಿ ಇಲ್ಲದೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ನನ್ನ ಹತ್ರ ನಾಳೆ ಏನಾದರೂ ಈ ವಿಚಾರಕ್ಕೆ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ನಾನು ಎಲ್ಲವನ್ನು ಇಟ್ಟುಕೊಂಡೆ ನಾನು ಮಾತನಾಡ್ತಿದ್ದೇನೆ. ನನಗೆ ಉಡುಪಿಯಲ್ಲಿ ಒಂದು ಹೆಸರಿದೆ, ನಾನು ನೇರವಾಗಿ ಮಾತನಾಡುವಂಥ ವ್ಯಕ್ತಿ. ಅದರಲ್ಲಿ ನನಗೆ ನೇರವಾಗಿ ಮಾತಾಡೋದು ಇಷ್ಟು ಆದರೂ ಕೂಡ ನನಗೆ ಬೇಜಾರಿಲ್ಲ. ನಾನು ಪ್ರಮೋದ್ ನೋಡಿ, ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಆಗ ಹೇಳಿದರೆ ಆಗ ಒಂದು ಮಾತು, ನಾನು ಅದಕ್ಕೆ ನಿಮಗೆ ಉತ್ತರ ಕೊಡಲಿಲ್ಲ.
ಗುರುದಕ್ಷಿಣೆ ಅಂತ ಹೇಳುವಂಥದ್ದು ಹೇಳಿದ್ರಿ. ನಾನು ಕೊಡ್ತಿರುವಂಥದ್ದು ಅವ್ರಿಗೆ ಗುರುದಕ್ಷಿಣೆ ಯಾಕಂತ ಹೇಳಿದ್ರೆ, ಕಾರ್ಕಳದಲ್ಲಿ ಅವ್ರು ನಾಳೆ ನಿಂತು ಸೋತ್ರೆ ಆ ಸೋಲನ್ನು ನೋಡುವ ಧೈರ್ಯ ನನಗಿಲ್ಲ. ಗೊತ್ತಾಯ್ತಲ್ವಾ? ಇವ್ರು ಯಾರೆಲ್ಲ ಈಗ ನಿಲ್ಲಿಸ್ತಾ ಇದಾರಲ್ಲ, ನಾಳೆ ಅವರು ಸೋತ ನಂತರ ಇವ್ರ ಜೊತೆ ಇರ್ತಾರ ಅವರು? ಅಂದ್ರೆ ಮರ್ಯಾದೆ ಹೋಗುತ್ತೆ. 100ಕ್ಕೆ 100 ಹೋಗದೇ ಇರ್ತದೆ. 2 ಸಾರಿ ನಿಂತಾಗ ಏನಾಯ್ತು ಅಂತ ಹುಬ್ಳಿ ಅಂತ ಜಾಗದಲ್ಲೇ ಲಕ್ಷಾಂತರ, ಇವರ ಒಂದು ಸಭೆ ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಅಲ್ಲಿ ಅಂತ ಜಾಗದಲ್ಲಿ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಅಲ್ಲ, ಮರ್ಯಾದೆ ಇದ್ರೆ, ಸಂಘಟನೆಗೆ ಮರ್ಯಾದೆ ಇದೆ ಅಂತ ನೀವು ಹೇಳಿದ್ರೆ ಇಲ್ಲಿ ಮರ್ಯಾದೆ ಹೋಗುತ್ತೆ. ಹಾಗಾದ್ರೆ 2 ಕಡೆ ಸೋಲುವಾಗ ಮರ್ಯಾದೆ ಹೋಗ್ಬೇಕಿತ್ತಲ್ಲ, ಇಲ್ಲಿ ಏನು ವಿಶೇಷ ಮರ್ಯಾದೆ? ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನಲ್ಲ. ನೋಡಿ, 2 ಸಲ ಹೋದ್ಮೇಲೆ 3ನೇ ಸಲ ಹೋದ್ರೆ ಏನಂತ ಹೋದದ್ದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡಿ, 15 ವರ್ಷದ ಹಿಂದೆ ಶ್ರೀರಾಮ ಸೇನೆಯಲ್ಲಿ ಎಷ್ಟು ಜನ ನಾಯಕರಿದ್ರು, ಎಷ್ಟು ಜನ ಕಾರ್ಯಕರ್ತರಿದ್ರು? ಈಗ ನೀವು ತೆಗಿರಿ, ಎಷ್ಟು ಜನ ಮಂಗಳೂರಿನಲ್ಲಿ ತೆಗಿರಿ, ಉಡುಪಿಯಲ್ಲಿ ತೆಗಿರಿ, ನೀವು ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ಪ್ರಮೋದ್ ಮುತಾಲಿಕರೊಟ್ಟಿಗೆ ಬಂದು ನೋಡಿ, ಒಂದು ಕಲ್ಪನೆ, ನಿಮ್ಮ ತಪ್ಪು ಕಲ್ಪನೆ ನಾನು ಹೇಳ್ತೇನೆ ಕೇಳಿ. ಪ್ರಮೋದ್ ಮುತಾಲಿಕರೊಟ್ಟಿಗೆ ಬಂದು ಸೆಲ್ಫಿ ತೆಗಿಲಿಕ್ಕೆ ಎಲ್ಲರೂ ಬಂದು ತೆಕ್ಕೊಂಡು ಹೋಗ್ತಾರೆ, ಎಲ್ಲರೂ ಬಂದು ತೆಕ್ಕೊಂಡು ಹೋಗ್ತಾರೆ. ಮೊನ್ನೆ ಒಬ್ಬ ಮಣಿಪಾಲದಲ್ಲಿ ಮ್ಯಾಕ್ಸ್ ಅಂತ ಹೇಳುವಂತ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲಿ ಮುತಾಲಿಕರಿಗೆ ನಾವು ಏನೋ ಒಂದು ಬಟ್ಟೆ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಕರ್ಕೊಂಡೋದ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಬಂದು ಕೂಡ ಸೆಲ್ಫಿ ತಗೊಂಡೋದ. ಬಹಳ ಖುಷಿ ಆಯ್ತು ನಮಗೆ. ಸೊ ಸೆಲ್ಫಿ ತೆಗೆದ ಕೂಡಲೇ ಅಥವಾ ನಾವು ಒಂದು ಫೋಟೋ ತೆಗೆದ ಕೂಡಲೇ ಒಂದಷ್ಟು ಜನ ಹಿಂದೆ ಮುಂದೆ ಸೇರಿದ್ರು ಅಂತ ಹೇಳಿದ್ರೆ ಅವ್ರು ಓಟ್ ಸಿಗ್ತದೆ ಅಂತ ಹೇಳುವಂಥದ್ದಲ್ಲ. ನಮಗೆ ನಮ್ಮ ನಾಯಕರು ಹೇಗಿರ್ಬೇಕಂತ ಹೇಳಿದ್ರೆ ಗೌರವದಿಂದ ಇರಬೇಕು. ಅವರು ಎಷ್ಟು ಗೌರವದಿಂದ ಇರ್ತಾರೆ, ಸಂಘಟನೆ ಗೌರವ ಕೂಡ ಅಷ್ಟು ಬೆಳೀತದೆ. ನಾಳೆ ಒಂದು ವೇಳೆ ಅಕಸ್ಮಾತ್ ಅವರಲ್ಲಿ ಸೋತ್ರೆ ಅಲ್ಲಿ ಹೋಗುವಂಥದ್ದು ಖಾಲಿ ಮುತಾಲಿಕರ ಮರ್ಯಾದೆ ಅಲ್ಲ, ಇಡೀ ಸಂಘಟನೆ ಮರ್ಯಾದೆ ಹೋಗ್ತದೆ. ಈಗ ನೀವು ಒಂದು ನಾನು ಸರ್ವೆ ಮಾಡಿ, ಶ್ರೀರಾಮ್ ಸೇನೆಯಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ಯಾಕೆ ಕಾರ್ಯಕರ್ತರನ್ನು ಇಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲ, ನಾನು ಅದೇ ಹೇಳುದು. ಈಗ ಆಲ್ರೆಡಿ 2 ಸಾರಿ ಅಲ್ಲಿ 5,000 ಓಟು ಚಿಲ್ಲರೆ ಓಟುಗಳನ್ನು ಪಡೆದಿದ್ದಾರೆ. ಹೌದು. ಮತ್ತೆ ಅಲ್ಲಿ ಆಲ್ರೆಡಿ ಮರ್ಯಾದೆ ಹೋಗಿದೆ. ಈಗ ವಾಪಸ್ ಮರ್ಯಾದೆಯನ್ನು ಪಡೆಯುವಂತ ಅವಕಾಶ ಕಾರ್ಕಳ ಕ್ಷೇತ್ರದಲ್ಲಿ ಬಂದಾಗ ನೀವು ಅವರ ವಿರೋಧವಾಗಿ ಮಾತಾಡೋ ಮೂಲಕ ಬಿಜೆಪಿಗೆ, ಅದು ಸುನಿಲ್ ಕುಮಾರರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ. ನಿಮಗೆ ಅವರಿಂದ ಏನಾದರೂ ಸಂದಾಯ ಆಗಿದೆ ಅಂತ ಪ್ರಶ್ನೆಗಳು ಬರ್ತಾ ಇದೆ. ಸಂದಾಯದ ವಿಷಯ ನಾನು ಮತ್ತೆ ಮಾತಾಡ್ತೇನೆ. ಈಗ ಕಾರ್ಕಳದಲ್ಲಿ ಅವರಿಗೆ ಮರ್ಯಾದೆ ವಾಪಸ್ ಸಿಗ್ತದೆ ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ಅವರಲ್ಲಿ ಗೆಲ್ತಾರ ಅಂತ ಹೇಳಿ ಯಾವ ಇದರಲ್ಲಿ ನಿಮ್ಗೆ ಒಂದು ಪ್ರಶ್ನೆ, ನೀವು ಯಾವ ಸರ್ವೆ ಮುಖಾಂತರ ನೀವು ಹೇಳಿ ನೋಡಿ, ಅವರು ಗೆಲ್ತಾರೆ ಅಂತ ಪ್ರಶ್ನೆ ಅಲ್ಲ, ಅವರು ಒಂದು ಅವಕಾಶ ಇದೆ. ನೀವು ದುಡಿದ್ರೆ ಅವ್ರು ಗೆಲ್ತಾರೆ, ನೀವು ದುಡಿಯದಿದ್ರೆ ಇದೇ ತರ ಭಿನ್ನಮತ ಮಾಡ್ಕೊಂಡು ಕಾಲು ಎಳ್ಕೊಂಡು ವಿರೋಧಿಗಳ ಸಪೋರ್ಟ್ ಮಾಡಿ ಗೆಲ್ತಾರೆ. ಒಂದು ನಾವು ನಡ್ಕೊಂಡು ಹೋಗೋ ಒಂದು ಹೊಂಡ ಉಂಟು, ಆ ಹೊಂಡ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬೀಳುದಲ್ಲ ನಾವು ಹೋಗಿ. ಇವಾಗ ಎಲ್ಲಾ ರೀತಿಯ ಒಂದು ಒಳ್ಳೆ ಪಾಸಿಟಿವ್ ಒಂದು ಮಾತುಕತೆ ಎಲ್ಲ ಕಡೆಯಲ್ಲಿ ಆಗಿತ್ತು. ಅಲ್ಲ, ಒಂದು ನಿಮಿಷ, ಒಂದು ಒಳ್ಳೆ ಪಾಸಿಟಿವ್ ಮಾತುಕತೆ ಆಗಿತ್ತು. ಈಗ ನನ್ನ ಊರು ಉಡುಪಿ, ಅಲ್ಲಿ ನನಗೊಂದು ಧೈರ್ಯಪ್ಪ, ನಾನು ನಿಂತರೆ ವಿನ್ ಆಗ್ತೇನೆ ಅಂತ ಹೇಳುವಂಥದ್ದು. ಅದು ಬಿಟ್ಟುಕೊಂಡು ಯಾರೋ ಒಂದು ಹುಬ್ಳಿಯಲ್ಲಿ ನನ್ನನ್ನು ಕರೆದು ಬಟ್ರೆ ನೀವು ತಲೆಬಿಸಿ ಮಾಡಿಬಿಡಿ, ನಿಮ್ದು ಎಂತ ಫೇಸ್ಬುಕ್ಕಲ್ಲೆಲ್ಲ ಭಯಂಕರ ಬರ್ತಾವೆ, ನೀವು ಇಲ್ಲಿ ನಿಂತರೆ ವಿನ್ ಆಗ್ತೀರ ಅಂತ ಹೇಳಿ ನಾನು ಹೋಗಿ ಅಲ್ಲಿ ನಿಂತರೆ ಅದಕ್ಕೆ ಅರ್ಥ ಎಂತ? ನನ್ನ ಊರಲ್ಲ, ನನ್ನ ಭಾಷೆ ಇಲ್ಲ, ನನ್ನ ಭಾಷೆಯಲ್ಲಿ ಅವರ ಭಾಷೆ ನನ್ನ ಭಾಷೆ ಬೇರೆ ಬೇರೆ, ನಮ್ಮನ್ನು ಅಷ್ಟು ಬೇಗ ಜನರಲ್ಲಿ ಒಪ್ಕೊಳ್ಳೋದಿಲ್ಲ. ಹಾಗಂತ ಹೇಳಿಕೊಂಡು ಅಭಿಮಾನಿಗಳು ಇಡ್ತಾರೆ, ಆದರೆ ಅದು ಓಟಾಗಿ ಕನ್ವರ್ಟ್ ಆಗುವಂಥದ್ದು, ಅದು ಸ್ವಲ್ಪ ನಾವು ಏನಾದ್ರು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ನಾವು ಮುಂದುವರಿಬೇಕಾ, ಅದನ್ನು ಬಿಟ್ಟರೆ. ಮತ್ತು ಇನ್ನೊಂದು ವಿಚಾರ ನಾನು ಹೇಳ್ತೇನೆ ಕೇಳಿ, ಇಲ್ಲಿ ಪ್ರಮೋದ್ ಮುತಾಲಿಕರು ಸೋತ್ರೆ ಪ್ರಮೋದ್ ಮುತಾಲಿಕರು ಒಬ್ಬರು ಸೋಲುದಲ್ಲ, ಇಡೀ ಹಿಂದೂ ಸಮಾಜದ ಮೇಲೆ ಅಭಿಮಾನ ಇಟ್ಟಂತ, ಪ್ರಮೋದ್ ಮುತಾಲಿಕರ ಮೇಲೆ ಅಭಿಮಾನ ಇಟ್ಟಂತ ಅಷ್ಟೂ ಕಾರ್ಯಕರ್ತರ ಸೋಲದು. ಈಗಾಗಲೇ 2 ಸಾರಿ ಸೋತಿದ್ದಾರೆ, ಅಭಿಮಾನ ಸೋತಿದೆ. ಹೌದು, ಅದೇ ಈ ಸಾರಿ ಒಂದು ಗೆಲ್ಬಹುದಲ್ಲ, ಅದನ್ನೇ ನಾನು ಹೇಳ್ತಿದ್ದೇನಲ್ಲ. ಅವರು ಸೋಲ್ತಾ ಬಂದಾಗ ನಮ್ಮ ಸಂಘಟನೆ ಕೆಳಗೆ ಬರ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಆದ್ರೂ ಕೂಡ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬರುವಾಗ ನೀವೇ ಹೇಳಿದ್ದಕ್ಕೆ ಪ್ರತಿಯಾಗಿ ಹೊಂಡ ಇದೆ, ಅದನ್ನ ಬಳಸಿಕೊಂಡು ದಾಟಿಕೊಂಡು ಹೋಗ್ಬೇಕಾಗ್ತದೆ ಅಂತ ನೀವು ಹೇಳ್ತೀರಿ. ನೀವು ಮುಖ್ಯ ಪ್ರಾಣನ ಭಕ್ತರು, ಹೌದು, ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಹನುಮಂತ. ಹೌದು, ಹೊಂಡವನ್ನ ಹಾರಿ ದಾಟಬಹುದಲ್ಲ, ನಿಮ್ಮಂತ ಕಾರ್ಯಕರ್ತರು ಗಟ್ಟಿ ಇದ್ರೆ. ನೀವು ಕಾಲು ಎಳಿತಾ ಇದ್ದೀರಲ್ಲ, ಈಗ ತಪ್ಪಲ್ವಾ? ನೋಡಿ, ನಾನು ಅದನ್ನು ಹೇಳ್ತಿದ್ದೇನೆ. ನೀವು ಸ್ವಲ್ಪ ದೇವರ ವಿಚಾರ ಹೇಳಿದ್ದಕ್ಕೆ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ಕೇಳಿ. ದೇವರು ಒಂದು ಅವಕಾಶ ಕೊಡ್ತಾನೆ ನಮಗೆ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಾವು ಮೇಲ್ ಬರ್ತೇವೆ. ಉದಾಹರಣೆಗೆ ನಾನೇ ಇದ್ದೇನೆ, ಅದರಲ್ಲಿ ನನಗೆ ಕೆಲವೊಂದು ಅವಕಾಶವನ್ನು ದೇವರು ಕೊಟ್ಟ, ನಾನು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡೆ, ನಾನು ಅದರಿಂದ ಮೇಲೆ ಬಂದೆ. ಈಗ ಪ್ರಮೋದ್ ಮುತಾಲಿಕರಿಗೂ ಕೂಡ ಒಂದೊಳ್ಳೆ ಅವಕಾಶ ಸಿಗ್ತಾ ಉಂಟು. ಎಲ್ಲಿ ಕಾರ್ಕಳದಲ್ಲಿ ಅಲ್ಲ, ಬೇರೆ ಕ್ಷೇತ್ರದಲ್ಲಿ ಅವರು ವಿನ್ ಆಗುವಂಥ ಸ್ಥಳದಲ್ಲಿ ಬಿಜೆಪಿಯವರು ಏನೋ ಮಾತುಕತೆ ಮಾಡ್ಕೊಂಡು ಕೊಡ್ತಾರೆ ಅಂತ ಹೇಳುವಂಥದ್ದೊಂದು ಬಂದಿದೆ. ನಮ್ಗೆ ಏನಾಗಬೇಕು, ಪ್ರಮೋದ್ ಮುತಾಲಿಕರು ವಿಧಾನಸೌಧದಲ್ಲಿ MLA ಆಗಿ ಇರಬೇಕು. ಹೇಗೆ ಹೋಗ್ಬೇಕು? ಒಂದು ನಿಮಿಷ ನಿಲ್ಲಿ. ಹೇಗೆ ಹೋಗ್ಬೇಕು? ಗೌರವದಿಂದ ಹೋಗ್ಬೇಕು. ನೋಡಿ, ನನಗೆ ಒಂದು ಕಡೆಯಲ್ಲಿ ಈಗ ಒಂದು ಮನೆಯಲ್ಲಿ ನನಗೆ ಗೌರವ ಇಲ್ಲ ಅಂತ ಹೇಳಿದ ಕೂಡಲೇ ನಾನು ಗೌರವ ಇಲ್ಲದ ಮನೆಯಲ್ಲಿ ಕೂತ್ಕೊಳ್ಬೇಕಾ, ಗೌರವ ಕೊಡುವ ಮನೆಯಲ್ಲಿ ಕೂತ್ಕೊಳ್ಬೇಕಾ ನಾನು? ಅಲ್ಲ, ಈಗ ನೀವು ಅಂದ್ರೆ ನಿಮ್ಮ ಉದ್ದೇಶ ಸ್ಪಷ್ಟ, ಕಾರ್ಕಳದಲ್ಲಿ ಮುತಾಲಿಕ್ ನಿಲ್ಬಾರ್ದು, ಖಂಡಿತ ನಿಲ್ಬಾರ್ದು. ಯಾಕೆ ಅಂದ್ರೆ ಸುನಿಲ್ ಕುಮಾರ್ ಎದುರು ನಿಲ್ಬಾರ್ದು. ಅದು ನೋಡಿ, ಸುನಿಲ್ ಕುಮಾರ್ ಪ್ರಶ್ನೆ ನಮಗೆ ಬರುವುದಿಲ್ಲ ಅಲ್ಲಿ. ಅಲ್ಲ, ನಾನು ಸ್ಪಷ್ಟವಾಗಿ ಅದಕ್ಕೂ ಕೂಡ ನಿಮ್ಗೆ ನಾನು ಸ್ಪಷ್ಟನೆಯನ್ನು ಕೊಡ್ತೇನೆ. ನಾನು ಈಗಾಗಲೇ ನಾನು ಹೇಳಿದಾಗೆ
ನಾವು ಉಡುಪಿ ಜಿಲ್ಲೆಯಲ್ಲಿರುವಂಥ ಹೆಚ್ಚಿನ ಹಿಂದೂ ಸಂಘಟನೆಯ ಕಾರ್ಯಕರ್ತರೆಲ್ಲ ಬಿಜೆಪಿಗೆ ಸಪೋರ್ಟ್, ನಾವು ಅಲ್ಲ ಅಂತ ನಾವು ಹೇಳುವುದಿಲ್ಲ. ಮತ್ತು ಎರಡನೇದು, ಮುತಾಲಿಕರು ಅಲ್ಲಿ ವಿನ್ ಆಗುವಂಥ ವಾತಾವರಣ ನಿಜವಾಗ್ಲೂ ಉಂಟಂತೇಳಿ ಆದರೆ ನಾವು ದೇವರ ಸಾಕ್ಷಿಯಾಗಿ ನಾವು ಹೇಳ್ತೇವೆ, ನಾವು ಅವರ ಪರವಾಗಿಯೇ ನಾವು ಅಲ್ಲಿ ಹೋರಾಟ ಮಾಡ್ತೇವೆ. ಆದರೆ ಅಲ್ಲಿರುವಂಥ ನೋಡಿ, ನಾನು ಆ ಸಂಘಟನೆಯಲ್ಲಿ ನೇರವಾಗಿ ಇದ್ದದ್ರಿಂದ ನಮಗೆ ಅಲ್ಲಿ ಬಂದಂಥ ಕೆಲವು ವಿಚಾರಗಳು, ನಮ್ಮ ಜೊತೆ ಮಾಡಿದಂಥ ಕೆಲವು ಚರ್ಚೆಗಳು, ಸೊ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನವರು ಇವರನ್ನು ಬಳಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಏನೂ ಕೆಲಸ ಮಾಡ್ತಾ ಇಲ್ಲ, ಯಾಕಂದ್ರೆ ಆ ಕೆಲಸಗಳನ್ನೆಲ್ಲ ನಮ್ಮ ಮುತಾಲಿಕ್ ಅಭಿಮಾನಿ ಬಳಗ ಅಂತ ಹೇಳ್ಕೊಂಡು ಮಾಡಿಕೊಂಡು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು 2 ಜನ ಜವಾಬ್ದಾರಿ ತಗೊಂಡು ಅವರು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡುವಂಥದ್ದು ಕಾಣ್ತಾ ಉಂಟು ಇಲ್ಲಿ. ಕಾಂಗ್ರೆಸ್ನ ಪರವಾಗಿ ಖಂಡಿತವಾಗಿಯೂ. ಈಗ ಅಲ್ಲ, ನಾನು ಹೇಳಿದ ಒಂದು ನಿಮಿಷ ನೋಡಿ, ನಾನು ಹೇಳ್ತೀನಿ ಕಾಂಗ್ರೆಸ್ನ ಪರವಾಗಿ ಅಲ್ವಾ. ಈಗ ಮುತಾಲಿಕರ ಪರವಾಗಿ ಇವರು ಕೆಲಸ ಮಾಡ್ತಿದಾರಲ್ಲ, ಪ್ರಮೋದ್ ಜಿ ಅವರ ಪರವಾಗಿ ಇವರು ಕೆಲಸ ಮಾಡ್ತಿದಾರಲ್ಲ, ಅಲ್ಲಿ ಓಟ್ ಹೋಗುದು ಯಾರ್ದು ಓಟು? ಇವ್ರದ್ದು ಸುನಿಲ್ ಕುಮಾರ್ ಬಿಜೆಪಿದೇ ಓಟ್ ಹೋಗುವಂತದ್ದಲ್ಲಿ 49,000 ಲೀಡ್. ಸುನಿಲ್ ಕುಮಾರ್ ಲಾಸ್ಟ್ ಟೈಮ್ ಅಲ್ಲಿ ವಿನ್ ಆದದ್ದು 49,000 ಲೀಡ್ ಅಲ್ಲಿ ವಿನ್ ಆದದ್ದು. ಇಲ್ಲಿ ಹೋದ್ರೆ ಒಂದು ಮೈನಸ್ ಆಗುವಂಥದ್ದು ಸುನಿಲ್ ಕುಮಾರ್ ಇದು ಓಟ್. ಅಕಸ್ಮಾತ್ ಬಿಡಿ ಸುನಿಲ್ ಕುಮಾರ್ದು ಮ್ಯಾಕ್ಸಿಮಮ್ ಓಟ್ ಇವರು ಹೊಡೆದ್ರಂತ ತಿಳ್ಕೊಳ್ಳಿ ಮುತಾಲಿಕರು, ಅಲ್ಲಿ ಬರುದು ಯಾರು? ಈಗ ನಿಮ್ಮ ಮಾತಿಗೆ ಬರುವ ಅಲ್ಲಿ 2 ಜನರದ್ದು ಓಟು ಹೋದ ನಂತರ ಅಲ್ಲಿ ಬರುವಂತದ್ದು ಯಾವುದು? ಕಾಂಗ್ರೆಸ್. ಆಯ್ತು, ಅಲ್ಲಿ ನಾವು ಏನ್ ಸಾಧನೆ ಮಾಡಿದಾಗ ಆಯ್ತು? ಇಷ್ಟು ವರ್ಷ ನಾವು ಹಿಂದೂ ವಿರೋಧಿ ಕಾಂಗ್ರೆಸ್, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ಎಲ್ಲ ನಾವು ಹೇಳ್ಕೊಂಡು ನಮ್ಮ ಈ ಒಳ ಜಗಳದಿಂದಾಗಿ ನಾವು ಅಲ್ಲಿ ಕಾಂಗ್ರೆಸ್ ಅನ್ನು ಬರ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ಬೇಕಾ? ಹಾಗಾದ್ರೆ ನಾವು ಇಷ್ಟು ವರ್ಷ ನಾವು ಸಂಘಟನೆಯಲ್ಲಿ ಹೋರಾಟ ಮಾಡಿ ಇದಕ್ಕೆ ನಾವು ಹೋರಾಟ ಮಾಡಿದ್ದ ನಾವು ಅಂದ್ರೆ ನಿಮ್ಮದು ಸ್ಪಷ್ಟವಾಯಿತು. ಹೌದು, ಮುತಾಲಿಕರು ಸುನಿಲ್ ಕುಮಾರ್ನನ್ನು ಸೋಲಿಸಬಹುದಾದಷ್ಟು ಓಟ್ಗಳನ್ನು ಹಿಂದುತ್ವದ ನೆಲೆಯಲ್ಲಿ ಬಿಜೆಪಿ ನೆಲೆಯಲ್ಲಿ ಕಸಿದುಕೊಳ್ತಾರೆ ಅಂತೇಳಿ 49,000 ಓಟ್ಗಳ ಅಂತರವನ್ನು ಕಡಿಮೆ ಮಾಡುವಷ್ಟು ಮುತಾಲಿಕಿ ಕೆಪಾಸಿಟಿ ಇದ್ರೆ ಅವ್ರು ಯಾಕೆ ಗೆಲ್ಬಾರ್ದು? ನಾನು ಉದಾಹರಣೆಯನ್ನು ಕೊಟ್ಟದ್ದು ನಿಮಗೆ ಅಲ್ಲ, ಒಂದು ನಿಮಿಷ ನಿಲ್ಲಿ, ನಾನು ಒಂದು ಉದಾಹರಣೆಯನ್ನು ಕೊಟ್ಟದ್ದು ನೋಡಿ. ನಾನು ಈಗಲೂ ಕೂಡ ನಾನು ನಿಮಗೆ ನೇರವಾಗಿ ಹೇಳ್ತೇನೆ, ಅಲ್ಲಿ ನಾನು ಅವರನ್ನು ಸುಮ್ಮನೆ ಹುರಿದುಂಬಿಸಿ ಹೊಂಡಕ್ಕಾಕ್ಲಿಕ್ಕೆ ನಾನು ತಯಾರಿಲ್ಲ. ವಾಸ್ತವಾಂಶ ಏನು ನನಗೆ ಗೊತ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಮುತಾಲಿಕರನ್ನು ಅವರ ಮೇಲೆ ಇಟ್ಟಷ್ಟು ಅಭಿಮಾನ, ಅವರಿಗೆ ನಾನು ಮಾಡಿದಂಥ ಸಹಕಾರ, ಸಂಘಟನೆಗೆ ಮಾಡಿದಂಥ ಸಹಕಾರ ಉಡುಪಿಯಲ್ಲಿ ಬೇರೆ ಯಾರು ಮಾಡಿರ್ಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ, ಕಷ್ಟ ಕಾಲದಲ್ಲಿ ಕೂಡ ನಾನು ಅವ್ರ ಜೊತೆ ಇದ್ದವನು. ಈಗಲೂ ಕೂಡ ನಾನು ಅವ್ರ ಜೊತೆಗೆ ಇದ್ದೇನೆ, ನನಗೆಲ್ಲ ನೀವು ಪ್ರಮೋದ್ ಮುತಾಲಿಕರ ಮನಸ್ಸಲ್ಲಿಯೂ ಕೂಡ ಉಂಟು, ಇಲ್ಲಿ ಅವರಿಗೆ ಕಷ್ಟ ಇದೆ ಅಂತ ಹೇಳಿ. ಅವರ ಇಳಿ ವಯಸ್ಸಿನಲ್ಲಿ ಇಷ್ಟು ಇವರಿಗೆ ಬೇರೆ ಯಾರು ಸಿಗ್ಲೇ ಇಲ್ವಾ? ಇವರ ನಾಟಕಕ್ಕೆ ಪಾತ್ರಧಾರಿಗಳು ಈ ಪ್ರಮೋದ್ ಮುತಾಲಿಕರೇ ಬೇಕಿತ್ತ ಇವರಿಗೆ? ಅಲ್ಲ, ಪ್ರಮೋದ್ ಮುತಾಲಿಕರು 224 ಕ್ಷೇತ್ರದಲ್ಲಿ ಎಲ್ಲಿಯೂ ನಿಲ್ಬೇಕು ಅಂತ ಹೇಳುವಂತ ಬಂದಾಗ ಕಾರ್ಕಳದಲ್ಲಿ ಯಾಕೆ ನಿಲ್ಬಾರ್ದು? ಅಲ್ಲ, ನಾನು ಅದನ್ನೇ ಹೇಳ್ತಿದ್ದೇನಲ್ಲ. ನೋಡಿ, ಅವರನ್ನು ಇವರ ವೈಯಕ್ತಿಕ ದ್ವೇಷವನ್ನು ಸಾಧನೆ ಮಾಡ್ಲಿಕ್ಕೋಸ್ಕರ ಈ ಉದ್ಯಮಿ ಮತ್ತೆ ಯಾರು ವಕೀಲ ಇದ್ದಾನೆ, ಅವರ ವೈಯಕ್ತಿಕ ದ್ವೇಷವನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ಇವರೇ ಬೇಕಿತ್ತ ಕೇಳುದು ನಾನು. ತಾಕತ್ತಿದ್ರೆ ಇವರಿಗೆ ನಿಲ್ಬೋದಲ್ಲ. ಈಗ ಇವರ ಸಪೋರ್ಟರ್ಸ್ ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಇವರು ಓಟಿಗೆ ನಿಂತುಕೊಂಡು ಪ್ರಮೋದ್ ಮುತಾಲಿಕರನ್ನು ಪ್ರಚಾರ ಕರಿಬೋದಿತ್ತಲ್ಲ. ಯುದ್ಧ ಅಂತ ಹೇಳಿದ್ಮೇಲೆ ಅದ್ರಲ್ಲಿ ಗೆಲ್ಬೇಕು, ಅದು ದ್ವೇಷ, ವೈಯಕ್ತಿಕ ಸ್ವಾರ್ಥ. ಈಗ ಓಟ್ ಹಾಕುದು ಕೂಡ ಅಷ್ಟೇ. ಸುನಿಲ್ ಕುಮಾರ್ನ ವೈಯಕ್ತಿಕ ದ್ವೇಷದಲ್ಲಿ ಓಟ್ ಹಾಕ್ತಾರೆ, ಸುನಿಲ್ ಕುಮಾರ್ನ ವೈಯಕ್ತಿಕ ದ್ವೇಷದ ಓಟ್ ನಮಗೆ ಬೇಡ ಅಂತ ಹೇಳಕ್ ಆಗ್ತದ? ಓಟ್ ಅಂದ್ರೆ ಓಟು, ಅವ್ರು ಸಹಾಯ ಮಾಡ್ತಾರೆ ಆದ್ರೆ ಇವ್ರು ತಗೊಳ್ತಾರೆ, ಅದ್ರಲ್ಲಿ ನಿಮ್ಗೇನು ನಷ್ಟ ಆಗುತ್ತೆ? ನೀವು ಗೆಲ್ಬೇಕಾದ್ರೆ ನೀವು ಸಪೋರ್ಟ್ ಮಾಡ್ಬೇಕು. ನೋಡಿ, ಇಲ್ಲಿ ಸುಮಾರು ವಿಚಾರಗಳಿದಾವೆ. ಒಂದನೇದಾಗಿ ಶ್ರೀರಾಮ ಸೇನೆ ಸಂಘಟನೆಯಲ್ಲಿರುವಂಥ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು, ಜಾಗರಣ ವೇದಿಕೆಯ ಕಾರ್ಯಕರ್ತರು, ಒಂದಷ್ಟು ಕಾರ್ಯಕರ್ತರು ಕಾರ್ಕಳದಲ್ಲಿ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ. ಒಂದಷ್ಟು ಜನ ಸುನಿಲ್ ಕುಮಾರ್ ಪರ, ಒಂದಷ್ಟು ಜನ ಪ್ರಮೋದ್ ಮುತಾಲಿಕರ ಪರ. ನಿಮಗೆ ನಾನೊಂದು ಸ್ಪಷ್ಟವಾಗಿ ಹೇಳ್ತೇನೆ, ನೇರವಾಗಿ ಹೇಳ್ತೇನೆ. ಶ್ರೀರಾಮ ಸೇನೆ ಸಂಘಟನೆಯನ್ನು ಕಟ್ಟಲಿಕ್ಕೆ ನಾವು ಭಾಳ ಕಷ್ಟಪಟ್ಟಿದ್ದೇವೆ. ಒಂದೊಂದು ಹುಡುಗರನ್ನ ಅವರನ್ನು ಸಂಘಟನೆ ಕರ್ಕೊಂಡು ಬಂದು ಅಷ್ಟು ಸುಲಭ ಇಲ್ಲ. ಅವರ ಎಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಕೊಡಬೇಕಾಗ್ತದೆ. ಯಾವುದೇ ಕೇಸ್ ಇರ್ಬೋದು ಅಥವಾ ಯಾವುದೋ ಅವ್ರದ್ದು ವೈಯಕ್ತಿಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಆ ಕಾರ್ಯಕರ್ತರು ನಮ್ಮ ಒಟ್ಟಿಗೆ ಬರ್ತಾರೆ. ನಾವೊಂದು ಒಳ್ಳೆ ಒಂದು ತಂಡವನ್ನು ನಾವು ರೆಡಿ ಮಾಡಿ ಇಟ್ಟಿತ್ತು. ಇವಾಗ ಈ ಒಂದು ಏನು ಚುನಾವಣೆಯ ಇವರ ಇದರಿಂದಾಗಿ ಬಹಳ ಸಮಸ್ಯೆ, ಎಲ್ಲರೂ ಕೂಡ ಡಿವೈಡ್ ಆಗ್ತಾ ಇದ್ದಾರೆ ಹುಡುಗರೆಲ್ಲ. ಸೊ ನಮಗೆ ಬೇಕಿರುವಂಥದ್ದು ಇಂಪಾರ್ಟೆಂಟ್ ಸಂಘಟನೆ. ಮತ್ತು ಎರಡನೇದು ಸಂಘಟನೆ ಅಂತ ಹೇಳ್ತೀರಿ. ಹೌದು, ನೀವು 2 ಸರಿ ಅನ್ನೋ ಸಂಘಟನೆ ಬಿಟ್ಟು ಪುನಃ ಮತ್ತೆ ಬರ್ತಾ ಇದ್ದೀರಿ. 2 ಸರಿ ಬಿಡ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ, ಒಂದೇ ಸಾರಿ ಬಿಟ್ಟದ್ದು. ಆ ಬಿಟ್ಟದಕ್ಕೆ ಕಾರಣವನ್ನು ಕೂಡ ನಾನು ಕೊಡ್ತೇನೆ. ಸಂಘಟನೆಯನ್ನು ಬಿಟ್ಟದಕ್ಕೆ ಕಾರಣವನ್ನು ಕೂಡ ಕೊಡ್ತೇನೆ ನಾನು. ಸಂಘಟನೆ ಬಿಟ್ಟದ ಅಂತ ಹೇಳಿದ್ರೆ ಅಲ್ಲಿರುವಂತ ಕೆಲವು ಲೋಪದೋಷಗಳನ್ನ ಸರಿಪಡಿಸದೇ ಇದ್ದದ್ದಕ್ಕೆ ಬೇಜಾರ್ನಲ್ಲಿ ನಾನು ಸಂಘಟನೆ ಬಿಟ್ಟದ್ದು. ನೋಡಿ, ಸಂಘಟನೆ ಅಂತ ಹೇಳಿದುಕೊಳ್ಳಿ ಅದರದ್ದೇ ಒಂದು ಶಿಸ್ತು, ಒಂದು ಸಿಸ್ಟಮ್ ಇರ್ತದೆ. ನಾವು ಎಲ್ಲೋ ಹೋಗಿ ಎಲ್ಲೆಲ್ಲೋ ಒಂದು ಕಲೆಕ್ಷನ್ ಮಾಡೋದು ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಆಗಬಾರ್ದು.
ಸೊ ಅದು ನಾವು ಮೊದಲು ಹೇಗೆ ಅಂತ ಹೇಳಿದರೆ ಒಂದು ಏನಾದರೂ ಒಂದು ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಒಂದು ರಸೀದಿ ಪುಸ್ತಕ ಇಟ್ಕೊಂಡು ನಾವೆಲ್ಲ ಕಡೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು, ಯಾಕಂದರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಹತ್ರ ಯಾರ ಹತ್ರ ಕೂಡ ಸ್ವಂತ ಒಂದು ಉದ್ಯೋಗ ಅಂತ ಹೇಳ್ಕೊಂಡು ಮಾಡ್ಕೊಂಡು ಒಂದಷ್ಟು ಸಂಪಾದನೆ ಯಾರಿಗೆ ಕೂಡ ಇಲ್ಲ. ಒಂದು 10 ಜನರ ತಗೊಂಡೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಸೊ ಈ ಇದರಲ್ಲಿ ಏನಾಯ್ತು ಅಂತ ಹೇಳಿದರೆ, ಒಂದು ಜಿಲ್ಲೆಯ ಕಾರ್ಯಕ್ರಮಕ್ಕೆ ಪಕ್ಕದ ಜಿಲ್ಲೆಯಲ್ಲಿ ಹೋಗಿ ನಾವು ಕಲೆಕ್ಷನ್ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ಹೊರಗಡೆಯಿಂದ ನಮಗೆ ಈ ಹೋದಲ್ಲಿ ಬೇರೆ ಜಿಲ್ಲೆಗಳಲ್ಲೆಲ್ಲ ಸ್ವಲ್ಪ ನಮಗೆ ಅಪಸ್ವರ ಬಂತು. ನೋಡಿ, ಇದು ಸರಿಯಲ್ಲ ಇದು ಮಾಡುವಂಥದ್ದು. ಯಾವುದೇ ಬೇರೆ ಜಿಲ್ಲೆಯ ಕಾರ್ಯಕ್ರಮಕ್ಕೆ ನಮ್ಮ ಅಡ್ಡದಲ್ಲಿ ಬಂದು ನೀವು ತಗೊಳ್ಳಿಕ್ಕಿಲ್ಲ, ಅಂದ್ರೆ ನಮ್ಮ ಏರಿಯಾ ಅಡ್ಡ ಪ್ರಶ್ನೆ ಬರುದು. ನೋಡಿ, ಆ ವ್ಯಾಪ್ತಿದ ವಿಷಯ ನಾನು ಮತ್ತೆ ಹೇಳ್ತೇನೆ ನಿಮಗೆ. ಉಡುಪಿ ಜಿಲ್ಲೆಯಲ್ಲಿ ಆದಂಥ ಶ್ರೀರಾಮ ಸೇನೆಯ ಕಾರ್ಯಕ್ರಮಕ್ಕೆ ನಾವು ಎಲ್ಲಿಯೂ ಕೂಡ ರಸೀದಿ ಪುಸ್ತಕ ಮಾಡಿ ನಾವು ಇಷ್ಟೊಂದು ಕಲೆಕ್ಷನ್ ನಾವು ಮಾಡಲಿಲ್ಲ. ರಸೀದಿ ಪುಸ್ತಕ ಮಾಡಿ ನಾವು ಕಲೆಕ್ಷನ್ ಮಾಡಲಿಲ್ಲ. ರಸೀದಿ ಪುಸ್ತಕ ಮಾಡದೆಯೂ ಕೂಡ ನಾವು ಮಾಡಲಿಲ್ಲ. ನಮ್ಮಲ್ಲಿ ಇರುವಂಥ ಯಾರು ಒಂದಷ್ಟು ಜನ ಸದೃಢರಾಗಿದ್ದಾರೋ ಅವ್ರ ಹತ್ರ ನಾವು ಇದು ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬಂದದ್ದು. ನಮ್ಮ ಹತ್ರ ಆಗ್ತದೆ, ನಮ್ಮ ಹತ್ರ ಒಂದಿಷ್ಟು ದುಡ್ಡು ನಮ್ಮ ಹತ್ರ ಇದೆ, ಆ ದುಡ್ಡಲ್ಲಿ ನಾವು ಏನು ಮಾಡಬೇಕಂತ ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾಕಂತ ಹೇಳಿದರೆ, ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರು, ಏನೇ ಒಳ್ಳೆ ಯೋಚನೆ ಇದ್ರೂ ಕೂಡ 10% ಮಾತ್ರ ನಿಮಗೆ ಒಳ್ಳೇದಂತ ಹೇಳುವಂಥದ್ದು, 100% ಇದ್ರು 90% ನಿಮಗೆ ವಿರೋಧವೇ ಬರುವಂಥದ್ದು. ಈ ಕಲೆಕ್ಷನ್ನ ವಿಷಯದಲ್ಲಿ ನಾನು ಮಾತಾಡಿದಾಗ ಎಲ್ಲ 2 ಸಂಘಟನೆಯವರು ನಾವು ಸೇರ್ಕೊಂಡು ಒಂದು ಬೈಠಕ್ ಮಾಡಿ ಪ್ರಮೋದ್ ಮುತಾಲಿಕರ ಬಳಿಯಲ್ಲಿ ನಾನು ಹೇಳಿದಾಗ, ಆ ಸಂದರ್ಭದಲ್ಲಿ ಪ್ರವೀಣ್ ವಾಲ್ಕೆ ಅವರು, ನಮ್ಮ ಆನಂದ್ ಶೆಟ್ಟಿ ಅಡ್ಯಾರ್ ಅವರು, ಜಿಲ್ಲಾ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರಲ್ಲಿ ಇದ್ರು. ಆ ದಿವಸ 2 ಜಿಲ್ಲೆಯ ನಾವು ಜಿಲ್ಲಾಧ್ಯಕ್ಷರುಗಳಿದ್ರು, ನಾವೆಲ್ಲ ಇದ್ದೇವೆ ನಾವು ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಸರಿಯಾದ ಒಂದು ನಮಗೆ ಏನು ಅವರಿಂದ ಪ್ರತಿಕ್ರಿಯೆ ಬರದಿದ್ದ ಸಂದರ್ಭದಲ್ಲಿ ನನಗೆ ಸ್ವಲ್ಪ, ಯಾಕಂದ್ರೆ ನಾನು ಆ ಸಂದರ್ಭದಲ್ಲಿ ವ್ಯವಹಾರಕ್ಕೆ ಇಳಿದವನು, ನಾನೊಂದು ಬಿಸ್ನೆಸ್ ಅಂತೇಳಿ ಮಾಡಲಿಕ್ಕೆ ಇಳಿದವನು. ಸೊ ಇಲ್ಲಿ ಏನಾಗ್ತದೆ, ಈ ಒಂದು ಕೆಲವೊಂದು ಜನರಿಂದ ಬರುವಂಥ ಕೆಲವು ಏನು ಉಲ್ಟಾ ಮಾತುಗಳು, ಅದು ನಮಗೆ ವೈಯಕ್ತಿಕವಾಗಿ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಸಂಘಟನೆಗೆ ನನ್ನ ಸಪೋರ್ಟ್ ಯಾವಾಗಲೂ ಕೂಡ ಇದೆ. ನಾನು ಯಾವತ್ತಿದ್ರೂ ಶ್ರೀರಾಮ ಸೈನಿಕನೇ. ಅದಕ್ಕೆ ನನಗೆ ಅದೇನು ಜವಾಬ್ದಾರಿ ಕಟ್ಟಿಕೊಂಡು ಮಾಡುವಂಥದ್ದು ಏನಿಲ್ಲ. ಎಲ್ಲಿಗೆ ಹೋದ್ರೂ ಕೂಡ ಸಂಘಟನೆ ಮಾಡುವಷ್ಟು ಜವಾಬ್ದಾರಿಯೇ ಬೇಕಂತೇನಿಲ್ಲ ಸಂಘಟನೆ ಕಟ್ಟಲಿಕ್ಕೆ. ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟವನು ನಾನು. ಮತ್ತು ಇವರು ಹೇಳಿದಾಗೆ ನನ್ನನ್ನು ಯಾರೋ ಒಂದು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾ, ನಾನು 6 ಸಂಘಟನೆ ಹೋಗಿದ್ದೇನೆ ಅಂತ ಹೇಳ್ಕೊಂಡು, ನನಗೆ ಸರಿಯಾಗಿ 6 ಸಂಘಟನೆ ಯಾವುದಂತವೇ ಗೊತ್ತಿಲ್ಲ ನನಗೆ. ಬಜರಂಗ ದಳದಲ್ಲಿ ಇರುವಾಗ ಮುತಾಲಿಕರನ್ನು ಹೊರಗೆ ತೆಗೆದ್ರು ಅಂತ ಹೇಳಿಕೊಂಡು ನಾವು ಮುತಾಲಿಕರೊಟ್ಟಿಗೆ ಬಿಟ್ಟು ಬಂದದ್ದು, ಮುತಾಲಿಕರಿಗೋಸ್ಕರವೇ ನಾವು ಬಿಟ್ಟು ಬಂದದ್ದು. ಎಲ್ಲಿಯಾದ್ರೂ ಇವತ್ತಿಗೂ ನಾನು ಬಜರಂಗ ದಳದಲ್ಲಿ ಇರ್ತಿದ್ರೆ ನಾನು ರಾಜ್ಯ ಮಟ್ಟದ ನಾಯಕ ಆಗ್ತಿದ್ದೆ. ಬಟ್ ನಮಗೆ ವಿಷಾದ ಇದೆಯಾ? ಯಾವುದು ರಾಜ್ಯ ಮಟ್ಟದ ನಾಯಕ ಆಗ್ಲಿಂದ ವಿಷಾದ ಇದೆಯಾ? ವಿಷಾದ ಇರ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇದಕ್ಕೆ. ಮತ್ತೆ ಪುನಃ ಬಜರಂಗ ದಳಕ್ಕೆ ಹೋಗ್ತಿದ್ನಲ್ಲ ನಾನು. ಅಲ್ಲಿಗೆ ತಗೊಳ್ಳೋದಿಲ್ಲ ಅಲ್ಲಲ್ಲ, ಅದು ಸುಮ್ಮನೆ. ನೋಡಿ, ನಾನು ನಿಮಗೆ ಒಂದು ವಿಚಾರ ಹೇಳ್ತೇನೆ ಕೇಳಿ, ತಗೊಳ್ಳೋದಿಲ್ಲ ಅಂತೇಳೋದು ಸುಮ್ಮನೆ. ಯಾಕಂದ್ರೆ ಹಿಂದೂ ಸಂಘಟನೆಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ಅಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಬೇರೆ ಜಿಲ್ಲೆಯ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದೇವೆ. ನಿಮ್ಮ ಮೇಲೆ ಮತ್ತೆ ಕೆಲವೊಂದು ಆರೋಪಗಳನ್ನು ಮಾಡಿದೆ ನೀವು ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳುವಾಗ ನೆನಪಾಯಿತು. ಮಠದ ಸ್ವಾಮೀಜಿಯವರ ಜೊತೆ ಏನು ಅವರ ಚಿತ್ತ ಚಾಂಚಲ್ಯ ಮಾಡಿದ್ರಿ, ಅವರ ಇದು ಹಾಳು ಮಾಡಿದ್ರಿ ಅಂತೆಲ್ಲ ಮಾತಾಡ್ತಾರೆ. ಇದು ಅಂದರೆ ಅದರಲ್ಲಿ ಏನಾದರೂ ಹುರುಳಿಲ್ಲದೆ ಯಾಕೆ? ನಾನು ಒಂದು ಕೇಳ್ತೇನೆ, ಅವ್ರು ಈ ಆರೋಪ ಮಾಡುವಾಗಿಂತ ಮೊದಲು ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅಲ್ಲ, ಅದಕ್ಕೆ ನಾನು ಅದು ನಿಮ್ಮ ಜೊತೆಗೆ ಇದ್ದವರೇ ಆರೋಪ ಮಾಡಿ ಅಲ್ಲ, ನನ್ನ ಜೊತೆಗೆ ಇದ್ದವರಲ್ಲ, ನನ್ನ ಜೊತೆಗೆ ಇದ್ದವರಲ್ಲ. ಮತ್ತೆ ನಿಮ್ಮ ಮನೆಗೆ ಬಂದ ನಮ್ಮ ಸಂಘಟನೆಯಲ್ಲಿ ಇದ್ದಂತ ವ್ಯಕ್ತಿಗಳು, ನಮ್ಮ ಸಂಘಟನೆಯಲ್ಲಿ ನನ್ನ ಜೊತೆಯಲ್ಲಿ ಇದ್ದವರಲ್ಲ. ನಮ್ಮ ಮನೆಗೆ ಊಟ ಮಾಡಿ, ನಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ ಬಿಡಿ. ನಮ್ಮ ಮನೆಯಲ್ಲಿ ಊಟ ತುಂಬಾ ಜನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬಂದವರಿಗೆ ಚಹಾ ತಿಂಡಿ ಊಟ ಎಲ್ಲ ನಾವು ಕಳಿಸುವ ಕಾರ್ಯಕ್ರಮವಿಲ್ಲ. ನಮ್ಮ ಮನೆಗೆ ಒಂದು ಒಳ್ಳೆ ಹೆಸರೇ ಇದೆ ಅಲ್ಲಿ ಮಣಿಪಾಲದಲ್ಲಿ, ಅದು ಬೇರೆ ವಿಷಯ. ಇವರು ಅದು ಅಪವಾದ ಹಾಕಿದ್ರಲ್ಲ, ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ನಾನು ವ್ಯವಸ್ಥೆ ಮಾಡಿದ್ದೇನೆ. ಆ ಮುಖ್ಯ ಪ್ರಾಣ ದೇವರ ಮೇಲೆ ಬಿಟ್ಟು ಬಿಟ್ಟಿದ್ದೇನೆ. ನಾನು ನಿಮಗೆ ಮೊದಲೇ ನಾನು ಹೇಳಿದ್ದೇನೆ, ನಾನು ದೇವರನ್ನು ತುಂಬ ನಂಬುವ ಅಂತೇಳಿ. ನೋಡಿ, ನನಗೆ ಇದಾದ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಮತ್ತು ನನ್ನ 2 ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿದ್ದಾರೆ ನನಗೆ ಮನೆಯಲ್ಲಿ. ಸೊ ಮಕ್ಕಳಿಗೆ ಈಗ ಬುದ್ಧಿ ಇಲ್ಲ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಆದರೆ ನನ್ನ ಹೆಂಡತಿ ಮತ್ತು ನನ್ನ ತಾಯಿಗೆ ನಾನು ಮಠದಲ್ಲಿ ಏನು ಹೆಸರು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿದೆ. ಭಾಳ ದುಃಖಪಟ್ಟರು. ಮತ್ತು ಪಟ್ಟದು ಮಾತ್ರ ಅಲ್ಲ, ಅವರು ದೇವರ ಹತ್ರ ಕೈ ಮುಗಿದುಕೊಂಡು ದೇವರ ಹತ್ರ, ನೋಡಿ, ನಾನು ಎಲ್ಲ ದೇವರ ಬಲದಲ್ಲೇ ಮೇಲೆ ಬಂದವನು. ನಾನು ಮನುಷ್ಯನ ಸಹಕಾರದಿಂದ ಮೇಲೆ ಬಂದವನಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡೇ ಬಂದವನು. ನಾನು ಏನು 2 ವರ್ಷ ನಿಷ್ಠೆಯಿಂದ ನಾನು ಮಠದಲ್ಲಿ ಕೆಲಸ ಮಾಡಿದ್ದೇನೆ. ಮುಖ್ಯ ಪ್ರಾಣ ದೇವರು ನನಗೆ, ನಿಮಗೂ ಗೊತ್ತಿರ್ಬೋದು, ನೀವು ಕೂಡ ಅದೇ ಸ್ಥಾನದಲ್ಲಿ ಇದು ಬಂದವರು. ಅಲ್ಲಿಯ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಸೊ ನನಗೆ ಆ ದೇವರ ಮೇಲೆ ಬಹಳ ನಂಬಿಕೆ ಇದೆ. ಅದಕ್ಕೆ ನನ್ನ ತಾಯಿ ನಾವು ಎಲ್ಲ ಪ್ರಾರ್ಥನೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಆದ್ರೂ ಇದಕ್ಕೆ ಉತ್ತರ ದೇವರೇ ಕೊಡ್ಲಿ ಅಂತ ಹೇಳುವ. ಆದ್ರೂ ಮುಖ್ಯ ಪ್ರಾಣನ ಹೆಸರಲ್ಲಿ ಹಣ ಮಾಡಿದ್ರಿಂದ ಪುನಃ ಅದನ್ನು ಕೂಡ ದೇವರಿಗೆ ಬಿಟ್ಟಿದ್ದೇನೆ ನಾನು. ಯಾಕಂತ ಹೇಳಿದ್ರು, ನೋಡಿ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೇ ದೇವರು, ಮನುಷ್ಯನಿಗೆ ಬುದ್ಧಿ ಕೊಡುದೇ ದೇವರು, ಆಗು ಹೋಗುಗಳನ್ನು ನೋಡ್ಕೊಳ್ಳುವಂಥದ್ದೆಲ್ಲ ದೇವರು ಅಂತೇಳಿ ನಾವು ನಂಬಿದ ನಂತರ ಇದನ್ನೊಂದು ದೇವರು, ಈಗ ನಾನು ಕೇಳಿದ್ದೆಲ್ಲ ನನಗೆ ದೇವರು ಕೊಟ್ಟಿದ್ದಾನೆ. ಹಣವೂ ದೇವರು ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟಿದ್ದಾನೆ. ಮುಖ್ಯ ಪ್ರಾಣನ ಹೆಸರಲ್ಲಿ ಹಣ ಬಂದಿದೆ. ಅಲ್ಲ, ಎಲ್ಲವನ್ನು ನೋಡಿ, ಶ್ರೀಕೃಷ್ಣ ಮಠದಲ್ಲಿ ಅಲ್ಲಿ ದಾಖಲೆ ಇರ್ಬೋದು, ಶಿರೂರು ಸ್ವಾಮೀಜಿಯವರ ಪರ್ಯಾಯದಲ್ಲಿ ನನಗೆ ಸಿಗ್ತಾ ಇದ್ದದ್ದು 3,000 ರೂಪಾಯಿ ಗೌರವಧನ. ನಾನು ಅಲ್ಲಿ ದಕ್ಷಿಣೆ ಕೂಡ ತಗೊಳ್ತಿರ್ಲಿಲ್ಲ.
ದಕ್ಷಿಣ ಕೂಡ ತಗೊಳ್ತಿರ್ಲಿಲ್ಲ. ಅಕಸ್ಮಾತ್ ಒತ್ತಾಯಪೂರ್ವವಾಗಿ ಕೊಟ್ಟರೆ ಅದು ಮುಖ್ಯ ಪ್ರಾಣ ದೇವರಿಗೆ ಬೆಳ್ಳಿಯ ಕಾಲ್ದೀಪ ಏನೋ ಒಂದು ನನ್ನೊಂದು ಅಷ್ಟು ಜನ ಸಹಚರರು ಮತ್ತೆ ನನಗೆ ನನ್ನ ಮೇಲೆ ವಿಶ್ವಾಸ ಇದ್ದವರೆಲ್ಲ ಸೇರ್ಕೊಂಡು ನಾವು ದೇವರಿಗೆ ಒಂದಷ್ಟು ಮಾಡಿ ಹಾಕಿದ್ವಿ. ಸೊ ಅದು ದೇವರಿಗೆ ಗೊತ್ತಿದೆ. ಮತ್ತೆ ಅದು ಇಂಥ ವ್ಯಕ್ತಿಗಳಿಂದ ಮತ್ತೆ ನೋಡಿ ಆ ಕೊಟ್ಟವನು ಹೇಳಿಕೆ ಕೊಟ್ಟವನು ಇದ್ದಾನಲ್ಲ, ಯಾರು ಇದರಲ್ಲಿ ಅಲ್ಲ ಯಾರೇ ಆಗಿರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿದ್ದಾನಲ್ಲ, ಅವನಿಗೆ ವಾಪಸ್ ಕೌಂಟರ್ ನಂಗೆ ಹಾಕ್ಬೋದಿತ್ತು. ಸೋಷಿಯಲ್ ಮೀಡಿಯಾ ನಂಗೇನು ಬರುದಿಲ್ವಾ, ನನಗೆ ದೇವರು ನಡೆಸಿ ನನ್ನ ಹತ್ರ ಈಗ ನಂದೇ ಆಫೀಸ್ ನಂಗೆ ಸ್ಟಾಫ್ ಇದ್ರ ಹತ್ರ ಹೇಳಿ ನನಗೆ ಬೇಕಾದಷ್ಟು ಹಾಕಿಸ್ಬೋದಿತ್ತು. ಆದ್ರೆ ಇಲ್ಲಿ ಆ ವ್ಯಕ್ತಿಯನ್ನು ದೂರುವ ಬರದಲ್ಲಿ ಅವನ ಮನೆಯವರ ಮನಸ್ಸಿಗೆ ಬೇಜಾರು ಮಾಡಿ ಆ ಶಾಪ ನಮ್ಗೆ ಬೇಡ ಅಂತ ಹೇಳುವಂಥದ್ದು. ನನಗೀಗ ಒಂದು 10 ದಿವಸ ನನಗೆ ಬೇಕಾದಷ್ಟು ನನಗೆ ಅವರ ಮೇಲೆ ನನಗೆ ಬೇಕಿದ್ದಾಗ ನನಗೆ ಬಹಳ ಇದು ವಿಚಾರಗಳನ್ನು ಕೂಡ ಕೊಟ್ಟಿದ್ದಾರೆ, ಬಹಳ ವಿಷಯಗಳನ್ನು ಅವರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ದೇವರ ಮೇಲೆ ಬಿಟ್ಟ ನಂತರ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ, ದೇವರೇ ನೋಡ್ಕೊಳ್ತಾರಲ್ಲ. ಈಗ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಸಿ ಟಿ ರವರು ನಿಮಗೆ ಹೇಳಿದಾರಾ, ಅಥವಾ ನಿಮಗೆ ಆ ಗುಪ್ತ ವರ್ತಮಾನ ಏನಾದರೂ ಇದೆ, ಸಂಘ ಪರಿವಾರದಿಂದ ಏನಾದರೂ ಇದೆ? ಒಂದು ವೇಳೆ ಅವರು ಈ ಥರ ಹೇಳಿದರೆ ಇವರು ಕಾರ್ಕಳದಿಂದ ವಾಪಸ್ ಬಿಟ್ಟರೆ, ಸ್ಪರ್ಧೆ ಮಾಡೋದು ಬಿಟ್ಟರೆ ಅವರನ್ನು ಮತ್ತೆ ನಡು ನೀರಿನಲ್ಲಿ ಕೈ ಬಿಟ್ಟರೆ ಹಾಗೆ ಆಗಲ್ಲ. ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ, ಚಿಂತನೆ ಮಾಡಿದರೆ, ಈಗ ಕೊನೆ ಯಾರು ಟಿಕೆಟ್ ಘೋಷಣೆಯಾಗಿ ಟಿಕೆಟ್ ಕೊಡುವವರೆಗೆ ಅವರು ಇಲ್ಲಿ ಸ್ಪರ್ಧೆ ಮಾಡಿದರೆ ನಂತರ ಅಲ್ಲಿ ಟಿಕೆಟ್ ಘೋಷಣೆ ಮಾಡಿದರೆ ಅಲ್ಲಿ ಹೋಗ್ಬೋದು, ಅಲ್ಲಿವರೆಗೆ ಇಲ್ಲಿ ಸ್ಪರ್ಧೆ ಮಾಡಬೇಕು. ನೀವು ಅಷ್ಟರ ಮಧ್ಯದಲ್ಲೇ ತಡೆದು ಬಿಟ್ಟರೆ ತಪ್ಪಲ್ವಾ? ನೀವು ಹೇಳಿದ್ದು ಸರಿ, ಚಿಂತನೆ ಮಾಡಿದ ನಾನು ಮುಂದೆ ಹೋಗಲಿಲ್ಲ ನಾನು ಇದರ ಬಗ್ಗೆ. ಮತ್ತೆ ನೋಡಿ, ಸಂಘ ಪರಿವಾರದಿಂದ ಮತ್ತೆ ಬಿಜೆಪಿಯಿಂದ ಮಾತುಕತೆ ಆಗಿದೆ ಅಂತ ಹೇಳುವಂಥದ್ದು ನಾನು ಆಗ ಹೇಳಿದಾಗೆ ಮಾಧ್ಯಮದಲ್ಲೇ ಬಂದಿದೆ. ಅಕಸ್ಮಾತ್ ಇನ್ನು ಕೂಡ ಎಲೆಕ್ಷನ್ ಡೇಟೇ ಫಿಕ್ಸ್ ಆಗಲಿಲ್ಲ, ಇನ್ನೂ ಸಮಯ ಇದೆ ಅಲ್ವಾ, ಕಾರ್ಕಳದಲ್ಲಿ ಫೀಲ್ಡ್ ವರ್ಕ್ ಮಾಡೋದು ತಪ್ಪಲ್ಲ ನಾನು ಹೇಳಿದ್ದು. ನಾನು ಈಗಲೂ ನಾನು ಹೇಳ್ತಾ ಇದ್ದೇನೆ, ಅಕಸ್ಮಾತ್ ಬಿಜೆಪಿಯವರು ಏನಾದರೂ ಒಂದು ಕ್ಷೇತ್ರದಲ್ಲಿ ಕೊಟ್ಟರೆ ದಯವಿಟ್ಟು ಪ್ರಮೋದ್ಜಿ ತಾವು, ಯಾಕಂದ್ರೆ ಅವ್ರು ಬೆಂಬಲ ಕೊಟ್ಟರೆ ಅಲ್ಲಿ ನಿಲ್ಲಿ ನಾವೆಲ್ಲ ಬಂದು ಕೆಲಸ ಮಾಡ್ತೇವೆ. ಅವಾಗ ಇನ್ನೊಂದು ಅಕಸ್ಮಾತ್ ಅವರಿಗೆ ಟಿಕೆಟ್ ಬಿಜೆಪಿ ನಿರಾಕರಿಸಿದ್ರೆ ಅವರಿಗೆ ಸಿಗುವಂತ ಬೆಂಬಲ ಯಾವ ಮಟ್ಟದಲ್ಲಿ ಇರ್ಬೋದು. ಪುನಃ ಪ್ರಮೋದ್ ಮುತಾಲಿಕರಿಗೆ ಬಿಜೆಪಿ ಅವರು ಮೋಸ ಮಾಡಿದ್ರು, ಪುನಃ ಸಂಘ ಪರಿವಾರದವರು ಪ್ರಮೋದ್ ಮುತಾಲಿಕರಿಗೆ ದ್ರೋಹ ಮಾಡಿದ್ರು ಅಂತ ಪ್ರಚಾರ ಮಾಡಲಿಕ್ಕೆ ಸಿದ್ಧರಿದ್ದೀರಿ? 100% ಸಿದ್ಧನಿದ್ದೇನೆ ನಾನು, 100% ಸಿದ್ಧನಿದ್ದೇನೆ ನಾನು. ನೋಡಿ, ಅವರ ಮಾತುಕತೆಯಿಂದ ಈಗ ಏನೊಂದು ಮಾತುಕತೆ, ನಾನು ಅದನ್ನೇ ಹೇಳ್ತಿದ್ದೇನೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವರ ಜೊತೆ ಇರುವವರು ಸ್ವಲ್ಪ ಪ್ರಮೋದ್ ಮುತಾಲಿಕರಿಗೆ ಜೊತೆ ಯಾರೆಲ್ಲ ಇದ್ದಾರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕು, ಒಂದು ನಿಯೋಗ ಮಾಡಿಕೊಂಡು ಒಂದು ಮಾತುಕತೆ ಮಾಡಿ ಅವರಿಗೊಂದು ಸಲಹೆ ಕೊಡಿ. ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಬಾರ್ದು, ಬಟ್ ಕಾರ್ಕಳದಲ್ಲಿ ಆಚೆ ಈಚೆ ಕಾರ್ಯಕರ್ತರ ಜೊತೆ ಬೆರೆತುಕೊಂಡಿರ್ಬೋದಲ್ವಾ, ಹೇಗೆ ಮಾಡ್ಬೋದು? ನೀವೊಂದು ಸಲಹೆ ಕೊಡಿ ಅವರ ಹಿಂಬಾಲ. ಸಲಹೆ ಕೊಡ್ಲಿಕ್ಕೆ ನೋಡಿ, ನಾನು ನಿಮಗೆ ಒಂದು ಮಾತು ಹೇಳ್ತೇನೆ. 3 ತಿಂಗಳಾಯ್ತು, 3 ತಿಂಗಳಿನಿಂದ ಯಾವಾಗ ವಿವೇಕಾನಂದ ಶೆಣೈ ಬಂದು, ನಿಮಗೆ ಅದೊಂದು ವಿಚಾರ ನಾನು ನಿಮ್ಗೆ ಹೇಳ್ತೇನೆ ಕೇಳಿ. ಪ್ರಮೋದ್ ಮುತಾಲಿಕರು ಉಡುಪಿಗೆ ಬಂದರೆ ನನ್ನ ಮನೆಯಲ್ಲೇ ವಾಸ್ತವ್ಯ ಅವರದ್ದು. ಇತ್ತೀಚೆಗೆ ಬಂದಾಗ ನನ್ನ ಮನೆಯಲ್ಲೇ ವಾಸ್ತವ್ಯ ಹುಡ್ತಿದ್ರು. ಸೊ ಈ ವಿವೇಕಾನಂದ ಶೆಣೈ ಅಂತ ಹೇಳುವಂಥ ಒಬ್ಬ ಉದ್ಯಮಿ ಒಂದು ದಿವಸ ನನಗೆ ಫೋನ್ ಮಾಡ್ತಾರೆ, ನನಗೆ ಪ್ರಮೋದ್ ಮುತಾಲಿಕರನ್ನು ಭೇಟಿ ಆಗಬೇಕು, ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ನನಗೆ. ಅವರು ಪಾಪ ಬಸ್ಸಲ್ಲಿ ತಿರುಗಾಡ್ತಾರೆ, ಅವರಿಗೆ ಭಾಳ ಕಷ್ಟ ಇದೆ, ಏನಾದರೂ ಒಂದು ಸಹಾಯ ಕೊಡಬೇಕಂತ ಹೇಳುವಂಥ ನಂಗೆ ಭಾಳ ಖುಷಿ ಆಯಿತು. ನಾನು ಪ್ರಮೋದ್ಜಿ ಹತ್ರ ಕೇಳಿದಾಗೆ ಪ್ರಮೋದ್ಜಿ ಹೇಳಿದ್ರೆ, ಆಯ್ತಪ್ಪ ಅವರನ್ನು ಒಂದು ಕೆಲಸ ಮಾಡಿ 11 ಗಂಟೆಗೆ ಬೆಳಿಗ್ಗೆ ಬರಲಿಕ್ಕೆ ಹೇಳಿ, ಆನಂತರ ನಮಗೆ ಮಧ್ಯಾಹ್ನ ಅಂದರೆ ಬೇರೆ ಕಾರ್ಯಕ್ರಮ ಇದೆ, ಮನೆಗೆ ಬರಲಿಕ್ಕೆ ಹೇಳಿ ಅಂತೇಳಿ 11 ಗಂಟೆ ಸುಮಾರಿಗೆ ನಾನು ಫೋನ್ ಮಾಡಿ ಹೇಳಿದಕ್ಕೆ ಅವರು 11 ಗಂಟೆಗೆ ಮನೆಗೆ ಬಂದರು. ಮನೆಗೆ ಬಂದಾಗ 1 ಲಕ್ಷ ಕೊಡ್ತೇನೆ ಹೇಳಿದವರು 50,000 ಕೊಟ್ಟರು ಪ್ರಮೋದ್ ಮುತಾಲಿಕರು. ಅದು ಎಷ್ಟೇ ಆಗಲಿ ಅವರು ಕೊಟ್ಟಿದ್ದಾರೆ, ಅದು ಭಾಳ ಒಂದು ಅದರಲ್ಲಿ ಚೌಕಾಸಿ ಇಲ್ಲ, ಕೊಟ್ಟಿದ್ದಾರೆ ಪಾಪ ಅವರು. 10,000 ಕೊಟ್ಟರು ಕೂಡ ಅದೇನು ನಮಗೇನು ನಾವು ಸಾಲ ಕೊಟ್ಟ ತಗೊಂಡದಲ್ಲ, ಒಂದು ಗೌರವದಿಂದ ಕೊಟ್ಟಿದ್ದಾರೆ, ಇದು ಒಳ್ಳೆ ಮಾತದು, ಅದು ಬೇರೆ ವಿಷಯ. ಅದು ಆ ದಿವಸ ಸುಮಾರು 1-1.5 ಗಂಟೆ ಚರ್ಚೆ ಆಯಿತು ಅವರೊಳಗೆ. ನಾನು ನನ್ನ ಮನೆ ಆದ ನನ್ನ ಮನೆಗೆ ತುಂಬ ಜನ ಬರ್ತಾರೆ, ನಾವು ಅವ್ರ ಹತ್ರ ಇವರು ಮಾತಾಡ್ತಿದ್ರು, ನಾವು ನಮ್ಮಷ್ಟಕ್ಕೆ ನಾವು ಬೇರೆ ತುಂಬ ಜನ ಕಾರ್ಯಕರ್ತರು ನಾವು ನಮ್ಮಷ್ಟಕ್ಕೆ ನಾವು ಮೀಟಿಂಗನ್ನು ಮಾಡ್ತಾಯಿತ್ತು. 10 ದಿವಸ ಅಲ್ಲಿಂದ ಅದು ಕಾರ್ಯಕ್ರಮ ಎಲ್ಲ ಆಯಿತು. ಅವರು ಪ್ರಮೋದ್ಜಿ ಅವರು ವಾಪಸ್ ಬೇರೆ ಪ್ರವಾಸ ನಿಮಿತ್ತ ಬೇರೆ ಕಡೆಗೆ ಹೋದರು. 10 ದಿವಸದ ನಂತರ ನಮಗೆ ವಿಷಯ ಗೊತ್ತಿಲ್ಲ, ಪ್ರಮೋದ್ ಮುತಾಲಿಕರು ಮಂಗಳೂರಿಗೆ ಬಂದಿದ್ದಾರೆ, ಮಂಗಳೂರಿಂದ ಕಾರ್ಕಳಕ್ಕೆ ಬಂದು 3 ದಿವಸ ವಾಸ್ತವ್ಯ. ನಾನು ಪೂರ್ತಿ ನನ್ನ ಕಥೆ ಹೇಳ್ತೇನೆ. ಸಿಟ್ಟು ನನಗೆ ಯಾಕೆ ಸಿಟ್ಟು ಬರಬೇಕು? ಅಲ್ಲ, ಒಂದು ನಿಮಿಷ. ಈಗ ನೀವು ನನ್ನ ಮನೆಯವರ ಹತ್ರ ಕೇಳಿದ್ರೆ ನನ್ನ ಮನೆಯವರ ಹತ್ರ ಒಂದು ಉತ್ತರ ಉಂಟು. ಈಗ ವಾಪಸ್ ನಾನು ಸಂಘಟನೆಗೆ ಸೇರುವಾಗ ಕಣ್ಣಲ್ಲಿ ನೀರು ಹಾಕಿದ್ರು ಅವರು. ಸಂಘಟನೆ ನೋಡಿ, ನಾನೊಂದು ಹೇಳ್ತೇನೆ, ಕೆಲವರಿಗೆ ಹೆಸರು ಮಾಡಲಿಕ್ಕೆ ಸಂಘಟನೆ ಅಂತ ಹೇಳುವಂತಿರ್ತದೆ, ಕೆಲವರು ಕಳ್ಕೊಳ್ಳಿಕ್ಕೆ ಅಂತಾನೆ ಸಂಘಟನೆ ಹೋಗೋರಿದ್ದಾರೆ. ನಾನು ಯಾವಾಗ ಸಂಘಟನೆ ಜವಾಬ್ದಾರಿ ತಗೊಂಡೆ, ನನ್ನೆಲ್ಲ ವ್ಯವಹಾರ ನನ್ನ ಹೆಂಡತಿ ನೋಡ್ತಿದ್ದಾಳೆ. ನಾನು ಇವರು ಕೇಳಿದಲ್ಲಿಗೆ ಕಾರು ಹಿಡ್ಕೊಂಡು ಹೋಗೋದು ಸುಮ್ಮನೆ. ನಮಗೆ ನೋಡಿ, ನಮಗೆ ದುಡ್ಡು ಕೊಡೋರು ಯಾರಿಲ್ಲ, ನಾವು ಸಂಪಾದನೆ ಮಾಡಿದ್ರಲ್ಲಿ ನಾವು ಸಂಘಟನೆ ಕಟ್ಟಬೇಕು ನಾವು. ಸೊ ಇವರು ಮಂಗಳೂರಿಂದ ಕಾರ್ಕಳಕ್ಕೆ ಬರ್ತಾರೆ, ನಮಗೆ ವಿಷಯವೇ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಕಾರ್ಯಕರ್ತರಲ್ಲಿ ಗೊಂದಲ ಅದೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಎಲ್ಲರೂ ಫೋನ್ ಮಾಡ್ತಾರೆ, ಎಂತ ಇದು ಅವ್ರು ಬರೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾರು ಫೋನ್ ಮಾಡಿ ಕೇಳ್ತಾರೆ, ಪ್ರಮೋದ್ ಮುತಾಲಿಕರು ಮಂಗಳೂರಿಗೆ ಬಂದಿದ್ದಾರೆ, ಪ್ರಮೋದ್ ಮುತಾಲಿಕರು ಉಡುಪಿ ಬಂದಿದ್ದಾರೆ, ಇಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು, ನೀವೆಲ್ಲಿದ್ದೀರಿ, ನಾವೆಂತ ಉತ್ತರ ಕೊಡೋದು? ಈ ಥರ ಆದರೆ ಹೇಗೆ? ಒಂದು ಏನಾದರೂ ಒಂದು ಶಿಸ್ತು ಬೇಕಲ್ಲ ಸಂಘಟನೆಯಲ್ಲಿ.
ನಾವೇನು ಉತ್ತರ ಕೊಡಬೇಕಂತ ಹೇಳುತ್ತೆ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳಾದಾಗ ಅದಕ್ಕೆ ಏನು ಇದು ಸಿಗುದಿಲ್ಲ. ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆಲ್ಲ ತಯಾರಾಗಿದ್ರು ಆ ಸಂದರ್ಭದಲ್ಲಿ. ಓಕೆ, ನಿಮ್ಮ ಸಂಘಟನೆ ಅಷ್ಟು ದುರ್ಬಲದ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ನೋಡಿ, ನಾನು ನಿಮ್ಗೊಂದು ವಿಚಾರ ಹೇಳ್ತೇನೆ ಕೇಳಿ. ಒಂದು ಸಣ್ಣ ಹೇಳಿ ಬರಲಿಲ್ಲ ಅಂತ ಅವರಿಗೆ ಸಣ್ಣ ಪ್ರಶ್ನೆ ಬರುದು, ಅದು ನಿಮಗೆ ಸಣ್ಣದಾಗಿರ್ಬೋದು, ನಿಮ್ಗೆ ಅದು ಸಣ್ಣದಾಗಿದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಅದರದ್ದು ವಿಚಾರಗಳೇ ಗೊತ್ತಿಲ್ಲ. ಯಾಕಂದ್ರೆ ಸಂಘಟನೆಯಲ್ಲಿ ಇರುವವರು ನಿನ್ನೆ ಮೊನ್ನೆ ಬಂದವರಲ್ಲ, ಬಹಳಷ್ಟು ವರ್ಷದಿಂದ ಬಹಳಷ್ಟು ಕಷ್ಟಪಟ್ಟುಕೊಂಡು ಬಂದಿದ್ದಾರೆ. ನೀವೇ ಕಟ್ಟಿದ ಮನೆಯಿಂದ ನಿಮ್ಮನ್ನು ತೆಗೆದು ಹೊರಗೆ ಹಾಕುವಾಗ ಯಾರೋ ಬಂದು ನಿಮ್ಮ ತೆಗೆದು ನಡಿ ಇದು ನಿಮ್ಮ ಮನೆ ಅಲ್ಲ ಅಂತ ಶ್ರೀರಾಮ ಸೇನೆಯನ್ನ ಯಾರು ಬೇಡ ಅಂತ ಹೇಳಲಿಲ್ಲ. ನಾನು ಇದನ್ನೆಲ್ಲ ನಿಮ್ಗೆ ಕ್ಲಿಯರ್ ಹೇಳ್ತೇನೆ. ಆನಂತರ ನೀವು ನಿರ್ಧಾರ ಮಾಡಿ, ಆನಂತರ ನೀವು ನಿರ್ಧಾರ ಮಾಡಿ. ಇಷ್ಟೆಲ್ಲ ಆಗುವಾಗ ಎಲ್ರಿಗೂ ತುಂಬ ಬೇಸರ ಆಗ್ತದೆ. ಪ್ರಮೋದ್ ಮುತಾಲಿಕರಿಗೂ ಇದು ಗೊತ್ತಾಯಿತು, ಇಲ್ಲ ನಾನು ಮಾಡಿ ತಾನು ಇದು ಸರಿಯಲ್ಲ ನಾನು ಮಾಡಿದ್ದ ಅಂತ ಹೇಳುವಂಥದ್ದು ಗೊತ್ತಾಗಿ ಅವ್ರು ನನ್ನ ಮನೆಗೆ ಬರ್ತಾರೆ. ಅವರು ನನ್ನ ಮನೆಗೆ ಬಂದಾಗ ಅವರು, ನಾನು ದೇವರ ಸರಿಯಾಗಿ ನಾನು ಹೇಳ್ತಿದ್ದೇನೆ, ಅವ್ರು ನನ್ನ ಹತ್ರ ಬಂದು ಹೇಳಿದರು, ಇಲ್ಲ ಇದೇನೋ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಆಯಿತು, ನೀವು ಇದನ್ನೆಲ್ಲ ಮನಸ್ಸಿಗೆ ತಗೊಳ್ಬೇಡಿ, ಸೊ ಇನ್ನು ಮುಂದೆ ಇಂಥದ್ದೆಲ್ಲ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ, ಬಟ್ ಇದು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗುವ, ಸೊ ಇನ್ನು ಮುಂದೆ ನಾವು ಆ ಮೊದಲೇನು ಕ್ರಮ ಇತ್ತು ಆ ಕ್ರಮದ ಪ್ರಕಾರನೇ ಹೋಗುವ, ಸ್ವಲ್ಪ ಗಡಿಬಿಡಿಯಲ್ಲಿ ಆಯಿತು ಅಂತ ಹೇಳುವಂಥದ್ದನ್ನು ಹೇಳಿದರು. ಭಾಳ ದುಃಖದಿಂದ ಹೇಳಿದರು ಅವರು. ದುಃಖದಿಂದ, ಇಲ್ಲ ನನ್ನಿಂದ ತಪ್ಪಾಗಿದೆ, ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾದ ಗೊತ್ತಿದೆ, ಇದೆಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳಿದರು. ಕ್ಷಮೆ ಕೇಳಿದ್ದಲ್ಲ, ಕ್ಷಮೆ ಕೇಳುವಂತ ತಪ್ಪಾಯ್ತಂತ ನನ್ನ ಹತ್ರ ತಪ್ಪಾಯ್ತು ಅಂತ ಹೇಳಿದಲ್ಲ ಅವರು. ಏನೋ ಒಂದು ತಪ್ಪಾಗಿದೆ ಈ ವ್ಯವಸ್ಥೆಯಲ್ಲಿ, ಏನೋ ಒಂದು ತಪ್ಪಾಯಿತು, ಅದು ತಪ್ಪಾಗಿದೆ. ಅವ್ರ ಹತ್ರ ಕ್ಷಮೆ ಕೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಲ್ಲ, ಮತ್ತೆ ಇನ್ನೊಂದು ವಿಷಯ ಕೂಡ ನಾನು ಹೇಳ್ತೇನೆ. ನಾನು ಆವಾಗಲೇ ಹೇಳಿದ್ದೇನೆ, ನೇರವಾಗಿ ಮಾತನಾಡುವಂಥ ವ್ಯಕ್ತಿ ಅಂತ ಹೇಳಿಕೊಂಡು. ನನ್ನ ತಾಯಿ ತಪ್ಪು ಮಾಡಿದ್ರು ಕೂಡ ನಾನು ತಪ್ಪಂತ ಹೇಳುವವನು. ಅದು ನನಗೆ ಅದರಲ್ಲಿ ನನಗೆ ಮುಲಾಜಿಲ್ಲ. ಮುತಾಲಿಕರಿಗೂ ನಾನು ಅದನ್ನೇ ಹೇಳಿದ್ದು, ಪ್ರಮೋದ್ಜಿ ಇದು ಸರಿಯಲ್ಲ ನೀವು ಮಾಡಿ ತಪ್ಪ ಅಂತ ಹೇಳಿ ನಾನು ಹೇಳಿದ್ದೇನೆ. ತಪ್ಪು ಕೇಳಿ ಅಂತ ಹೇಳಿಲ್ಲ, ಕ್ಷಮೆ ಕೇಳಿ ಅಂತ ನಾನು ಹೇಳಿಲ್ಲ. ನೋಡಿ, ಒಂದು ವಿಚಾರ ಹೇಳ್ತೇನೆ ಕೇಳಿ. ನೀವೇನಾದ್ರೂ ತಪ್ಪು ಮಾಡಿದ್ರೆ, ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಮಾತ್ರ ಮುಂದೆ ನಿಮಗೆ ಸರಿದಾರಿಗೆ ಹೋಗ್ಲಿಕ್ಕೆ ಆಗುವಂಥದ್ದು. ಇಲ್ಲ ನಾನು ನಿಮ್ಗೆ ಬಹಳ ಗೌರವ ಕೊಡ್ತೇನೆ ಅಂತ ಹೇಳ್ಕೊಂಡು ನೀವು ಮಾಡಿದ ತಪ್ಪನ್ನೆಲ್ಲ ಕೂತ್ಕೊ ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳುವುದು. ಎಷ್ಟೇ ದೊಡ್ಡ ಹಿರಿಯ ವ್ಯಕ್ತಿಗಳಾದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವರಿಂದ ತಪ್ಪಾಗ್ತದೆ. ಸೊ ಅದನ್ನು ನಾವು ಸೂಚಿಸಬೇಕು. ಯಾಕೋ ಇದು ಸ್ವಲ್ಪ ಏನು ಸರಿಯಾಗಲಿಲ್ಲ, ಸ್ವಲ್ಪ ಇದನ್ನು ನೋಡಿ ಸರಿ ಅದು ಆ ವಿಚಾರ ಎಲ್ಲ ಆದ ನಂತರ ನಮ್ಮ ಮನೇಲಿ ಆ ದಿವಸ ಬೈಠಕ್ಕೆಲ್ಲ ಆಯಿತು, ಮೀಟಿಂಗ್ ಎಲ್ಲ ಆಯಿತು. ರಾತ್ರಿ 11:30 ಗಂಟೆಗೆ ಊಟ ಮಾಡಿ ನಾವು ಅವರನ್ನು ಬಸ್ನಲ್ಲಿ ಕಳಿಸಿಕೊಟ್ವಿ. ಇದು ಆದ ನಂತರ ಮತ್ತೆ ಪುನಃ 10 ದಿವಸ ಬಿಟ್ಟು ಅವರು ಹೋದದ್ದು ಸೀದಾ ಕಾರ್ಕಳಕ್ಕೆ. ಅಲ್ಲೇ ಒಂದು 5-6 ಮೀಟಿಂಗ್ಗಳನ್ನು ಮಾಡಿದರು. ನಮ್ಮನ್ನು ಯಾರನ್ನು ಕೂಡ ಅದನ್ನು ಪರಿಗಣಿಸಲಿಲ್ಲ. ಅಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದು ನಮ್ಮ ಹತ್ರ ಯಾರ ಹತ್ರ ಕೂಡ ಆ ಬಗ್ಗೆ ಮಾತನಾಡಲಿಲ್ಲ. ಅದಕ್ಕಿಂತ ಮೊದಲು ನಾನು ಮೀಡಿಯಾದಲ್ಲಿ ಅಂದರೆ ಹೇಳುವಂಥದ್ದು ಒಂದು ಈ ಥರ ಹೇಳಬೇಕಂತ ಹೇಳುವಂಥದ್ದು ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಂದ ಒಂದು ಇದಾಗಿತ್ತು. ಪ್ರಮೋದ್ಜಿ ಕಾರ್ಕಳದಲ್ಲಿ ನಿಲ್ಲುವುದು ಅಂತ ಹೇಳುವಂಥದ್ದು ನಾವು ಸ್ವಲ್ಪ ಮೀಡಿಯಾದಲ್ಲಿ ನೀವು ಹೇಳಬೇಕು ಉಡುಪಿಯಿಂದ. ನನ್ನ ಕರ್ತವ್ಯ ಕೂಡ, ಯಾಕಂದರೆ ನಾನು ಉಡುಪಿಯ ವಿಭಾಗದ ಅಧ್ಯಕ್ಷ, ಮಂಗಳೂರು ಉಡುಪಿಯ ಅಧ್ಯಕ್ಷನಾಗಿರೋದ್ರಿಂದ ಅದು ನಾನು ಹೇಳಬೇಕಾಯಿತು. ಸೊ ಅದು ಹೇಳುವಂಥದ್ದನ್ನು ಅದನ್ನು ಕೂಡ ಇನ್ನೊಂದ್ಸರಿ ಸ್ಪಷ್ಟನೆ ಮಾಡ್ತೇನೆ ನಾನು. ಕಾರ್ಕಳದಲ್ಲಿ ಮೂಗಿಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಾಯಿ ಬಿಡ್ತದೆ. ಅದು ತಪ್ಪಲ್ಲ, ಅದು 100ಕ್ಕೆ 100 ಅದು ತಪ್ಪಲ್ಲ. ಆಯ್ತಪ್ಪ, ಎಲ್ಲ ಸರಿ. ಅವ್ರು ಪಕ್ಷೇತರನಾಗಿ ನಿಲ್ತೇನೆ ಅಂತ ಹೇಳಿದ್ದು ಹೌದು. ಹಾಗೆ ಶ್ರೀರಾಮ ಸೇನೆಯಲ್ಲಿ ನಿಲ್ಲುದಲ್ಲ, ನಿಮಗೆ ಯಾಕೆ ತಲೆ ಬಿಸಿ? ನೀವು ಬೇಕಾದ್ರೆ ಸಪೋರ್ಟ್ ಮಾಡಿ. ನಿಮ್ದೇನಾದ್ರೂ ಓಟ್ ಉಂಟಾ ಅಲ್ಲಿ? ಅಂದ್ರೆ ನೀವು ಹೇಳುದು ಒಬ್ಬ ವ್ಯಕ್ತಿ, ನಾನು ಮುತಾಲಿಕರನ್ನು ಹೋಲಿಕೆ ಮಾಡಿ ಹೇಳ್ತಿಲ್ಲ, ಅಥವಾ ನೀವು ಅದನ್ನು ತಗೊಂಡ್ರು ಏನು ತೊಂದರೆ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸಂಘಟನೆಯನ್ನೆಲ್ಲ ಕಟ್ಟುದು, ಒಂದಷ್ಟು ಜನ ಹುಡುಗರಿಗೆ ಒಂದು ತೋರಿಸೋದು, ಒಂದು ಈ ಥರ ಅಂತ ಹೇಳಿ, ಆ ನಂತರ ತಾನು ತನ್ನ ಖುಷಿ ಬಂದಾಗಿ ನೇರವಾಗಿ ಮಾಡ್ಕೊಂಡು ಹೋಗುದು. ಅವರು ಪಕ್ಷೇತರ ನಿಲ್ತಾರೆ, ಇರ್ಲಿ ನಿಲ್ಲಿ ತೊಂದರೆ ಇಲ್ಲ ಅಂತ. ಇಲ್ಲಿ ಮುತಾಲಿಕರು ಅಂತ ಬನ್ನಿ ಅಂತ ಹೇಳಿದ್ರು, ಅವ್ರು ಹೋಗಿ ಇಲ್ಲ, ನಾನು ಕರ್ದದ್ದಲ್ಲ, ನಾನು ಕರ್ದದ್ದೇ ಅಲ್ಲ. ನೋಡಿ, ನಾನು ಇನ್ನೊಂದು ಹೇಳ್ತೇನೆ ಕೇಳಿ. ಮುತಾಲಿಕರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರ ಹೆಸರು ಅಂತ ಹೇಳಿದ್ರೆ ಅದೊಂದು ಹಿಂದುತ್ವದ ಒಂದಷ್ಟು ಜನರ ಅವರೊಬ್ರು ಏನು ಬ್ರ್ಯಾಂಡ್. ನಾನು ಆವಾಗಲಿಂದ ಇದನ್ನು ಹೇಳ್ತಿದ್ದೇನೆ, ಅವರ ಒಂದೊಂದು ಯೋಚನೆಯೂ ಕೂಡ ಏನಾದರೂ ತಪ್ಪಿ ಹೋದರೆ ಅದರ ಎಫೆಕ್ಟ್ ಆಗುವಂಥದ್ದು ಕಾರ್ಯಕರ್ತರಿಗೆ. ಸೊ ಇವರು ಭಾಳ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಸೊ ನಾನು ನಿಮಗೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ನಾನು ಹೇಳೋದ್ರಲ್ಲಿ ತಪ್ಪೇನಿದೆ ಕೇಳ್ತಾ ಇದ್ದೇನೆ. ನಾನು ಸಂಘಟನೆಯ ಒಂದು ಒಳ್ಳೆದಕ್ಕೋಸ್ಕರ, ಸಂಘಟನೆ ಬೆಳಿಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಾವು ನಿಂತುಕೊಂಡು ಯಾಕೆ ಪದೇ ಪದೇ ಅವಮಾನ ಮಾಡ್ಕೊಳ್ಳಿ? ಯಾಕೆ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ಬಾರ್ದು? ಅಲ್ಲ, ಲಾಸ್ಟ್ ಟೈಮ್ ಕೂಡ ಅಲ್ಲಿ ಹುಬ್ಳಿಯಲ್ಲಿ ಮತ್ತೆ ಇನ್ನೊಂದು ಕಡೆ ನಿಲ್ಲುವಾಗ ನಿಮ್ಮ ಹತ್ರ ಏನಾದರೂ ಇಲ್ಲ ಅಲ್ಲಿಯೂ ಕೂಡ ಅಭ್ಯಾಸವೇ ಇಲ್ಲ. ಅದನ್ನೇ ಹೇಳ್ತೇನೆ ನಿಮಗೆ, ಅದನ್ನೇ ಹೇಳ್ತೇನೆ. ಹುಬ್ಳಿಯಲ್ಲಿ ಅದು ಯಾವುದೋ ಒಂದು ಕ್ಷೇತ್ರ ನಂಗೆ ನೆನಪಿಗೆ ಬರ್ತಾ ಇಲ್ಲ. ಅಲ್ಲಿಯೂ ಕೂಡ ಇದೇ ಗೊಂದಲದಿಂದಾಗಿ ಸಂಘಟನೆ ಚೂರು ಆಯ್ತಲ್ವಾ? ಎಲ್ಲಿದ್ದಾರೆ ಅಲ್ಲಿಯ ನಾಯಕರು ಈಗ? ಆವಾಗ ಇದ್ದಂತ 2014 ಏನೋ ಹೆಚ್ಚಿನ ಅಂಶ ಅವರು ನಿಂತದಲ್ಲಿ ಹೆಚ್ಚು ಕಡಿಮೆ ಆವಾಗ ಇರುವಂತವ್ರು ಈಗ ಎಲ್ಲಿದ್ದಾರೆ? ಈಗ ಅಲ್ಲಿ ಸಂಘಟನೆಯಲ್ಲಿ ಇದೆ, ಅಲ್ಲಿ ಇದೆಯಾ ಸಂಘಟನೆಯಲ್ಲಿ? ರಾಜಕೀಯಕ್ಕೋಸ್ಕರ ನಾವು ಸಂಘಟನೆ ಹಾಳು ಮಾಡ್ಕೊಳ್ಳುದಾ? ಇಷ್ಟು ವರ್ಷ ಕಟ್ಟಿದ ಸಂಘಟನೆಯನ್ನು ಈಗ ಯಾವುದೇ ಸಂಘಟನೆ ಬಲಬೇಕಾದ್ರೆ ರಾಜಕೀಯ ಬೇಕಲ್ವಾ? ಬಲ ಬೇಕಾದ್ರೆ ಅವಶ್ಯಕತೆ ಇಲ್ಲಲ್ಲ. ಶ್ರೀರಾಮ ಸೇನೆಗೆ ರಾಜಕೀಯ ಅಂತ ಹೇಳ್ಕೊಂಡು ಈಗ ಮುಳುಗಿ ಹೋದಲ್ಲ ನಮ್ಮ ಸಂಘಟನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಇವರೇ, ರಾಜಕೀಯದ ಒಳಗೆ ಸಂಘಟನೆ ಮಾಡಬೇಕು, ರಾಜಕೀಯ ಬೆಳೀತದೆ. ಸಂಘಟನೆ ಒಳಗೆ ರಾಜಕೀಯ ಬಂದಗಳು ಇದೇ ಆಗುದು. ಸಂಘಟನೆ ಒಳಗೆ ರಾಜಕೀಯ ಮಾಡಬಾರ್ದು. ಸಂಘಟನೆ ಒಳಗೆ ನಾನು ಸಂಘಟನೆ ಒಳಗೆ ರಾಜಕೀಯ ಮಾಡ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ನಾನು ಸಂಘಟನೆ ಒಳಗೆ ಏನು ರಾಜಕೀಯ ಮಾಡಿದ್ದೀನಿ ಹೇಳಿ?
ನಾನು ಮೊನ್ನೆ ಪ್ರೆಸ್ ಮೀಟ್ ಕರೆದೆ, ಒಂದಷ್ಟು ನಿಮ್ಮ ಹತ್ರ ನಾನು ಕಾಪಿ ಕೊಟ್ಟಿದ್ದೇನೆ. ಒಂದರಲ್ಲಿ ನನ್ನ ತಪ್ಪನ್ನು ನೀವು ಹೇಳಿ. ಮುತಾಲಿಕರು ಕಾರ್ಕಳದ ಯಾಕೆ ನಿಲ್ಬಾರ್ದು ಅಂತ ಹೇಳಿದ್ರೆ, ಆಯ್ತು ನಿಲ್ಲಿ, ಸೋತ್ರ ಸೊಲ್ಲೆ ಅವರು, ಏನಾಯ್ತು, ಸಂಘಟನೆ ಅಲ್ಲ, ಹೋದ್ರೆ ಹೋಗ್ಲಿ, ನಮ್ಗಿನ್ನೊಂದುಂಟು. ಇಷ್ಟು ಬೇಜವಾಬ್ದಾರಿತನ ಮಾಡುವಂತ ವ್ಯಕ್ತಿ ನಾನಲ್ಲ. ಈಗಾದ್ರೂ ನೀವೇನ್ ಮಾಡ್ತೀರಿ? ಯಾವುದು ಇಲ್ಲ, ಈಗ 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 ನಾನು ಸ್ವತಂತ್ರ, ಸಂಘಟನೆಯಿಂದ ನನ್ನನ್ನು ಹೊರಗಿಟ್ಟಿದ್ದಾರೆ, ಸ್ವತಂತ್ರ. ಆದ್ರೆ ಮುತಾಲಿಕರ ಅಭಿಮಾನಿ, ಹಿಂದೂ ನನ್ನನ್ನು ಸಂಘಟನೆಯಿಂದ ತೆಗ್ದಿರ್ಬೋದು ಅವರು, ಗೊತ್ತಾಯ್ತಲ್ವಾ. ನನ್ನನ್ನು ಹಿಂದುತ್ವದಿಂದ ನಾನು ಹೊರಗಿಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ಲ. ಬಜರಂಗ ದಳ ನಿಮಗೆ ಯಾರು ಅಲ್ಲ, ಬೇಡ, ನಮಗೆ ಸಂಘಟನೆ ದೇವರು ನಡೆಸಿ ನಾವು ಸಂಘಟನೆಗೆ ಬಹಳಷ್ಟು ಕೆಲಸ ಮಾಡಿದ್ದೇವೆ. ಸಂಘಟನೆಯಿಂದ ಹೊರಗಿದ್ದು ವ್ಯವಹಾರ ಮಾಡ್ಕೊಂಡು ಸಂಘಟನೆಗೆ ಸಪೋರ್ಟ್ ಮಾಡ್ತಾ ಬಂದಿದ್ದವನನ್ನು ನಾನು ಆಗ್ಲೇ ಹೇಳಿದೆ, ಮನೆಗೆ ಬಂದು ನನಗೆ ಒತ್ತಾಯಪೂರ್ವಕವಾಗಿ ನನಗೆ ಸಂಘಟನೆ ಆದ್ರೆ ಕಟ್ಟು ಮನಸ್ಸುಂಟ. ಹೊಸ ಸಂಘಟನೆಯನ್ನು ಕಟ್ಟುವುದಂತ ಹೇಳಿದ್ರೆ ಹೊಸ ಸಂಘಟನೆಯನ್ನು ಮಾಡುವಂತ ಮನಸ್ಸು ಇದೆ ನನಗೆ. ಆದ್ರೆ ಅದರ ಜವಾಬ್ದಾರಿಯನ್ನು ನಾವು ತಗೊಳ್ಳೋದಿಲ್ಲ. ಅದಕ್ಕೆ ಸರಿಯಾದಂತ ವ್ಯಕ್ತಿಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಡುವಂತದ್ದು ಒಂದು ನಿರ್ಣಯವನ್ನು ಮಾಡಿದ್ದೇವೆ ನಾವು. ಯಾಕೆ ನಾನು ಹೊಸ ಸಂಘಟನೆ ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ಸಂಘಟನೆ ಹೇಗೆ ಅಂತ ಹೇಳಿದ್ರೆ, ನಾನು ಬಹಳಷ್ಟು ಡಿಬೇಟ್ನಲ್ಲಿ ಕೂತಾಗ ನನಗೆ ಬೇರೆ ಧರ್ಮದವರು ನನಗೆ ಕೇಳುದಿತ್ತು, ನಮಗೆ ಏನ್ರಿ ನಿಮ್ಮ ಹಿಂದೂ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಕೆಲಸ ಕಾರ್ಯ ಇಲ್ದಿದ್ದವರೇ ಬರೋದು ಇಲ್ಲೆಲ್ಲ, ನೀವು ಪ್ರತಿಭಟನೆ ಮಾಡಲಿಕ್ಕೆ ಕಲ್ಲು ಹೊಡಿಲಿಕ್ಕೆಲ್ಲ. ನಮ್ಮಲ್ಲಿ ಯಾರು ಕೂಡ ಕಲ್ಲು ಹೊಡೆದ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ನನಗೆ ಕಲ್ಲು ಹೊಡೆದದ್ದೆಲ್ಲ ಇತ್ತೀಚೆಗೆ ಎಲ್ಲಿಯೂ ಇಲ್ಲ. ಕಲ್ಲು ಹೊಡೆದದ್ದು ಯಾರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಅವರೊಂದು ಹೀಗೆ ಮಾತಾಡುವಾಗ ಹೇಳಿದ್ರು ಅವರು, ಏನು ಉದ್ಯೋಗ ಇಲ್ಲ ಯಾವ ಹುಡುಗರಿಗೆ ಕೂಡ, ಅದಕ್ಕೋಸ್ಕರ ನಿಮ್ಮ ಸಂಘಟನೆಗೆಲ್ಲ ಗಲಾಟೆ ಪೆಟ್ಟು ಬಿಡ ಮಾಡಲಿಕ್ಕೆಲ್ಲ ಕಾರ್ಯಕರ್ತರು ಬರ್ತಾರೆ, ಉದ್ಯೋಗ ಇಲ್ಲ ಅವರಿಗೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅವತ್ತೇ ನಾನು ಒಂದು ಯೋಚನೆ ಮಾಡಿದ್ದೆ, ನಾವು ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂದರೆ ಶ್ರೀರಾಮ್ ಸೇನೆಯನ್ನು ಹೊರತುಪಡಿಸಿ ಅಂತಲ್ಲ ಆವಾಗ ಯೋಚನೆ ಮಾಡಿದ್ದು. ಅಂದರೆ ನನ್ನ ಅಲ್ಲಿ ಐಡಿಯಾಲಜಿ ಏನುಂಟು, ನಾನೇನು ಯೋಚನೆ ಮಾಡಿದ್ದು ಅದು ನಮ್ಮ ಸಂಘಟನೆಯಲ್ಲಿ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಯೋಚನೆ ಮಾಡಿದ್ದೆ ಏನಂತ ಹೇಳಿದರೆ, ನಾವು ಒಂದು ಸಂಘಟನೆಯನ್ನು ಮಾಡಬೇಕು. ಒಂದು ಕಾರ್ಯಕರ್ತರಿಗೆ, ಈಗ ಉದಾಹರಣೆಗೆ ಒಬ್ಬರು ಡಿಗ್ರಿ ಆಗಿರ್ತದೆ, ಅವನು ಪಾಪ ಒಂದಷ್ಟು ಕಡೆಯಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರ್ತಾನೆ, ಅವ್ನು ಸಿಗುದಿಲ್ಲ, ಯಾಕಂದ್ರೆ ಇನ್ಫ್ಲುಯೆನ್ಸ್ ಇಲ್ಲ ಅವನಿಗೆ, ಅವನ ಹಿಂದೆ ಒಂದು ಸಂಘಟನೆ ಇಲ್ಲ. ಸೊ ಒಂದು ಸಂಘಟನೆಯನ್ನು ಕಟ್ಟಿ ನಾವು ಬೆಂಬಲವಾಗಿ ನಿಲ್ಲುವುದು. ಅವನನ್ನು ನಮ್ದು ಒಂದಷ್ಟು ಜನ ಪರಿಚಯ ಇರ್ತಾರೆ, ಅವ್ರಿಗೊಂದು ಉದ್ಯೋಗ ತೆಗೆದುಕೊಡುವಂಥದ್ದು. ಇಲ್ಲ ಇನ್ನೊಬ್ಬ ಹೇಳ್ತೇನೆ, ನಾನು ತುಂಬ ಕಲಿಲ್ಲ, ನಾನು 7ನೇ ಕ್ಲಾಸ್ ಕಲ್ತಿದ್ದೇನೆ, ನನಗೇನೋ ಒಂದು ಸ್ವಲ್ಪ ಫಾಸ್ಟ್ ಫುಡ್ ಎಲ್ಲ ಮಾಡುವಂಥ ನನಗೆಲ್ಲ ಗೊತ್ತಿದೆ. ಸೊ ಅವನಿಗೆ ಒಂದು ಸಣ್ಣ ಪುಟ್ಟ ಯಾರಾದರೂ ನಮ್ಮ ಪರಿಚಯದಲ್ಲಿ ಒಂದು ಸಲ ಹೆಲ್ಪ್ ಮಾಡಿಸೋದು, ಅವನಿಗೆ ಎಲ್ಲಿ ಅದೊಂದು ಸ್ಥಳ ತೆಗೆಸಿಕೊಡುವಂಥದ್ದು, ಅದಕ್ಕೆ ಬೇಕಿದ್ದಂಥ ಪರಿಕರಗಳನ್ನು ತೆಗೆದುಕೊಟ್ಟು ಅವನನ್ನು ಸದೃಢರನ್ನಾಗಿ ಮಾಡುವಂಥದ್ದು. ಅಂಥ ಕಾರ್ಯಕರ್ತರನ್ನ ಇಟ್ಕೊಂಡು ನಾವು ಸಂಘಟನೆ ಕಟ್ಟಬೇಕಂತ ಹೇಳುವಂಥದ್ದು ಒಂದು ಯೋಚನೆ ನನ್ನಲ್ಲಿದೆ. ನಾನು ಅದನ್ನು ಖಂಡಿತ ನಾನು ಮಾಡ್ತೇನೆ. ಅದು ನೋಡಿ, ನೀವು ಎಣಿಸ್ಬೋದು ಇದೆಲ್ಲ ಸಾಧ್ಯವಂತ ಹೇಳಿಕೊಂಡು, ಸಾಧ್ಯ ಆಗದಿರುವಂಥದ್ದು ಯಾವುದೂ ಇಲ್ಲ. ಇದು ನನ್ನ ಕಾಲಕ್ಕೂ ಆಗದಿದ್ರು ಕೂಡ ಇಷ್ಟರವರೆಗೆ ನಿಮ್ಮ ಸಂಘಟನೆಯಲ್ಲಿ ಉದ್ಯೋಗ ಇಲ್ಲದವರು ಇದೇ ಕಾರ್ಯಕ್ರಮ ಮಾಡುವಾಗ ಜನ 10 ಜನ ಬೇಕು ಅಂತ ಹೇಳಿದ ಕೂಡ ತಕ್ಷಣ ಕರೆದುಕೊಂಡು ಬರುವವರು, ಆಮೇಲೆ ಸ್ವಲ್ಪ ಪಾರ್ಟಿಯೋ ಹಣ ಕೊಟ್ಟು ಅವರನ್ನು ಸುಮ್ಮನೆ ಕೂರಿಸೋರು, ಅಂಥವರೇ ಕಾರ್ಯಕರ್ತರಿರುವುದಾಗಾದ್ರೆ ಇನ್ನು ಬೇರೆ ಕಟ್ಟಬೇಕಾದ್ರೆ. ಇದು ನಾನು ಹೇಳಿದ್ದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ ಒಂದು ಡಿಬೇಟ್ ನಲ್ಲಿ ಕೂತಾಗ ನೀವು ಹೇಳಿದ್ರೆ ನಾವು ಬೇರೆ ರೀತಿಯಾದ ಈ ರೀತಿಯಾದ ಸಂಘಟನೆ ನಾನು ಹೇಳಿದಂತವೇ ನೀವು ತಿಳ್ಕೊಳ್ಳಿ, ನಾನು ಹೇಳಿದಂತಾನೆ ತಿಳ್ಕೊಳ್ಳಿ. ಇವತ್ತಿಗೂ ಕೂಡ ನಮ್ಮ ಕಾರ್ಯಕರ್ತರು ಇವತ್ತಿಗೂ ಕೂಡ ನನಗೆ ಒಂದಷ್ಟು ಫೋನ್ ಕಾಲ್ಗಳು ಬರ್ತವೆ. ಸರ್ ನನ್ನೊಂದು ಡಿಗ್ರಿ ಆಗಿದೆ ಸರ್, ದಯವಿಟ್ಟು ಒಂದು ಎಲ್ಲಿಯಾದ್ರೂ ಕೆಲಸ ಹುಡುಕಿ ಕೊಡ್ತೀರಾ ಸರ್, ಈ ತರ ಒಂದು ಮನೆ ಸಂಘಟನೆ ಆಗ್ಬೇಕಲ್ಲ, ಬೇರೆ ಎಲ್ಲೂ ಇರ್ತಾರೆ ಎಲ್ಲ ಕಡೆ. ಯಾರಾದ್ರೂ ಆಗ್ಬೋದು, ಹಿಂದೂ ಯುವಕರು ಯಾರಾದ್ರೂ ಆಗ್ಬೋದು. ನೋಡಿ ನಾನೊಂದು ಹೇಳ್ತೇನೆ ಕೇಳಿ, ಹಿಂದೂ ಒಬ್ಬ ಯುವಕ ಅಂತ ಹೇಳಿದ ಕೂಡಲೇ ಅವನು ಶ್ರೀರಾಮ್ ಸೇನೆಯಲ್ಲೇ ಇರ್ಬೇಕಂತಿಲ್ಲ, ಬಜರಂಗ ದಳದಲ್ಲೇ ಇರ್ಬೇಕಂತೇನಿಲ್ಲ. ನಾವು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನಮ್ದು ಒಂದು ಸಂಘಟನೆ ಅಂತ ಆಗುದಿಲ್ಲ, ಪಕ್ಷ ಅಂತ ಹೇಳಿ ಆಗ್ತದೆ. ಇದು ನಾನು ಬಿಜೆಪಿ ಇದ್ದವರಿಗೆ ಮಾತ್ರ ಸಹಕಾರ ಮಾಡ್ತೇನೆ, ಕಾಂಗ್ರೆಸ್ ನಲ್ಲಿ ಇದ್ದವರಿಗೆ ಮಾತ್ರ ಸಹಕಾರ ಮಾಡ್ತೇನೆ. ನಮ್ಮ ಉದ್ದೇಶ ಇರುವಂತದ್ದು ಎಲ್ಲರೂ ಕೂಡ ಅವರ ಕಾಲಲ್ಲಿ ನಿಲ್ಬೇಕು. ಕಷ್ಟ ಏನಿಲ್ಲ ಮಾಡ್ಲಿಕ್ಕೆ. ಈಗ ನಾನೊಂದು, ಈಗ ನೀವು ನಿಮ್ಗೊಂದು ಇಷ್ಟು ಇನ್ಫ್ಲುಯೆನ್ಸ್ ಇದೆ, ನಿಮ್ಗೊಂದು ಅಷ್ಟು ಜನರದ್ದು ಪರಿಚಯ ಇದೆ, ಒಂದು ಹುಡುಗನಿಗೆ ಏನೊಂದು ಸಹಕಾರ ಬೇಕು, ಜಿತೇಂದ್ರಣ್ಣ ಬಂದು ಒಂದು ನಿಮಗೆ ಪರಿಚಯ ಇದ್ದವರಿಗೆ ಒಂದು ಕೆಲಸ ಒಂದು ತೆಗೆಸಿಕೊಡಿ ಅಂದ್ರೆ ನೀವು ಸಹಕಾರ ಕೊಡ್ತೀರಿ, ಕೊಟ್ಟೇ ಕೊಡ್ತೀರಿ, ನೀವು ತಮ್ಮ ಕೈಯಲ್ಲಾದ ಸಹಕಾರವನ್ನು ಕೊಡ್ತೀರಿ. ಯಾಕೆ ನಾವು ಇದನ್ನು ಮುಂದುವರಿಸಿಕೊಂಡು ನಾವು ಆವಾಗ ಹಿಂದುತ್ವದ ಮೇಲೆ ಎಲ್ರಿಗೂ ಅಭಿಮಾನ ಬರ್ತದೆ. ಇವಾಗ ಯಾರು ತಾಯಂದಿರು ಕೆಲವರು ನಮ್ಮನ್ನು ಸ್ವಲ್ಪ ಸಿಟ್ಟಿನಿಂದ ನೋಡ್ತಾರೆ, ಇವರು ಹಿಂದುತ್ವ ಹೇಳ್ತಾರೆ, ಒಂದು ಕೆಲಸ ಕಾರ್ಯಗಳಿಲ್ಲ, ಮನೇಲಿ ಅಕ್ಕಿ ಉಂಟೆ ಇಲ್ವೋ ನೋಡುವುದಿಲ್ಲ, ಅಲ್ಲಿ ಹೋದ ಕೂಡಲೇ ಬಾವುಟ ಹಿಡ್ಕೊಂಡು ಹೋಗ್ತಾರೆ, ಅದು ಎಂಥದ್ದು ಸಂಘಟನೆಗೆ ಹೋಗಿ ಇದು ಮಾಡ್ತಾರೆ, ಬೊಬ್ಬೆ ಹಿಡ್ಕೊಂಡು ಬರ್ತಾರೆ. ಆವಾಗ ಅವರು ಹೇಳಿದ್ದು ಸರಿ. ಹಾಗಾದರೆ ನಿಮ್ಮ ಸಂಘಟನೆಯಲ್ಲೂ ಏನಾದರೂ ಅಂದರೆ ನಮಗೆ ಅಂದರೆ ಮಾಧ್ಯಮದಲ್ಲಿ ಹೊರಗೆ ಎಲ್ಲ ವಿಚಾರ ಬರುವಾಗ ಅಲ್ಲಿ ದಾಳಿ ಮಾಡಿದ್ರು, ಇಲ್ಲಿ ಹೊಡೆದ್ರು, ಇಲ್ಲಿ ಕೈಕಾಲು ಮುರಿದ್ರು, ಏನು ಹಿಂದುತ್ವ ಜೈ ಶ್ರೀರಾಮ್ ಹೇಳಿಸಿದ್ರು, ಇಂಥದ್ದೇ ವಿಷಯಗಳು ಬರ್ತಾ ಇರ್ತದೆ. ನೀವೆಲ್ಲಿಯಾದರೂ ಸಮಾಜ ಸೇವೆ ಮಾಡಿದಂಥ ಒಂದು ಖುಷಿಯನ್ನು ಅನುಭವಿಸಿದ್ದೀರಾ? ಏನಾದರೂ ಮಾಡಿದ್ದೀರಾ? ಇದ್ರೆ ಹೇಳಿ. ನನ್ನ ಸಮಾಜ ಸೇವೆ ಅಲ್ಲ, ನಿಮ್ಮ ಸಂಘಟನೆ ನಿಮ್ದು ಸೇವೆ. ನಾನು ನೋಡಿ, ನನ್ನದೊಂದು ಪರಿವರ್ತನಾ ಫೌಂಡೇಶನ್ ಅಂತ ತಿಳ್ಕೊಂಡು ನಾನೊಂದು ಈ ಸಂಘಟನೆಯಿಂದ ಹೊರಗೆ ಹೋದಾಗ, ನಾನು ರಾಜೀನಾಮೆ ಕೊಟ್ಟು ನಾನು ಹೊರಗೆ ವ್ಯವಹಾರ ಮಾಡುವಾಗ ಪರಿವರ್ತನಾ ಫೌಂಡೇಶನ್ ಅಂತ ಹೇಳ್ಕೊಂಡು ಮಣಿಪಾಲದಲ್ಲಿ ಒಂದು ನನ್ನದೇ ಒಂದು. ನೀವೇ ಪರಿವರ್ತನೆ ಆದದ್ದ? ಅಲ್ಲ, ಪರಿವರ್ತನಾ ಫೌಂಡೇಶನ್ ನಾನು ಹೆಸರಿಟ್ಟು ಕೊಡಲೇ ನಾನು ಪರಿವರ್ತನೆ ಅಂತ ಅಲ್ಲ, ನಾನು ಪರಿವರ್ತನೆ ಆಗ್ಲಿಕ್ಕೆ ಏನಿಲ್ಲ ಅದರಲ್ಲಿ. ನನ್ನನ್ನು ನನ್ನ ಆತ್ಮ ನಾನು ಒಪ್ಕೊಂಡಿದ್ದೇನೆ, ನಾನು ಹೀಗೆ ನಾನು ಸರಿ ಇದ್ದೇನೆ ಅಂತ ಬೇರೆಯವ್ರನ್ನ ಪರಿವರ್ತನೆ ಮಾಡುವಂಥದ್ದು ಕೂಡ ಅಲ್ಲ. ಪರಿವರ್ತನಾ ಫೌಂಡೇಶನ್ ಅಂತ ಹೇಳಿದ್ರೆ ಇರ್ಲಿ, ಬೇರೆಯವರು ಅದು ಒಂದು ಹೆಸರು ಯಾಕೋ ಖುಷಿ ಆಯ್ತು ನನಗೆ. ಆ ಖುಷಿ ಆದದಕ್ಕೆ ಇರ್ಲಿ, ಅದು ಕರೆಕ್ಟ್ ನೀವು ಹೇಳಿದ್ದು, ಅದೇ ಉದ್ದೇಶ ಇರಲಿ, ಅದನ್ನೇ ನಾನು ಇಟ್ಕೊಳ್ತೇನೆ. ಬೇರೆಯವರನ್ನು ಪರಿವರ್ತನೆ ಮಾಡು, ಈಗ ಹೇಳಿದ್ನಲ್ಲ, ಈಗ ನಾನು ಹೊಸ ಸಂಘಟನೆ ಕಟ್ಟುವಂಥದ್ದು, ಅದು ಪರಿವರ್ತನೆ ಮಾಡುವಂಥದ್ದು ಸರಿ, ಓಕೆ. ಆ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನೋಡಿ, ದೇವ್ರು, ನಾನು ಅದೇ ಹೇಳಿದಲ್ಲ, ದೇವ್ರನ್ನ ನಾನು ತುಂಬಾ ನಂಬ್ತೇನೆ ಅಂತ ಹೇಳುವಂಥದ್ದಕ್ಕೆ ಇದು ಒಂದು ಉದಾಹರಣೆ ನಿಮಗೆ ನಾನು ಕೊಡ್ತೇನೆ.
ಉಡುಪಿಯಲ್ಲಿ ನಾವು ಈ ಕೊರೋನಾ ಕಂಪ್ಲೀಟ್ ಲಾಕ್ಡೌನ್ ಆಯಿತು ಫಸ್ಟ್ ಪೀರಿಯಡಲ್ಲಿ. ಸೊ ಲಾಕ್ಡೌನ್ ಆಗುವಾಗ ಮಣಿಪಾಲದ ಇನ್ಸ್ಪೆಕ್ಟರ್ ಒಬ್ಬರು ಮಂಜುನಾಥ್ ಗೌಡ ಅಂತೇಳಿ ಒಬ್ಬರಿದ್ದಾರೆ. ಭಾಳ ನನಗೆ ತಿಳಿದ ಮಟ್ಟಿಗೆ ಭಾಳ ಒಳ್ಳೆ ವ್ಯಕ್ತಿ ಅವರು, ಸಾಮಾಜಿಕ ಕಳಕಳಿ ಎಲ್ಲ ಇದೆ ಅವರಿಗೆ. ಅವರು ಒಂದು ದಿವಸ ಫೋನ್ ಮಾಡ್ತಾರೆ ಮಧ್ಯಾಹ್ನ ಸಾಯಂಕಾಲ ಒಂದು 4-5 ಗಂಟೆ ಸುಮಾರಿಗೆ ಫೋನ್ ಮಾಡ್ತಾರೆ ನನಗೆ. ಮೋಹನ್ ಭಟ್ರೆ ತಮ್ಮಿಂದ ಒಂದು ಹೆಲ್ಪ್ ಆಗಬೇಕು, ಮಾಡ್ಬೋದಾ ಅಂತ ಹೇಳಿಕೊಂಡು. ನನಗೆ ಭಾಳ ಇನ್ಸ್ಪೆಕ್ಟ್ರಿಗೆ ನಾನೆಂತಪ್ಪ ಹೆಲ್ಪ್ ಮಾಡೋದು ಅಂತ, ನಾವೇ ಅವ್ರ ಹತ್ರ ಕೇಳಬೇಕು ಏನಾದರೂ ಕಾರ್ಯಕರ್ತ ಏನಾದರೂ. ಇವರು ಹೇಳಿ ಸರ್ ಅಂತೇಳಿದೆ. ಏನಿಲ್ಲ ಭಟ್ರೆ, ಈ ಕೆಲವು ಕೂಲಿ ಕಾರ್ಮಿಕರೆಲ್ಲ ಎಲ್ಲ ಕಡೆಯಲ್ಲಿ ಅಂಗಡಿ ಬಂದಿದೆ, ಇಲ್ಲಿ ಸ್ಟೇಷನ್ ಹತ್ರ ಬಂದು ಎಲ್ಲಾದರೂ ಊಟ ಕೊಡಿಸಿ ಅಂತೇಳಿ ಹೇಳ್ತಾರೆ. ಅವ್ರಿಗೆ ಬೇರೆ ಯಾವುದು ಓಪನ್ ಇಲ್ಲ, ಸ್ಟೇಷನ್ ಮಾತ್ರ ಓಪನ್ ಇರೋದು. ಹಾಗಾಗಿ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು ನಿಮ್ಮ ಹತ್ರ. ಪೊಲೀಸರಲ್ಲಿ ಒಳ್ಳೆಯವರು ತುಂಬ ಜನ ಇದ್ದಾರೆ. ಇಲ್ಲ, ನನಗೆ ನಾನು ಆ ವಿಷಯದಲ್ಲಿ ನಾನು ಮಣಿಪಾಲ ಪೊಲೀಸ್ನವರನ್ನು ನಾನು ಭಾಳ ಮೆಚ್ತೇನೆ. ಅದರ ನಂತರ ಅದರ ಹಿಂದೆ ಮತ್ತು ಅದರ ಮುಂದೆ ನನಗೆ ಗೊತ್ತಿಲ್ಲ, ಅದು ನಾನು ಹೇಳುವುದಿಲ್ಲ. ಯಾಕಂದ್ರೆ ನಾನು ವಾಸ್ತವ ನನ್ನ ಕಣ್ಣಲ್ಲಿ ಕಂಡದ್ದು 2 ತಿಂಗಳು, ಆ ಕಣ್ಣಲ್ಲಿ ಕಂಡ 2 ತಿಂಗಳದ್ದು ಮಾತ್ರ ನಾನು ಮಾತನಾಡೋದು. ಅದು ಹೇಳ್ತೇನೆ ಕೇಳಿ. ಒಂದು 250 ಜನಕ್ಕೆ ವ್ಯವಸ್ಥೆ ಮಾಡ್ಬೋದು ಕೇಳಿದಕ್ಕೆ ನಾನು ಭಾಳ ಖುಷಿ ಆಯಿತು. ಯಾಕಂದರೆ ನಾವೆಲ್ಲ ಭೋಜನ ಶಾಲೆಯಲ್ಲಿ ಅನ್ನ ಬಡಿಸ್ತಾ ಇದ್ದವರು ಸಣ್ಣದಿರುವಾಗ, ಅದು ಅದರ ಒಂದು ಖುಷಿಯೇ ಬೇರೆ. ಅದು ಬಿಡಿ, ಅದು ನಮಗೊಂದು ದೊಡ್ಡ ಯೋಗ ಸಿಕ್ಕಿತ್ತಲ್ಲ ಅಂತ ಹೇಳಿಕೊಂಡು ದೊಡ್ಡ ಒಂದು ಹುಂಬತನದಿಂದ ಆಯ್ತು ಅಂತ ಹೇಳಿದೆ. ಆಯ್ತು ಅಂತೇಳಿ ಮನೇಲಿ ನೋಡುವಾಗ ಇಲ್ಲಿ ಒಂದು ಅಷ್ಟು 200 ಜನಕ್ಕೆ ಅಂದರೆ ಅಕ್ಕಿ ಸ್ವಲ್ಪ ಉಂಟಾ, ಈ ಅಂಗಡಿದು ಬಂದ್ಗಿಂದ ಅದೆಲ್ಲ ತಲೆಗೆ ಬರಲಿಲ್ಲ ಆ ಟೈಮಲ್ಲಿ. ಮತ್ತು ಕೊನೆಗೆ ನೋಡುವಾಗ 1 ಚೀಲ ನೀರುಳ್ಳಿ, ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು ಈ ಹಿಂದಿ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಂದರೆ ಒಂದು ಸುಮಾರು ಒಂದು 10-25 kg ಗೋಧಿ ಹಿಟ್ಟಿತ್ತು. ಅದು 1 ಚೀಲ ಈರುಳ್ಳಿ, 1 ಚೀಲ ಬಟಾಟೆ. ಅವ್ರಿಗೊಂದು ಬಟಾಟೆ ಈರುಳ್ಳಿ ಇದ್ದರೆ ಮತ್ತೊಂದು ಗೋಧಿ ಇಟ್ಟಿದ್ರೆ ಅವರು ಸಂತೃಪ್ತರವರು. ಅವರಿಗೋಸ್ಕರ ಒಂದು ತೆಗೆದಿಟ್ಟಿದೆ, ಮತ್ತೊಂದು ಸ್ವಲ್ಪ ಅಕ್ಕಿ ನಮ್ಮ ಮನೆಗೆ ಬೇಕಿದ್ದದಿಟ್ಟು. ಆದರೆ ನಂಗೆ ಗೊತ್ತಾಯ್ತು ಇದರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕಂದ್ರೆ ಸಾಯಂಕಾಲ 4 ಗಂಟೆ ಆಗಿದೆ, ಒಂದು 200 ಜನಕ್ಕೆ ಊಟ ಮಾಡಬೇಕಂದ್ರೆ ಬೆಳಿಗ್ಗೆಗೆ ತಯಾರಾಗಬೇಕಲ್ಲ. ಸೊ ಒಂದಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರಿಗೆಲ್ಲ ಕಾಲ್ ಮಾಡಿದೆ ಏನಂದರೆ ದುಡ್ಡು ನಾನು ಕೊಡ್ತೇನೆ ಮಾರಿ, ಎಲ್ಲಾದರೂ ಒಂದು ಅಂಗಡಿ ಓಪನ್ ಮಾಡಿಸಿ ಒಂದು ಸಾಮಾನು ತೆಗೆಸಿ ಕೊಡ್ಬೋದು ಅಂತ ಹೇಳಿಕೊಂಡು. ಮತ್ತು ಕೊನೆಗೆ ನಾನು ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ, ಈಗ ಸಾಮಾನಿಲ್ಲಲ್ಲ, ಈಗ ಎಂತ ಮಾಡೋದು ಅಂತೇಳಿ. ಕೊನೆಗೆ ಅವರೊಂದು ಕಾನ್ಸ್ಟೇಬಲನ್ನು ಕರ್ಕೊಂಡು ಇದು ಮಾಡಿ ಒಂದು ಅಂಗಡಿ ಓಪನ್ ಮಾಡಿಸಿ ಒಂದು ಸಾಮಾನನ್ನು ಇದು ಕೊಟ್ಟರು. ಆದರೆ ನಮ್ಮ ಅದೃಷ್ಟ ಏನಂತೇಳಿದರೆ, ಆ ದಿವಸ ಇವರು 250 ಅಂತ ಹೇಳಿದ್ದು, ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿ ಒಂದು 600 ಜನಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಅಂತೇಳಿ. ಯಾಕಂದರೆ ಅಂಗಡಿ ಓಪನ್ ಇತ್ತಲ್ಲ, 2.5 ಪಟ್ಟು ಜಾಸ್ತಿ ಆಯಿತು. ಸಂತೋಷದಲ್ಲಿ ಒಪ್ಪಿಕೊಳ್ತು, ಅದಕ್ಕೆ ಬೇಕಿದ್ದಂಥ ವ್ಯವಸ್ಥೆ ಮಾಡಿತು. ಇದು ನನ್ನ ಕೆಲವೊಂದಷ್ಟು ಜನ ನನ್ನ ಸ್ನೇಹಿತರಿಗೆ ಗೊತ್ತಾದ ನಂತರ ಅವರೆಲ್ಲರೂ ಬಂದರು, ಭಟ್ರೆ ಇದು ನಾವು ನಿಲ್ಲಿಸೋದು ಬೇಡ, ನಾಳೆಯೂ ಕೂಡ ಇದ್ರೆ ಕಂಟಿನ್ಯೂ ಮಾಡುವ, ನಾವೆಲ್ಲ ಇದ್ದೇವೆ ನಿಮ್ಮ ಜೊತೆ ಅಂತೇಳಿ. ಸೊ ಎಲ್ಲ ಸೇರಿಸಿ ಒಂದು ಯೋಜನೆ ಆಯಿತು. ಒಂತಿಬೆಟ್ಟು ಕಲ್ಯಾಣ ಮಂಟಪ, ನನ್ನ ಆತ್ಮೀಯ ಮಿತ್ರ ಅವರು ಅನಿಲಾಚಾರಿ ಅಂತೇಳಿ, ಅವರ ಇಡೀ ಕುಟುಂಬದವರು ಹೇಳಿದರು, ನೀವು ಸಾಮಾನು ಅದೇನು ಬೇಕೋ ಅದನ್ನು ನೀವು ವ್ಯವಸ್ಥೆ ಮಾಡಿ, ಅಡಿಗೆದ ವ್ಯವಸ್ಥೆ ಎಲ್ಲ ನಾವು ನೋಡ್ಕೊಳ್ಳಿ, ನಾವೇ ಮನೆಯವರೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತೇವೆ ಅಂತ ಹೇಳ್ಕೊಂಡು. ಪಾಪ ಅವರಿಗೂ ಗೊತ್ತಿರಲಿಲ್ಲ ಕೊನೆಗೆ ಅದು ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿಕೊಂಡು, ನಮಗೂ ಅದು ಯೋಚನೆ ಕೂಡ ಇರಲಿಲ್ಲ. ಸೊ ಆಯಿತು, ಶುರು ಆಯಿತು. ನನ್ನ ಒಬ್ಬರು ಚಂದ್ರಕಾಂತ್ ಶೆಟ್ಟರ್ ಅಂತೇಳಿ ಅವರೊಂದು 20 ಚೀಲ ಅಕ್ಕಿ ಕಳಿಸಿದ್ರು. ಶೀತಲ್ ಟ್ರಾವೆಲ್ಸ್ನವರು ಒಂದು 20 ಚೀಲ, ಬಸ್ನವ್ರು 20 ಚೀಲ ಅಕ್ಕಿ ಕಳಿಸಿದ್ರು. ಯಾರೋ ಒಂದಷ್ಟು ಸೌತೆಕಾಯಿ ಕಳಿಸಿದ್ರು, ತರಕಾರಿ ಅದು ಇದು ಅಂತ ಹೇಳ್ಕೊಂಡು ಬಂದು ಸ್ಟೇಷನ್ನ ಜಗಲಿಯಲ್ಲಿ, ಅದು ಸ್ಟಾಕ್ ಇಡುವಂಥ ಜಾಗ ಸ್ಟೇಷನ್ನ ಜಗಲಿ, ಅಲ್ಲಿಂದ ಅದನ್ನೆಲ್ಲ ತಗೊಂಡೋಗಿ ನಾವು ಇದು ಮಾಡುವಂಥದ್ದು. 4 ದಿನದಲ್ಲಿ 650 ಇದ್ದದ್ದು ಮರು ದಿವಸ 900 ಆಯಿತು, 3ನೇ ದಿವಸಕ್ಕೆ 1500 ಆಯಿತು, 4ನೇ ದಿವಸಕ್ಕೆ 2500 ಜನ ಆಯಿತು. 2500 ಜನಕ್ಕೆ ಊಟ, ಅನ್ನ ಮತ್ತು ಸಾಂಬಾರು, ಅಂದರೆ 5000 ಪ್ಯಾಕೆಟ್ 21 ದಿನ ಕೊಟ್ಟಿದ್ದೇವೆ ನಾವು. 21 ದಿನ ಕಲೆಕ್ಷನ್ ಆಯ್ತು. ಅದರಲ್ಲಿ ₹1 ನಾವು ದುಡ್ಡು ತಗೊಳ್ಳಿಲ್ಲ ಯಾರ ಹತ್ರ ಕೂಡ. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ನಾವು ಹೇಳಿದ್ದು, ಎಲ್ಲಿಯೂ ಕೂಡ ಹಣದ ವ್ಯವಹಾರ ಇಲ್ಲ. ನಿಮ್ಗೇನಾದ್ರೂ ಕೊಡ್ಲಿಕ್ಕೆ ಉಂಟಾ, ಸಾಮಾನು ತಂದು ಅಲ್ಲಿ ಇಡಿ, ಪೊಲೀಸ್ ಸ್ಟೇಷನ್ ಜಗಲಲ್ಲಿ ಇಡಿ. ಇಲ್ಲದ್ರೆ ನೀವು ಒಂದು ಫೋನ್ ಮಾಡಿ ಅದಕ್ಕೆ ಪೊಲೀಸ್ನವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಮನೆಗೆ ಬಂದು. ಅಥವಾ ನಿಮಗೆ ಅಂಗಡಿ, ಸಂಘಟನೆಯಲ್ಲಿ ಇರಲಿಲ್ಲ, ನಾನು ನನ್ನ ಪರಿವರ್ತನಾ ಫೌಂಡೇಶನ್ ಅಲ್ಲಿ ಕೆಲಸ, ಬಟ್ ಸಂಘಟನೆಗೆ ಸಂಪೂರ್ಣ ಸಹಕಾರ ಮಾಡ್ತಿದ್ದೆ. ಎಲ್ಲ ಹಿಂದೂ ಸಂಘಟನೆಗಳಿಗೂ ನಾನು ಸಹಕಾರ ಮಾಡ್ತಿದ್ದೆ, ನನ್ನ ಕೈಯಲ್ಲಿ ನಾನು ಮಾಡ್ತಿದ್ದೆ. ನೀವು ಎಣಿಸಿ 2500 ಜನಕ್ಕೆ ನನ್ನಂತ ಒಬ್ಬ, ನಾವು ಒಂದು 100 ಜನಕ್ಕೆ ಒಂದು ಫಂಕ್ಷನ್ ಮಾಡಿದ್ರೆ 15 ದಿವಸ ಮೊದಲು ನಾವು ಪ್ರೀ ಪ್ಲಾನ್ ಮಾಡ್ತೇವೆ. ಪ್ರೀ ಪ್ಲಾನ್ ಏನೂ ಯೋಚನೆ ಇಲ್ಲದೆ ಅಷ್ಟು ದೊಡ್ಡ ಸಹಕಾರ. ಆನಂತರ 700 ಕಿಟ್ ಕೊಟ್ಟಿದ್ದೇವೆ ನಾವು. ಕಿಟ್ ಅಂತ ಹೇಳಿದ್ರೆ ನಾವು ಕೊಡುವಾಗ ಹೀಗೆ ಕೊಟ್ಟು ಫೋಟೋ ತೆಗೆಯುವಂಥದ್ದು, ಪೇಪರ್ನಲ್ಲಿ ಯಾವುದನ್ನು ಮಾಡಲಿಲ್ಲ ನಾವು. ಪ್ರಚಾರ ಇಲ್ಲದೆ ಅಷ್ಟು ದೊಡ್ಡ ನಾವು ಕೆಲಸ ಮಾಡಿದ್ದೇವೆ. ನಮಗೆ ಸಂತೃಪ್ತಿ ಇದೆ. ಸಮಾಜ ಸೇವೆ ಮಾಡ್ಲಿಕ್ಕೆ ಯಾವುದೋ ಒಂದು ಸಂಘಟನೆಯಲ್ಲಿ ನಾವು ಗುರುತಿಸ್ಕೊಂಡು ಮಾಡ್ಬೇಕಂತ. ಈಗ ಇನ್ನು ಮುಂದೆ ಈ ರೀತಿಯ ಸಂಘಟನೆಗಳನ್ನು ಮಾಡ್ತೀರಿ? ಹೌದು. ಮತ್ತೆ ಪ್ರತಿ ಶಿವರಾತ್ರಿ ಇನ್ನೊಂದು ಹೇಳ್ತೇನೆ ಕೇಳಿ, ಈ ವರ್ಷ ಮಾಡಲಿಲ್ಲ, ಈ ವರ್ಷ ಯಾಕೆ ಮಾಡಲಿಲ್ಲ ಅಂತ ಹೇಳುವಂಥದ್ದು ಕೂಡ ಹೇಳ್ತೇನೆ. 2 ವರ್ಷ ಮಹಾಶಿವರಾತ್ರಿ ಸಂಭ್ರಮ 2022 ಇದೇ ನಿಮ್ಮ ಸ್ಪಂದನ ವಾಹಿನಿಯವರೇ ಅದನ್ನು ಕಂಪ್ಲೀಟ್ ಶೂಟಿಂಗ್ ಮಾಡಿದ್ದಾರೆ. ಶಿವರಾತ್ರಿ ಅಂತ ಹೇಳುವಂಥದ್ದನ್ನು ಎಲ್ಲ ಕಡೆಯಲ್ಲಿ ಈಗ ಮೊದಲೆಲ್ಲ ಭಾಳ ಜೋರಿತ್ತು, ನಾವು ಸಣ್ಣದಿರುವಾಗೆಲ್ಲ. ಅದು ಜನರು ಮರಿತಾ ಇದ್ದಾರೆ ಅಂತ ಹೇಳಿದರೆ ಇವಾಗೆಲ್ಲ ಹಬ್ಬ ಅಂತ ಹೇಳುವಂಥದ್ದನ್ನು ಒಂದು ನಾಮಕೆ ವಾಸ್ತೆ ಮಾಡ್ತಿದ್ದಾರೆ ಬಿಟ್ಟರೆ ಅದನ್ನು. ಸೊ ಅದಕ್ಕೋಸ್ಕರ ಈ ಶಿವರಾತ್ರಿ ಅಂತ ಹೇಳುವಂಥದ್ದನ್ನು ನಮ್ಮ ಸಂಸ್ಥೆಯಿಂದ ಒಂದು ಗ್ರ್ಯಾಂಡಾಗಿ ಮಾಡಿ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿಕೊಂಡು ಪುತ್ತೂರು ಜಗದೀಶಾಚಾರ್ಯ ಅವರನ್ನು ಕರೆಸಿ ನಾವು ಒಂದು ಒಳ್ಳೆ ಕಾರ್ಯಕ್ರಮ, ಅದಕ್ಕೂ ಕೂಡ ಯಾರ ಹತ್ರ ಡೊನೇಷನ್ಸ್ ಇಲ್ಲ, ನನ್ನ ಆತ್ಮೀಯ ಮಿತ್ರರು ಮಾತ್ರ, ನಾವೆಲ್ಲ ಸೇರ್ಕೊಂಡು ಒಂದಷ್ಟು ದುಡ್ಡು ಹಾಕಿ ನಾವು ಅದು ಕಾರ್ಯಕ್ರಮ ಮಾಡುವಂಥದ್ದು. ಈ ವರ್ಷ ನಾನು ಮಾಡಲಿಲ್ಲ ಶಿವರಾತ್ರಿ. ಯಾಕಂತ ಹೇಳಿದರೆ ಈ ವರ್ಷ ಇದೇ ನಮ್ಮ ಪರಿವರ್ತನಾ ಫೌಂಡೇಶನ್ನಿಂದ ನಾನು ನಮ್ಮ ಇದೇ ಪ್ರಗತಿ ನಗರ ಅಂತ ಹೇಳುವಂಥದ್ದು ಮಣಿಪಾಲದಲ್ಲಿ ಒಂದು ಏರಿಯಾ ಇದೆ, ಅಲ್ಲಿ ಕೂಲಿ ಕಾರ್ಮಿಕರು ಇರುವಂಥದ್ದು ಏರಿಯಾ.
ಅಲ್ಲಿ ಒಂದು ನಾಗವನ ಇದೆ, ಮತ್ತು ಅಲ್ಲಿ ಗುಳಿಗ ಅಂತ ಹೇಳುವಂಥ ದೈವವನ್ನು ನಂಬ್ತಾ ಇದ್ದಾರೆ. ಮೊನ್ನೆ ಕೋಲ ಆಗುವಾಗ ಅಲ್ಲಿ ಚಾಮುಂಡಿ ಅಂತ ಹೇಳುವಂಥ ದೈವವನ್ನು ಕೂಡ ಪ್ರತಿಷ್ಠೆ ಮಾಡಬೇಕಂತೇಳಿ ಅದಕ್ಕೆ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚಿದೆ ಅಂತ ಹೇಳುವಂಥದ್ದು ಬಂತು. ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಹಾಗೆ ಆ ದೈವ ಅಲ್ಲಿ ಬಂದು ಅವರೆಲ್ಲ ಸ್ವಲ್ಪ ಕಷ್ಟ ಉಂಟು ಅಂತ ಹೇಳುವಾಗ ಆ ದೈವ ಬಂದು ನನ್ನ ಎದುರಿನಲ್ಲಿ ನಿಂತು ನಿಮ್ಮ ಮುಖ್ಯ ಇದರಲ್ಲಿ 48 ದಿವಸದಲ್ಲಿ ನಿಮ್ಮ ಹತ್ರ ನಾನು ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಅಭಯ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ದೈವದ ಕೋಲ ಕಟ್ಟುವವರು ನನಗೆ ಯಾರಂತನೂ ಗೊತ್ತಿಲ್ಲ. ನಾನು ಆ ಊರಿಗೆ ನನ್ನನ್ನು ಕರೆದಾಗ ನಿಲ್ಲಿಸಿದಾಗ ಅದಕ್ಕೋಸ್ಕರ ಈ ಒಂದು ಪರಿವರ್ತನಾ ಫೌಂಡೇಶನಿಂದ ಈ ಸರಿ ಶಿವರಾತ್ರಿ ಹಬ್ಬವನ್ನು ಮಾಡಿದೆ. ಇನ್ನೊಂದು ಹೆಚ್ಚು ಕಡಿಮೆ ಒಂದು 30 ದಿವಸದಲ್ಲಿ ನಾನು ಅದನ್ನು ತಯಾರಿ ಮಾಡಿ ಕೊಡ್ತಾ ಇದ್ದೇನೆ. ನಾನು ಸೊ ಸಮಾಜ ಸೇವೆ ಮಾಡಲಿಕ್ಕೆ ಸಂಘಟನೆ ಬೇಕಂತಿಲ್ಲ ಸರ್. ಹಾಗಾದರೆ ಸಂಘಟನೆ ಮಾಡ್ತೀರಿ? ಖಂಡಿತ ಮಾಡ್ತೇನೆ. ಈಗ ಪಬ್ಬದಳ್ಳಿಯಾದ ಸಂದರ್ಭದಲ್ಲಿ ಗಲಾಟೆ ಎಲ್ಲ ಆಗಿ ಹೌದು, ಆಮೇಲೆ ಅಲ್ಲಿ ಪ್ರಸಾದ್ ದತ್ ಎಲ್ಲ ಇದ್ರು ಆ ಸಂದರ್ಭದಲ್ಲಿ. ಆಮೇಲೆ ಅವರು ಬೇರೆ ಸಂಘಟನೆ ಕಟ್ಟಿದ್ರು, ರಾಮಸೇನಾ ಅಂತ. ಹೌದು. ಈಗ ನೀವು ಬೇರೆ ಸಂಘಟನೆ ಕಟ್ತೀರಿ. ಹೌದು. ಅಂದ್ರೆ ಈ ಶ್ರೀರಾಮ ಸೇನೆ ಸಂಘಟನೆಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಏನು ಸಂಘಟನಾತ್ಮಕ ಕೆಲಸ ಇಲ್ವಾ? ಅದೇ ಅದನ್ನು ನಮ್ಮ ರಾಜ್ಯ ನಾಯಕರು ಯೋಚನೆ ಮಾಡಬೇಕು, ನಾನು ಯೋಚನೆ ಮಾಡೋದಲ್ಲ. ಯಾಕೆ ಈ ತರ ಆಗ್ತಾ ಉಂಟು ಅಂತೇಳಿ. ಅದು ಮಾತ್ರ ಅಲ್ಲ, ನೀವೀಗ 2 ಹೇಳಿದ್, ನಿಮ್ಗೆ ಗೊತ್ತಿರೋದು 2 ಮಾತ್ರ. ತುಂಬಾ ಇದೆ. ಬೆಳಗಾವಲ್ಲಿ ರಮಾಕಾಂತ್ ಕುಂಡುಸ್ಕರ್ ಅಂತೇಳಿ, ಅಲ್ಲಿ ಏನಾಯ್ತು, ಎಂತ ಸ್ಟ್ರಾಂಗ್ ಸಂಘಟನೆ ಅಲ್ಲಿ, ಅವರು ಬೇರೆ ಮಾಡಿದ್ರು. ಅದು ಅಲ್ಲಿ ಯಾವ ಸಂಘಟನೆ ಹೆಸರು? ಅದು ಯಾವುದೋ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಆ ನಂತರ ಬ್ಯಾಂಗ್ಳೂರಿನಲ್ಲಿ ಮೊನ್ನೆ ಅಲ್ಲಿದ್ದ ಒಬ್ರು ಜೈ ಭೀಮ್ಸೇನೆ ಅಂತ ಹೇಳ್ಕೊಂಡು ಅವ್ರು ಮಾಡ್ಕೊಂಡ್ರು. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ರು ಅವರು. ಎಲ್ಲ ಕಡೆಯಲ್ಲಿ ನೋಡಿ, ನಾನು ಅದನ್ನು ಹೇಳ್ತಿದ್ದೀನಿ, ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ನಾವು ದಾರಿ ತಪ್ತಾ ಇದೆ ಅಂತ ಹೇಳುವಂತ ನಾವು ಯೋಚನೆ ಮಾಡಬೇಕು. ಪ್ರಾಮಾಣಿಕವಾಗಿ ಯೋಚನೆ ಮಾಡಿದಾಗ ನಾವು ಎಲ್ಲೋ ದಾರಿ ತಪ್ತಾ ಇದೆ ಅಂತ ಹೇಳುವಂತ ಯೋಚನೆ ಮಾಡಿ ನಾವು ಕೂತ್ಕೊಂಡು ಒಂದು ಎಲ್ಲಾ ಕಾರ್ಯಕರ್ತರನ್ನು ಸೇರಿಸಿ, ಎಲ್ಲಾ ಪದಾಧಿಕಾರಿಗಳನ್ನು ಸೇರಿಸಿ ಚರ್ಚೆ ಮಾಡಿ, ಒಂದು ಬೈಠಕ್ ಮಾಡಿ, ನಾವು ಅದು ಏಕೆ ಈ ತರ ಆಗ್ತಾ ಉಂಟು, ನಾವು ಸರಿ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಅಂತ ಹೇಳುವಂಥದ್ದು ಯೋಚನೆ ಮಾಡಬೇಕಲ್ಲ. ಅಂದ್ರೆ ಹಿಂದೂ ಸಂಘಟನೆಗಳಿಗೆ ಒಂದು ಯಾವುದೇ ಒಂದು ಸರಿಯಾದಂತ ಸ್ಟ್ರಕ್ಚರ್ ಇಲ್ಲ. ಅವ್ರು ಮಾಡ್ತಾರೆ, ಇವರು ನಿರ್ಧಾರ ತಗೊಳ್ತಾರೆ, ಓಡ್ತಾರೆ, ಗಲಾಟೆ ಹಿಂದುತ್ವ ಅಂತ ಹೇಳ್ತಾರೆ. ಅದಕ್ಕೆ ಬಹುಶಃ ಸಿದ್ದರಾಮಯ್ಯ ಹಿಂದೂ ಸಂಘಟನೆ ಮೇಲೆ ಬುಲ್ಡೋಜರ್ ಇರಿಸಿ ಎಲ್ಲ ಸಮತಟ್ಟು ಮಾಡಿ ಅಂತ ಹೇಳಿದ್ರು. ನಮ್ಮಲ್ಲಿ ಒಗ್ಗಟ್ಟಿರ್ತೀರಿ, ಸಿದ್ದರಾಮಯ್ಯ ಮಾತು ಖಂಡಿತವಾಗಿ ಹೇಳ್ತಿರ್ಲಿಲ್ಲ. ಮತ್ತೆ ಹಿಂದೂ ಸಂಘಟನೆಯಲ್ಲಿ ಶಿಸ್ತಿಲ್ಲ ಅಂತ ಹೇಳುವಂಥದ್ದು ಸುಮ್ಮನೆ. ಯಾಕಂತ ಹೇಳಿದ್ರೆ ನಾವು ಸಂಘ, ವಿಶ್ವ ಪರಿವಾರದಲ್ಲಿ ಶಿಸ್ತಿದೆ ಅಲ್ಲ, ಅದನ್ನ ಹೇಳ್ತೇವೆ. ಹಿಂದೂ ಸಂಘಟನೆಗಳೇ ಅದೇ ಉಳಿದ ಸಂಘಟನೆಯಲ್ಲಿ ಅಂತ ಹೇಳಿದ್ರೆ ಅದೇ ನಾನು ಹೇಳ್ತಿರೋದು. ಅದು ಅದರ ಜವಾಬ್ದಾರಿ ಯಾರ್ದು ಹೇಳಿ? ರಾಜ್ಯ ಪದಾಧಿಕಾರಿಗಳದ್ದು. ನಾವು ಅದಕ್ಕೆ ಹೇಳುವಂಥದ್ದು, ಒಬ್ಬರಿಗೆ ಜವಾಬ್ದಾರಿ ಕೊಡುವಾಗ ಸುಮ್ಮನೆ ಏನೋ ಅವ್ರದ್ದು ದೊಡ್ಡ ಜೀವ ಉಂಟು, ಬಾರಿ ದೊಡ್ಡ ಕೈಕಾಲೆಲ್ಲ ದಪ್ಪ ಉಂಟು, ಅವ್ರ ಹತ್ರ ಶಕ್ತಿ ಉಂಟು, ಒಂದು ನೋಡ್ಲಿಕ್ಕೆ ಭಯಂಕರ ಕಾಣ್ತಾರೆ ಅಂತೇಳಿ ಜವಾಬ್ದಾರಿ ಕೊಡುವುದಲ್ಲ. ಅವ್ರ ಯೋಚನೆಗಳ ಮೇಲೆ ನಾವು ಜವಾಬ್ದಾರಿ ಕೊಡಬೇಕು. ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಕಾರ್ಯಕರ್ತರನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ತಾರೆ, ಇಂಥ ಈ ಪಾಸಿಟಿವ್ ಆಗಿ ಅಲ್ಲಿ ಸಂಘಟನೆಯನ್ನು ಮಾಡುವಂಥವರಿಗೆ ನಾವು ಜವಾಬ್ದಾರಿ ಕೊಡಬೇಕು. ಬಿಟ್ರೆ ಆದ ಸಂಘಟನೆಯನ್ನು ತುಂಡು ಮಾಡುವಂಥದ್ದಲ್ಲ ಅವರ ಕೆಲಸ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಇದೇ ಮಂಗಳೂರಿನಲ್ಲಿ ಸಂಘಟನೆ ಶ್ರೀರಾಮ್ ಸೇನೆ ಯಾವ ರೀತಿಯಲ್ಲಿತ್ತು, ಎಲ್ಲಿದೆ ಇವಾಗ, ಎಷ್ಟು ಘಟಕಗಳಿದ್ದಾವೆ ನನಗೆ ತೋರಿಸಿ. ಇಲ್ಲ ಅಂತ ಹೇಳಿದ್ರು ಇದೇ ಪಾಪ ಅವರು ಜಿಲ್ಲಾಧ್ಯಕ್ಷರು ಒಂದು ಶ್ರೀರಾಮ್ ಸೇನೆ ಒಂದು ಸಣ್ಣ ತಂಡ ಇದೆ, ಅದನ್ನು ಕಟ್ಕೊಂಡು ಅವರು ಇದು ಮಾಡ್ತಿದ್ದಾರೆ. ಯಾಕೆ ಶ್ರೀರಾಮ್ ಸೇನೆಗೆ ಬನ್ನಿ ಅಂತ ಕರೆದು ಕೂಡ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಮಂಗಳೂರು ವಿಭಾಗದ ಜವಾಬ್ದಾರಿ ತಗೊಳ್ಳುವಾಗ ಹಿಂದೆ ಬಿಟ್ಟು ಹೋದಂತ ಎಲ್ಲರ ಹತ್ರ ನಾನು ಭೇಟಿಯಾದೆ. ಏನೇನು ಮಾಡಿ ಕೂಡ ಶ್ರೀರಾಮ್ ಸೇನೆ ಬರ್ಲಿಕ್ಕೆ ನಿಮ್ಗೆ ಮಾಡ್ಬೋದಿತ್ತಲ್ಲ, ನೀವು ಮಂಗಳೂರು ವಿಭಾಗದ ಅಧ್ಯಕ್ಷರ. ಅದನ್ನೇ ನಾನು ಈಗ ಹೇಳ್ತಿದ್ದೇನೆ. ಎಲ್ಲರನ್ನೂ ಭೇಟಿಯಾದರೆ ಜಪ್ಪ ಅಂತ ಹೇಳಿದ್ರು ಕೂಡ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ, ನಾವು ನಿಮ್ಮ ಜೊತೆ ಇದ್ದೇವೆ. ಭಟ್ರೆ ಸಂಘಟನೆಗೆ ಸಪೋರ್ಟ್ ಮಾಡ್ತೇವೆ. ದಯವಿಟ್ಟು ನಮ್ಮನ್ನು ಅಲ್ಲಿ ಮೆಂಬರ್ ಮಾಡೋದು, ಜವಾಬ್ದಾರಿ ಕೊಡುವಂಥದ್ದೆಲ್ಲ ಬೇಡ. ಏನಾದರೂ ನಮ್ಮಿಂದ ಏನಿದ್ರೆ ನಾವು ಬರ್ತೇವೆ. ಯಾಕೆ ಕೇಳಿದರೆ ನಿಮಗೆ ಗೊತ್ತಿದೆ ಅಂತೇಳಿ ಹೇಳ್ತಾರೆ. ಈಗ ನೀವು ಕೂಡ ಲಾಸ್ಟ್ ಟೈಮ್ ಆಜಾನ್ ಸಂದರ್ಭದಲ್ಲಿ ತುಂಬ ಗಲಾಟೆ ಆಯಿತು. ಆವಾಗ ಹೇಳಿದ್ರೆ ನಾವು ಸುಪ್ರಭಾತವನ್ನು ಪ್ರತಿಯಾಗಿ ಮಾಡ್ತೇವೆ ಅಂತ ಅಭಿಯಾನವನ್ನ. ಅದು ಏನಾದರೂ ಆಯ್ತಾ? ಆಮೇಲೆ ನಾನು ಕೇಳಿದಾಗಿಲ್ಲ ಸುಪ್ರಭಾತ ಯಾವ ದೇವಸ್ಥಾನ ಒಪ್ಪಿದ್ರೆ. ನಾನು ಅದನ್ನೇ ಹೇಳ್ತೇನೆ, ಇಲ್ಲ ಕೆಲವು ಕಡೆಯಲ್ಲಿ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಕಡೆಯಲ್ಲಿ ಆಗಿದೆ, ತುಂಬ ಭಾಳಷ್ಟು ಕಡೆಗಳು ಆಗಿದೆ. ಸುಪ್ರಭಾತ ಆಗಿದೆ, ತುಂಬ ಕಡೆಯಲ್ಲೇ ಮಾಡಿದ್ದಾರೆ. ಮತ್ತು ಇನ್ನೊಂದು ನೋಡಿ, ನಾವು ದೇವಸ್ಥಾನದಲ್ಲಿ ಸುಪ್ರಭಾತ ಹಾಕಬೇಕು ಅಂತ ಹೇಳ್ಕೊಂಡು ಹೋಗಿ ನಾವು ಜಗಳ ಮಾಡಲಿಕ್ಕೆ ಆಗ್ತದೆ ಅವ್ರ ಹತ್ರ ಹೋಗಿ. ಅವರ ಮನಸ್ಸಿನಲ್ಲಿ ಅದನ್ನು ಬರಬೇಕು. ನಮ್ಮ ಕೆಲಸ ಅಂತ ಹೇಳಿ ಅಲ್ಲಿ ಹೋಗಿ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು. ನೋಡಿ ಈ ಥರ ನಾವು ಸ್ವಲ್ಪ ನಮ್ಮ ಸಂಘಟನೆಗೆ ಸಹಕಾರ ಕೊಡಿ, ಒಂದು ಸುಪ್ರಭಾತ ಒಂದೊಂದು ಸರಿ ಹಾಕಿ ನಮ್ಮದೊಂದು ಈ ರೀತಿಯಲ್ಲಿ ಒಂದು ಪ್ರತಿಭಟಿಸುವಂಥದ್ದು, ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಾಗ ಅವರು ಸಕ್ರಿಯವಾಗಿ ನಮ್ಮ ಜೊತೆ ಏನಾದರೂ ಬಂದರೆ ಅದು ಒಳ್ಳೆಯದು. ಅದು ಬಿಟ್ಟುಕೊಂಡು ನಾವು ಹೋಗಿ ನಮ್ಮಲ್ಲೇ ಜಗಳ ಮಾಡಲಿಕ್ಕೆ ಆಗ್ತದಾ? ಅಥವಾ ಅವರು ಅವಕಾಶ ಕೊಡಲಿಲ್ಲ ಅಂತ ಹೇಳಿಕೊಂಡು ನಾವು ಅವರ ವಿರುದ್ಧವೇ ನಾವು ಮಾತನಾಡಿದರೆ ನಮಗೂ ನಾವು ಎಂಥ ಒಗ್ಗಟ್ಟೆಯಲ್ಲಿ ಬಂತು ನಮ್ಮಲ್ಲಿ. ಹಾಗಾದರೆ ನಿಮ್ಮ ಒಂದು ಇತರ ಕೆಲವೊಂದು ಪ್ರಶ್ನೆಗಳು. ಬ್ರಾಹ್ಮಣ CM ವಿವಾದ, ನೀವೊಬ್ಬ ಬ್ರಾಹ್ಮಣನಾಗಿ ಏನು ಹೇಳ್ತೀರಿ? ಇಲ್ಲ, ನಾನು ಯಾವಾಗ ಹಿಂದೂ ಸಂಘಟನೆಗೆ ಬಂದಿದ್ದೇನೆ, ನಾನೊಬ್ಬ ಹಿಂದೂ ಅಂತೇಳಿ ಗುರುತಿಸ್ಕೊಂಡು. ನಿಮಗೆ ಜಾತಿ ಇಲ್ವಾ? ಜಾತಿ, ನಾನು ಬ್ರಾಹ್ಮಣ. ನನ್ನ ಮನೆಯಲ್ಲಿ ನನಗೆ ಏನು ಮಾಡ್ಲಿಕ್ಕೆ ಅಂತ ನಾನು ಮಾಡ್ತೇನೆ. ಮತ್ತು ನನ್ನ ಮನಸ್ಸಿಗೆ ನನಗೆ ಏನು ಸರಿ ಅಂತ ತೋಚಿದ್ರೆ ನಾನು ಅದನ್ನು ಮಾಡುವನು. ನಾನು ಬಂದದ್ದೇ ಸಂಘಟನೆಗೆ ಬಂದದ್ದೇ ಹಿಂದೂ ಅಂತ ಹೇಳುವಂಥ ಒಂದು ವಿಚಾರಧಾರೆಗಳನ್ನೇ. ಬ್ರಾಹ್ಮಣ CM ಈ ವಿವಾದದ ಬಗ್ಗೆ ಏನು? ಯೋಗ್ಯತೆ ಇದ್ದವರಿಗೆ ಕೊಡಬೇಕಷ್ಟೇ. ಜಾತಿ ಆಧಾರಿತದಲ್ಲಿ CM ಮಾಡುವಂಥದ್ದು ಅದು ಮೂರ್ಖತನ. ಅದು
ಅಂದ್ರೆ ಈ ಬಂಟ ಬಿಲ್ ಲಾಬಿ ಎಲ್ಲ ಪಕ್ಷಗಳಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಈಗ ಒಂದು ಬಿಲ್ ಅವರಿಗೆ ಸೀಟ್ ಕೊಡಬೇಕು ಅಥವಾ ಬಂಟರಿಗೆ ಸೀಟ್ ಕೊಡಬೇಕು, ಟಿಕೆಟ್ ಕೊಡಬೇಕು, ಇದನ್ನ ನೀವು ಹಾಗಾದ್ರೆ ಒಪ್ಪುದಿಲ್ಲ. ಅದು ಆ ಸಮುದಾಯದ, ನಾನು ಅದನ್ನು ನೋಡಿ ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾನೊಬ್ಬ ಹಿಂದೂ ಆಗಿ ನಾನು ಇರ್ತೇನೆ ಅಂತ ಹೇಳುವಂಥದ್ದು, ನಾನು ಅದು ನನ್ನ ವೈಯಕ್ತಿಕ. ಮತ್ತೆ ಇನ್ನು ಅಲ್ಲಿ ಏನಾಗ್ತದೆ, ನಿಮಗೆ ರಾಜಕೀಯದ ವಿಚಾರ ನಿಮ್ಗೆ ಗೊತ್ತಿದೆ, ನನಗೆ ರಾಜಕೀಯದ ಬಗ್ಗೆ ಅಷ್ಟು ಅನುಭವ ಇಲ್ಲ, ಅದು ಮಾತನಾಡ್ಲಿಕ್ಕೆ ಹೋದ್ರೆ ಇನ್ನೊಂದೆಂಥದ್ದು ಆದಿತ್ತು, ಸುಮ್ಮನೆ ಈಗ ಆದದ್ದೇ ದೊಡ್ಡ ವಿವಾದ ಸಾಕಾಗಿದೆ ನನಗೆ. ಈಗ ಬಿಜೆಪಿ ಸರ್ಕಾರದ ಮೇಲೆ ಆರೋಪಗಳು ಬರ್ತಾ ಇದೆ, ನೀವು ವೋಟ್ ಹಾಕುದು ಬಿಜೆಪಿಗಿಂತ ಸಾರಿ ಹೇಳ್ತಾ ಇದ್ರಿ. ಹೌದು. ಅಂದ್ರೆ ಈ ಸರಿಯೂ ಇಲ್ಲಿ ರಘುಪತಿ ಭಟ್ರಿಗೆ ವೋಟ್ ಹಾಕುದಾ? ಅಲ್ಲ, ಅಲ್ಲಿ ರಘುಪತಿ ಭಟ್ರು ಅಂತ ಹೇಳಿ ನೀವು ಹೇಗೆ ಹೇಳ್ತೀರಿ? ಅಲ್ಲ, ಟಿಕೆಟ್ ಸಿಕ್ಕಿದ್ರೆ ರಘುಪತಿ ಭಟ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಹೌದು, ಏನು ಮಾಡ್ಲಿಕ್ಕೆ ಆಗ್ತದೆ? ನಾನು ಕಾಂಗ್ರೆಸ್ಗೆ ಹಾಕ್ಲಿಕ್ಕಂತೂ ಆಗುದಿಲ್ಲ. ನಾನು ಅದನ್ನೇ ನಾನು ಹೇಳ್ತಿದ್ದೇನೆ, ಕೆಲವೊಂದು ನಮ್ಮ ಪ್ರಾರಬ್ಧ ಕರ್ಮಗಳು. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ರಘುಪತಿ ಭಟ್ರಿಗೆ ಟಿಕೆಟ್ ಕೊಟ್ಟರೆ ಪ್ರಾರಬ್ಧ ಕರ್ಮ. ಅಲ್ಲ, ರಘುಪತಿ ಭಟ್ರಿಗೆ ಅಂತ ನಾನು ಅವರನ್ನೇ ನಾನು ನೇರವಾಗಿ ನಾನು ಹೇಳ್ತಾ ಇಲ್ಲ, ರಘುಪತಿ ಭಟ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಟೋಟಲ್ ಆಗಿ ನೀವು ಅವರ ಬಳಿ ಕೆಲಸಕ್ಕೆಲ್ಲ ಹೋಗುದಿಲ್ಲ ನಿಮ್ಮ ಕಾರ್ಯಕರ್ತರಿಗೆ? ಇಲ್ಲ 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 ಇಲ್ಲ, ನಾನು ನನ್ನ ಆತ್ಮ ಮುಟ್ಟಿ ನಾನು ಹೇಳ್ತೇನೆ, ನಾನು ಇಷ್ಟು ವರ್ಷ ಆಯ್ತು, ಅಲ್ಲ ನಿಮ್ಮ ಕೆಲಸ ಅಲ್ಲ, ಇಷ್ಟು ವರ್ಷ ಆಯ್ತು ನನ್ನ ಸಂಘಟನೆಯಲ್ಲಿ ನನ್ನ ಒಟ್ಟಿಗೆ ಕೆಲಸ ಮಾಡಿದಂತ ಯಶ್ಪಾಲ್ ಸುವರ್ಣನ ಹತ್ರ ಬೇಕಾದ್ರೆ ನಾನು ಹೋಗಿ ನಾನು ತುಂಬಾ ಸಹಕಾರ ಕೇಳಿದ್ದೆ ಕೆಲವೊಂದು ವಿಚಾರಕ್ಕೆಲ್ಲ. ಅದು ವೈಯಕ್ತಿಕವಾಗಿ ನಮ್ಮ ಒಂದು ಆತ್ಮೀಯತೆ ಇದ್ದದ್ರಿಂದ, ಅದು ಬಿಟ್ಟು ಯಾವುದೇ ರಾಜಕೀಯ ವ್ಯಕ್ತಿಗಳು, ಇವು ಗುರುಮೇಶ್ವರ ಶೆಟ್ಟರ್ ಹತ್ರ ಇದು ಮಾಡಿದ್ದೇನೆ. ಅದು ಬಿಟ್ಟರೆ ನಾನು ನಮಗೆ ಯಾಕೆ 2 ಹೆಸರನ್ನು ಪ್ರಸ್ತಾಪ ಮಾಡಿದಂಗೆ ಬಹಳ ಸಹಕಾರ ಕೊಟ್ಟವರು ಅವರು, ನಾನು ಹೇಳಲೇಬೇಕಾಗ್ತದೆ ಇಲ್ಲಿ. ಅದು ಬಿಟ್ಟುಕೊಂಡು ಯಾವುದು MLA ಆಗಿ ಮಿನಿಸ್ಟರ್ ಹತ್ರ ಹೋಗಿ ನಾನು ಹೀಗೆ ನಿಲ್ಲುವಂಥದ್ದು, ದೇವರೇ ನಂಗೆ ಅದು ಕೊಡಬೇಡ, ತಲೆ ತಗ್ಗಿಸಿ ಒಬ್ಬರ ಎದುರು ನಿಂತ್ಕೊಂಡು ಕೈ ಚಾಚುವಂಥದ್ದು ಪ್ರಮೇಯ ಕೊಡಬೇಡ ಅಷ್ಟೇ. ಈಗ ನೀವು ಕಾರ್ಕಳದ ಬಗ್ಗೆ ಆಗದಿಂದ ಹೇಳ್ತಾ ಇದ್ರಿ, ಬಿಜೆಪಿಗೆ ಕೊಡೋದು ಅಲ್ಲ, ಅಲ್ಲಿ ಹಿಂದುತ್ವದ ಕೆಲಸ ಆಗಿಲ್ಲ ಅಂತ ತುಂಬಾ ಜನ ಆರೋಪ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಅನಿಸ್ತದೆ ಹಿಂದುತ್ವ? ಯಾವುದು ಹಿಂದುತ್ವದ ಕೆಲಸ ಅಂತ ಹೇಳಿದ್ರೆ ಅಲ್ಲಿ ಖಾಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರ ಬೆಂಬಲಿಗರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಹಿಂದುತ್ವದ ಕೆಲಸ ಯಾವುದು ಅಂತ ಹೇಳುವಂಥದ್ದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ದೂರು ಅವರು. ಅಲ್ಲ, ನಾನು ಇನ್ನೊಂದು ಹೇಳ್ತೇನೆ ಕೇಳಿ, ನಾನು ಸುನೀಲ್ ಕುಮಾರ್ನ ಫೇವರ್ ಆಗಿ ನಾನು ಇಲ್ಲಿ ಮಾತನಾಡ್ತಿಲ್ಲ, ನಾನು ನೀವು ಕೇಳಿದಕ್ಕೆ ನಾನೊಂದು ನಿಮ್ಮ ಹತ್ರ ಕೇಳ್ತಿದ್ದೀನಿ, ಹಿಂದುತ್ವದ ವಿರೋಧ ಅಂತ ಹೇಳುವಂಥದ್ದು ಯಾವುದು? ಹಿಂದುತ್ವದಲ್ಲಿ ಗೋಮಾತೆಗೆ ಬಹಳಷ್ಟು ಒಂದು ಸ್ಥಾನ ಇದೆ. ಹೌದು. ಅಲ್ಲಿ ಹಾಡಾಗಲೇ ಹಟ್ಟಿಗೆ ನುಗ್ಗಿ ತಳುವಾರು ಜಳಪಿಸಿ ಎಷ್ಟು ಕೊಲೆಗಳಾಗಿದೆ, ಮತ್ತೆ ನಡೀತಾನೆ ಇದೆ. ಅಲ್ಲಿ ಜೀಪು, ಪೊಲೀಸರ ಜೀಪನ್ನ ಏನು ಪಲ್ಟಿ ಹೊಡಿಸಿ ಪೊಲೀಸರ ಮೇಲೆ ತಲವಾರು ಬೀಸಿ, ಅದು ಕಂಟಿನ್ಯೂಸ್ ನಿಲ್ಲೇ ಇಲ್ಲ ಅಂತ ಒಬ್ಬ ಹಿಂದುತ್ವದ ಶಾಸಕ ಅಂತ ಹೇಳುವರು ಅಲ್ಲಿ ಕನಿಷ್ಠ ಏನಾದ್ರು ಅದನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು. ಪದೇ ಆಗ್ತಾ ಇದೆ. ಹಿಂದುತ್ವದ ಒಂದು ಭಾಗ ಅಲ್ವಾ ಅದು? ಹೌದು, ಖಂಡಿತ ಅದಾಗ್ಲಿಲ್ಲ ಅಂತ ತುಂಬಾ ಆರೋಪಗಳಿದೆ. ಅದು ನನ್ನದು ಕೂಡ ಆರೋಪ ಇದೆ, ಖಂಡಿತವಾಗಿಯೂ ಆ ವಿಚಾರದಲ್ಲಿ ನನ್ನದು ಕೂಡ ಆರೋಪ ಇದೆ. ಹಾಗಂತ ಹೇಳಿಕೊಂಡು ನಾನು ನಾಳೆ ಕಾಂಗ್ರೆಸ್ನವರು ಬಂದರೆ ಅವ್ರೇನು ತಡೀತಾರೆ ಅದನ್ನು? ಅದು ಖಂಡಿತ ತಡೆಯೋದಿಲ್ಲ. ಅವ್ರ ಅಜೆಂಡಾ ಅವರು ಸಾರಿ ಹೇಳ್ತಿದ್ದಾರೆ. ನಮ್ಮ ಈಗ ಮುತಾಲಿಕ್ ಒಂದ್ ವೇಳೆ ಬಂದ್ರೆ ಏನಾದ್ರು ತಡಿಬಹುದಂತಲ್ಲ? ಖಂಡಿತ. ಹಾಗಾದ್ರೆ ಅಲ್ಲಿ ಮುತಾಲಿಕ್ ಅವರು ಒಮ್ಮೆಲೆ ಎಲ್ಲೂ ಟಿಕೆಟ್ ಕೊಡದೇ ಇದ್ರೆ, ಅಕಸ್ಮಾತ್ ಮುತಾಲಿಕ್ರು ಆ ಸ್ಥಾನದಲ್ಲಿ ಅಲ್ಲಿ ಬಿಜೆಪಿಯವರು ಅವರಿಗೆ ಏನಾದರೂ ಸ್ಥಾನಮಾನ ಅದೇ ಜಾಗದಲ್ಲಿ ಕೊಟ್ರೆ, ನೀವು ಹೇಳಿದ ಗೋ ಹತ್ಯೆ ಖಂಡಿತ ನಿಲ್ತದೆ. ಪರಶುರಾಮ ಪ್ರತಿಮೆ ಅಥವಾ ಉತ್ಸವ ಆ ರೀತಿಯ ಕೆಲಸಗಳು ಆಗದಿದ್ರು ಕೂಡ ಗೋಹತ್ಯೆ, ಹಿಂದುತ್ವದ ವಿಚಾರಗಳು, ಅದು ನೋಡಿ ರಾಜಕೀಯವಾಗಿ ಅವರ ಇದು ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ. ಈಗ ನೀವು ನನ್ನದೇ ಕೇಳಿದ್ರೆ ನಾನು ಹೇಳ್ತೇನೆ ನನ್ನ ಆಸೆ ಏನು. ನನ್ನ ಆಸೆ ಇರುವಂತದ್ದು, ಅಕಸ್ಮಾತ್ ನನಗೇನಾದ್ರೂ ದೇವರು ದೊಡ್ಡ ಸ್ಥಾನಮಾನ ಕೊಟ್ರೆ ನನ್ನ ಆಸೆ ಇರುವಂತದ್ದು ಅದೇ, ನನ್ನ ಆಸೆ ಒಂದೇ, ಇನ್ನೊಬ್ಬರ ಹತ್ರ ಹೋಗಿ ಬೇಡಬಾರ್ದು, ನಾವೇ ಸದೃಢರಾಗಿ ನಿಲ್ಬೇಕು. ಯುವಕರನ್ನು ಅವರಿಗೆ ಒಂದು ಉದ್ಯೋಗ. ಅಲ್ಲ, ನೀವೇ ಸದೃಢ. ಈಗ ಸುನಿಲ್ ಕುಮಾರ್ ಕೂಡ ಸದೃಢರಾಗಿದ್ದಾರೆ, ಅವರು ಅದನ್ನು ಮಾಡಿದ್ದಾರೆ. ಅಲ್ಲ, ನಾನು ನನ್ನದು ಹೇಳ್ತಿದ್ದೇನೆ, ಸುನಿಲ್ ಕುಮಾರ್ ಹೇಳಿದ್ದು ಅವರು ಸದೃಢ, ಅವರಾಗಿರ್ಬೇಕು. ಯುವಕರನ್ನು ಎಲ್ಲಿಯೂ ಕೂಡ ನಾವು ಮಿಸ್ಯೂಸ್ ಮಾಡದೆ ಬಳಕೆ ಮಾಡಿ ಬಿಸಾಡುವಂತದ್ದು ಮಾಡಬಾರ್ದು, ಮಾಡಕೂಡುದು. ಕೇಸ್ ಯಾವ್ದಾದ್ರು ಕೂಡ. ಯಾಕಂತ ಹೇಳಿದ್ರೆ ನಾವು ಕೂಡ ಬಿಸಿ ರಕ್ತದಿಂದ ಸಂಘಟನೆಯಲ್ಲಿ ಬಂದವರು. ಈಗ ನನಗೆ 43 ವರ್ಷ ಪ್ರಾಯ, ನಾನು ಸಂಘಟನೆ ಬಂದು ಹತ್ರ 20 ವರ್ಷ ಆಯ್ತು, 22 ವರ್ಷ ಹತ್ರ ಆಯ್ತು. ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೇನೆ. ನಾನು ಜೈಲಲ್ಲಿ ಇರುವಾಗ ಪಾಪ ನನ್ನ ತಾಯಿ, ನನಗೆ ತಾಯಿ ಬಿಟ್ರೆ ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ಲ. ಅಲ್ಲ, ಜಪ ಮಾಡುವಂಥದ್ದೇನು, ನಾನು ಬ್ರಾಹ್ಮಣನಾಗಿ ಇನ್ನೊಂದು ನಾನು ವಿಚಾರ ಹೇಳ್ತೇನೆ ಹೇಳಿ. ನಾನು ಜಪ ಪೂಜೆ ಪುನಸ್ಕಾರ ಗಂಟೆಗಟ್ಟಲೆ ಮಾಡುವಂಥ ವ್ಯಕ್ತಿ ಅಲ್ಲ. ಮನಸ್ಸಿನಲ್ಲಿ ದೇವರನ್ನು ನನ್ನದೇನಿದೆ ಅದನ್ನು ಮಾಡಿ ಒಂದು 2 ನಿಮಿಷ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಅಷ್ಟೇ ಬಿಟ್ರೆ ಮತ್ತೆ ನಂಗೇನು. ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ಯಾವುದು? ಇಲ್ಲ, ಸಂಸ್ಕೃತ ಮಹಾಪಾಠ ಶಾಲೆ ನಾನು ಕಾಲೇಜ್ ಕಲಿಲಿಲ್ಲ, ನಾನು 10ನೇ ಕ್ಲಾಸ್ವರೆಗೆ ನಾನು ಕಲ್ತಿದ್ದೇನೆ. ಆನಂತರ ನಾನು ಪುತ್ತಿಗೆ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಪಾರಾಯಣಗಳೆಲ್ಲ ನನಗೆ ಸ್ವಾಮೀಜಿಯವರು ಬೇಸಿಕ್ ಅಷ್ಟೇ ಕಲಿಸಿದ್ದಾರೆ. ಸೊ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಏನಾದರೂ ನನಗಂತಲ್ಲ ಯಾರಿಗಾದ್ರೂ ಅವಕಾಶ ಸಿಕ್ಕಿದ್ರೆ ನಾವು ಫಸ್ಟಿಗೆ ಯುವಕರಿಗೆ ಒಂದು ಉದ್ಯೋಗದ ಕೊಡುವಂಥದ್ದಾಗಲಿ ಅಥವಾ ಅವರು ಸ್ವಂತ ಉದ್ಯೋಗ ಏನಾದರೂ ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಬಿಟ್ಟರೆ ಅವಾಗ ಮಾತ್ರ ನಾವು ನಮ್ಮ ಹಿಂದುತ್ವ ನಾವು ಏನೆಲ್ಲ ಹೇಳ್ತೇವಲ್ಲ ಅದೆಲ್ಲ ಸರಿಯಾಗಲಿಕ್ಕೆ ಆಗ ಮಾತ್ರ. ಅಷ್ಟು ಮಾತ್ರ ಅಲ್ಲ, ಆ ಮನೆಯಲ್ಲಿರುವ ತಾಯಂದಿರೆಲ್ಲ ಯಾರೆಲ್ಲ ಇದ್ದಾರಲ್ಲ
ಅವರು ಕೂಡ ಖುಷಿಯಾಗಿರ್ತಾರೆ. ನಾವು ಬೇರೆ ಎಂಥದ್ದು ಮಾಡೋದು ಬೇಡ, ಆ ಅನುದಾನ ಈ ಅನುದಾನ ಬಿಟ್ಟಿ ಅಕ್ಕಿ ಕೊಡುವಂಥದ್ದಾಗಲಿ ಅಥವಾ ಇನ್ನೊಂದು ಎಂಥದ್ದೊಂದು 2,000 ಕೊಡುವಂಥದ್ದಾಗಲಿ ಉಚಿತಗಳ ಅದೆಲ್ಲ ಕೊಡುವ ಅವಶ್ಯಕತೆ ಇಲ್ಲ. ಸರಿಯಾದ ಕೆಲಸ ಕೊಡ್ಲಿ ಫಸ್ಟಿಗೆ. ಈಗ ನಿಮಗೆ ಯಾರು ಅವರೇ ಕೊಡ್ತಾರೆ, ಅವರಿಗೆ ಉಚಿತವಾಗಿ ಸರ್ಕಾರಕ್ಕೆ ಅವರೇ ದುಡ್ಡು ಕೊಡ್ತಾರೆ. ಆಗ ನಿಮಗೆ ಉಚಿತ ಯಾರು ಕೊಡಲಿಲ್ಲ, ನಿಮಗೆ ಯಾರಾದರೂ ಕೆಲಸ ಕೊಟ್ಟಿದ್ದಾರಾ ಅಥವಾ ಏನಾದರೂ ಮಾಡಿದ್ದಾರಾ? ಯಾರಾದರೂ ನೀವು ಜೀವನದಲ್ಲಿ ನೆನಪಿಸ್ಕೊಳ್ತೀರಾ? ಖಂಡಿತ. ನನಗೆ ಮುಖ್ಯ ಪ್ರಾಣದೇವರು ಶಿರೂರು ಸ್ವಾಮಿಗಳು. ಶಿರೂರು ಸ್ವಾಮಿಗಳ ಒಂದು ಅನುಗ್ರಹದಿಂದ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ನಾನು ಸತ್ಯ ಹೇಳ್ತೇನೆ. ನಾನು ನನ್ನ ಜೀವನದಲ್ಲಿ ಒಂದು ಸಂದರ್ಭದಲ್ಲಿ ಭಾಳ ಅಪ್ಸೆಟ್ ಆಗಿದ್ದಾರೆ. ಅಂದರೆ ಏನು ಮಾಡೋದು, ಮನೆ ಇಲ್ಲ. ಇವತ್ತಿಗೂ ಕೂಡ ನನಗೆ ಸ್ವಂತ ಮನೆ ಇಲ್ಲ, ಸ್ವಂತ ಜಾಗ ಇಲ್ಲ ಇವತ್ತಿಗೂ ಕೂಡ. ಎಲ್ಲರೂ ಹೇಳ್ತಾರೆ ಇಷ್ಟು ಸಂಪಾದನೆ ಮಾಡ್ತೀರಿ ಮಾರೆ ನೀವು, ಜಾಗ ತಗೊಳ್ಳಿ. ಎಂತ ಮಾಡೋದು, ದೇವರು ಯಾವತ್ತಾದರೂ ನನಗೆ ದೇವರು ಕೊಡ್ತಾನೆ ಅಂತ ಹೇಳೋದು ಗ್ಯಾರಂಟಿ ಉಂಟು. ನನ್ನ ಮನೇಲಿ ಇವತ್ತಿಗೂ ಕೂಡ ನನ್ನ ತಾಯಿ ಮೊದಲೆಲ್ಲ ಬೈತಾ ಇದ್ರು, ಅವರಿಗೆ ನನಗೆ ಅಡ್ಜಸ್ಟ್ ಆಗಿದ್ದಾರೆ. ಯಾಕಂತ ಹೇಳಿದರೆ ಯಾರೆಲ್ಲ ನನ್ನನ್ನು ದೂರಿದಾರಲ್ಲ ಮೊನ್ನೆ, ಅವರಿಗೂ ಕೂಡ ಗೊತ್ತಿದೆ. ಅವರು ಕೂಡ ನನ್ನ ಮನೆಗೆ ಬಂದು ಅವರು ಕೂಡ ನನಗೆ ಬುದ್ಧಿ ಹೇಳಿದ್ದಾರೆ. ಅಲ್ಲ ಭಟ್ರೆ ನೀವು ಫಸ್ಟಿಗೆ ಅದೆಲ್ಲ ಬಿಡಿ, ಅದೆಲ್ಲ ಸಾಕು, ಇಲ್ಲ ಮಲ್ಪನ ತೂಲಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದ್ರೆ ದೇವರು ನಮ್ಗೆ, ನಾನು ದೇವರ ಮೇಲೆ ಭಾರ ಹಾಕಿದವನು. ದೇವರು ಎಂತ ಬುದ್ಧಿ ಕೊಡ್ತಾರೆ ಅದನ್ನೇ ಮಾಡುವ. ಈಗ ದೇವರು ಮಾತ್ರ ಕೊಟ್ಟದ್ದು, ಬೇರೆ ಇಲ್ಲ. ಶಿರೂರು ಸ್ವಾಮಿಗಳ ಒಂದು ಅನುಗ್ರಹದಿಂದ ಪ್ರಾಣದೇವರಿಗೆ ಒಂದು ತಲೆ ಮೇಲೆ ನೀರಾಕುವಂತ ಒಂದು ದೊಡ್ಡ ಪುಣ್ಯ ಕಾರ್ಯ ಸಿಕ್ಕಿತ್ತು ನನಗೆ. ಆನಂತರ ನಾನು ಎಲ್ಲವನ್ನು, ನಾನು ಏನು ಮಾತಾಡ್ತೇನೆ ದೇವರೇ ಮಾತಾಡಿಸಿದಂತೆ. ಅಂದ್ರೆ ಏನು ಮಾಡಿದ್ರು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ದೇವರೇ ಮಾಡಿದ್ದ ಅಂತ ಹೇಳುವಂಥದ್ದು. ಸೊ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಸರಿ, ಈಗ ನಾನೊಂದು 2 ಅಥವಾ 2 ಸಂಘಟನೆ ಹೆಸರು ಕೊಡ್ತೇನೆ, ಅದರಲ್ಲಿ ಯಾರು ಬೆಸ್ಟ್ ಅಂತ ಹೇಳಬೇಕು. ಓಕೆ. ಪ್ರಮೋದ್ ಮಧ್ವರಾಜ್ ಮತ್ತು ರಘುಪತಿ ಭಟ್ ಅವರ ಬಗ್ಗೆ ಹೇಳಿ, ಯಾರು ಬೆಸ್ಟ್, ಯಾರು ಕಂಪ್ಯಾರಿಸನ್ ಅಷ್ಟೇ. ಇಲ್ಲ, ನಾನು ಇದು ಒಳ್ಳೆ ಪ್ರಶ್ನೆ ನಿಮ್ಮದು. ವ್ಯಕ್ತಿಗತವಾಗಿ ನಾನು ನೋಡ್ಲಿಕ್ಕೆ ಹೋದರೆ ಪ್ರಮೋದ್ ಮಧ್ವರಾಜರ ಬಗ್ಗೆ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಕ್ಷಮಿಸಬೇಕು, ನಾನು ಆವಾಗ ಒಂದು ಮಾತು ಹೇಳುವಾಗ ಸ್ವಲ್ಪ ತಪ್ಪಿದೆ. ನಾನೊಂದು ಹೊಸ ಫ್ಯಾಕ್ಟ್ರಿ ಹಾಕುವಾಗ, ನಾನು ಹೇಳಬೇಕಿತ್ತು, ನಾನು ಹೊಸ ಫ್ಯಾಕ್ಟ್ರಿ ಹಾಕುವಾಗ ನಾನೊಂದು ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಸಾಲ ಮಾಡಿ, ಅದು ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಮತ್ತೆ ಇವನು ಕೋಟಿಗಟ್ಟಲೆದು ಮಿಷಿನಲ್ಲಿ ಹಾಕಿದ್ದು ಎಲ್ಲಿಂದ ಬಂತಂತೇಳಿ ಬಂದರೆ ಕಷ್ಟ ಆಗ್ತದೆ. ಕರ್ನಾಟಕ ಬ್ಯಾಂಕ್ನಲ್ಲಿ ನಾನು ಲೋನ್ ಮಾಡಿ ಒಂದು ಫ್ಯಾಕ್ಟ್ರಿ ಹಾಕುವಾಗ ಒಂದು 80 ಲಕ್ಷದ ಮಿಷಿನ್ ಹಾಕಿದೆ. ಇದು ಏನು ಹೇಳ್ತಾರೆ, ಅದು ಮಾಡ್ಯುಲರ್ ಫರ್ನಿಚರ್. ಇದು ನನಗೆ ಕೈ ಹಿಡ್ದ ಉದ್ಯೋಗ. ಅದು ಕೈ ಹಿಡ್ದ ಅಂತ ಹೇಳಿದರೆ ನನಗೆ ಇವರು ಮಧ್ವರಾಜ್ ಅವರ ಒಂದು ಸಹಕಾರ ನನಗೆ ತುಂಬ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅವರೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ಅದು ಏನು ರಾಯಲ್ ಎಂಬೇಸಿ ಅಂತ ಹೇಳುವಂಥದ್ದು ಮಣಿಪಾಲದಲ್ಲಿ. ಭಾಳಷ್ಟು ಜನ ಅದಕ್ಕೆ ಬಂದಿದ್ದರು ಆ ಕೆಲಸ ತಗೊಳ್ಳಿಕ್ಕೆ, ಕೊಟೇಶನ್ ಹಾಕಿದ್ದು ಭಾಳಷ್ಟು ಜನ ಬಂದಿದ್ದರು. ಏನೋ ಅವರು ನನಗೆ ಕರೆದು ಪಾಪ ಕೊಟ್ಟರು. 118 ಫ್ಲ್ಯಾಟ್ ಏನು ಹೆಚ್ಚು ಕಡಿಮೆ ಒಂದು 3.5-4 ಕೋಟಿ ರೂಪಾಯಿದ್ದು ನನಗೆ ಒಂದು ಬಿಸ್ನೆಸ್ ಕೊಟ್ಟರು. 2 ವರ್ಷ ಪ್ರಮೋದ್ ಮಧ್ವರಾಜ್ ಅವರು ಆವಾಗ ಕಾಂಗ್ರೆಸ್ನಲ್ಲಿದ್ದರು ಅವರು. ನೀವು ಸಂಘಟನೆ ಸಂಬಂಧ ಕಾಂಗ್ರೆಸ್ನವರಿಗೆ ಚೆನ್ನಾಗಿದೆ. ಒಂದು ನಿಮಿಷ ಹೇಳ್ತೇನೆ ಕೇಳಿ, ಅದಕ್ಕೆ ನಾನು ಒತ್ತಿ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಇದ್ರು ಅಂತ ಹೇಳಿ. ನಾನು ಅದನ್ನೇ ನಾನು ಹೇಳಿದ್ದು. ಅವ್ರು ಕಾಂಗ್ರೆಸ್ನಲ್ಲಿ ಇದ್ದು ಕೂಡ ನನಗೆ ಸಹಕಾರ ಕೊಟ್ಟರು ಅಂತ ಹೇಳುವಾಗ ನೀವು ಯೋಚನೆ ಮಾಡಬೇಕು. ಅವ್ರು ಕಾಂಗ್ರೆಸ್ನಲ್ಲಿ, ನಾನು ಕಟ್ಟರ್ ಬಿಜೆಪಿ, ಅದು ಅಲ್ಲದೆ ನಾನು ಕಾಂಗ್ರೆಸ್ಗೆ ಓಪನ್ ಆಗಿ ಬೈಯುವವನು. ನೀವು ನನ್ನದು ಬಹಳಷ್ಟು ಒಂದಷ್ಟು ಡಿಬೇಟ್ಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ನಾನು ಯಾವ ರೀತಿಯಲ್ಲಿ ಮಾತಾಡಿದ್ದೇನೆ ಅಂತ ಹೇಳುವಂಥದ್ದು ನೀವು ನೋಡ್ಬೋದು. ನನ್ನನ್ನು ಕರೆದು ಅವರ ತಲೆಯಲ್ಲಿ ಇತ್ತು ಏನೋ ಪಾಪ ಗೊತ್ತಿಲ್ಲ, ಈ ಹಿಂದೂ ಸಂಘಟನೆಯಲ್ಲಿ ಇರುವಂಥ ಹುಡುಗರದ್ದು ಪರಿಸ್ಥಿತಿ ಎಲ್ಲ ಇದೇ ರೀತಿ, ಏನಾದರೂ ಒಂದು ಪಾಪ ನನ್ನಿಂದ ಅವನಿಗೆ ಏನಾದ್ರು ಸಹಕಾರ ಆಗೋದಾದ್ರೆ ಆಗಲಿ ಅಂತ ಹೇಳುವಂಥ ಇಡೀ ಅವರು ಅಕಸ್ಮಾತ್ ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಕೆಲಸ ಕೊಡದಿದ್ರೆ ಮೋಸ್ಟ್ಲಿ ನಾನು ನನ್ನ ಫ್ಯಾಕ್ಟ್ರಿ ಅದು ನಾನು ಲಾಸಲ್ಲಿ ನಾನು ತಗೊಂಡು ಹೋಗ್ತಿದ್ದೆ. ಹೆಚ್ಚಿನ ಅಂಶ ಗೊತ್ತಿಲ್ಲ. 2 ವರ್ಷ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ನನಗೆ ಯಾವುದೇ ಚಿಂತೆ, ನಾನು ಅದೇ ಹೇಳಿದ್ನಲ್ಲ, ಅದೇ ಒಂದು ಅದರ ಬಂದ ಲಾಭದಲ್ಲೇ ಮೋಸ್ಟ್ಲಿ ನಾನು ಹೆಚ್ಚಿನ ಅಂಶ ನಾನು ಒಂದಷ್ಟು ನನ್ನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ಸಹಕಾರಿ ಆಯಿತು. ರಘುಪತಿ ಭಟ್ರು ನನಗೆ ರಘುಪತಿ ಭಟ್ರು ಮೊದಲಿಂದನೂ ಬಹಳ ಪರಿಚಯ. ಅದು ನಾನು ಅವ್ರ ಹತ್ರ ಯಾವುದೇ ಇದಕ್ಕೆ ವ್ಯವಹಾರಗಳಾಗಲಿ ಎರಡೂ ಕೂಡ ನನ್ನ 2 ಕಣ್ಣಿದ್ದ. ಯಾಕಂತ ಹೇಳಿದ್ರೆ ನಾನು ಬಜರಂಗ ದಳದಲ್ಲಿ ನಾನು ಪ್ರಮೋದ್ ಮುತಾಲಿಕ್ರವರು ಇರುವಾಗ ನಾನು ಬಜರಂಗ ದಳದಲ್ಲಿ ಅವರನ್ನೇ ನೋಡಿ ನಾನು ಸೇರಿದವನು. ಅವ್ರು ಬಿಟ್ಟು ಬರುವಾಗ ನಾನು ಜೀವನದಲ್ಲಿ ಪ್ರಮೋದ್ ಇಬ್ಬರು ಮರೆಯಲಾರ. ಇಲ್ಲ ಖಂಡಿತ JDS SDPI ಎರಡು ಒಂದೇ. ಆಮ್ ಆದ್ಮಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡ್ತಿರುವಂಥ KRS ರಾಜಕೀಯ ಪಕ್ಷಗಳು, ಆಮ್ ಆದ್ಮಿ ಮತ್ತು KRS. ಅದು KRS ಪಕ್ಷದ ಬಗ್ಗೆ ಗೊತ್ತಿಲ್ಲ, ಆದರೆ ಆಮ್ ಆದ್ಮಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ಅದು ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದರೆ ಅವರು ಏನು ಭಾಳ ಹಗರಣಗಳಿದ್ದಾವೆ. ಅಂದರೆ ಯಾವುದು ಹೇಳಿದಾಗೆ ಇಲ್ಲ. ಯಾಕಂದ್ರೆ ಈಗ ನಾವು ಇವರು KRS ಅಂತ ಹೇಳುವಂಥ ಪಕ್ಷ ಅದು ಇನ್ನೂ ಕೂಡ ಯಾರು ಕೂಡ ಮೇಲೆ ಬರಲಿಲ್ಲ. ಅದರಲ್ಲಿ ಅವ್ರು ಬಂದ ನಂತರ ನಾವು ಅವರ ಬಗ್ಗೆ ನಾವು ಹೇಳ್ಬೋದು. ಈಗ ಒಂದೇ ವಾಕ್ಯದಲ್ಲಿ ನೀವು ಉತ್ತರಿಸಬೇಕು. ಓಕೆ. ಪ್ರಧಾನಿ ನರೇಂದ್ರ ಮೋದಿ, ನಮ್ಮ ಭಾರತ ದೇಶದ ಮುಕುಟ, ಕಿರೀಟ. ಮುಖ್ಯಮಂತ್ರಿ SR ಬೊಮ್ಮಾಯಿ, ಪರವಾಗಿಲ್ಲ. ಯೋಗಿ ಆದಿತ್ಯನಾಥ್, ಸಿಂಹ. ಕಾಂಗ್ರೆಸ್ನ ಅಧ್ಯಕ್ಷ DK ಶಿವಕುಮಾರ್. ಏನಂತ ಹೇಳಿದ್ರು ಅವರಿಗೆ, ಅವರು ಆಚೆ ಹಿಂದೂ ವಿರೋಧಿ ಅಲ್ಲ, ಆಚೆ ಹಿಂದೂ ಪರನೂ ಅಲ್ಲ. ಅವರ ನಿರ್ಧಾರಗಳೇ ನಮಗೆ ಕನ್ಫ್ಯೂಷನ್ ಆಗ್ತದೆ ಸರ್. ಈಗ ಮಾಜಿ CM ಸಿದ್ದರಾಮಯ್ಯ. ಆ ವ್ಯಕ್ತಿಯ ಬಗ್ಗೆ ಯಾಕಂದರೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು,
ಅದು ತುಂಬ ವರ್ಡ್ಸ್ ಇದೆ ಹೇಳಲಿಕ್ಕೆ ಹೋದರೆ. ಅಲ್ಲ, ಅವರು ಯಾವತ್ತು 3 ಹೊತ್ತು ಹೇಳಿದ್ರು ಒಂದನ್ನೇ ಹೇಳ್ತಾರೆ. ಮಹಾ ದೊಡ್ಡ ಹಿಂದೂ ವಿರೋಧಿ. ಇನ್ನೊಂದು ಇದರಲ್ಲಿ ಹೇಳೋದಾದ್ರೆ HD ಕುಮಾರಸ್ವಾಮಿ JDS. HD ಕುಮಾರಸ್ವಾಮಿ ಆ್ಯಕ್ಚುಲಿ ಮೊದಲನೇ ಬಾರಿ ಅವರು ಆಡಳಿತಕ್ಕೆ ಬರುವಾಗ ನಾವು ಅವರನ್ನು ಭಾಳ ಒಂದಿತ್ತು ಕನಸಿತ್ತು. ಆದರೆ ಅದು ಅವರು ಅವರ ಬಗ್ಗೆ ದಯವಿಟ್ಟು ಒಂದೇ ವಾಕ್ಯ ಅಲ್ಲ, ಇನ್ನೊಂದು 2 ವಾಕ್ಯ ಸೇರಿಸಿ ನಾನು ಹೇಳ್ತೇನೆ. ಅವರ ತಂದೆ ತಾಯಿ ಮಾಡಿದ ಪುಣ್ಯ ಉಂಟಲ್ಲ, ದೇವರಿಗೇನು ಪೂಜೆ ಮಾಡ್ತಾರೆ, ಅದರಿಂದಾಗಿ ಅವ್ರಿಗೆ ಆ ಬಲವೇ ಜೋರುಂಟು. ಯಾಕಂತ ಹೇಳಿದ್ರೆ ಅವರು ಪಾಪ 15-20 ಸೀಟ್ ಬಂದರೂ ಕೂಡ ಮುಖ್ಯಮಂತ್ರಿ ಅವರೇ ಆಗ್ತಾರೆ. ದೈವ ಬಲ ಜೋರಿದೆ. ಬ್ರಾಹ್ಮಣರಿಗೆ ಬೈತಾರೆ, ಬ್ರಾಹ್ಮಣರಲ್ಲಿ ಪೂಜೆ ಮಾಡಿಸ್ತಾರೆ. ದೈವ ಬಲ ಇದೆ. ಶ್ರೀರಾಮ ಸೇನೆಯ ಸಿದ್ಧಲಿಂಗ ಸ್ವಾಮೀಜಿ, ಅಷ್ಟು ನನಗೆ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಿಲ್ಲವ ಸ್ವಾಮೀಜಿ, ಪ್ರಣವಾನಂದ ಈಗ ಹೊಸದಾಗಿ ಮೂಡ್ತಾ ಇದ್ದಾರೆ. ಕನ್ಫ್ಯೂಷನ್. ಮತ್ತೆ ಕೀರ್ತಿ ಶೇಷರಾದಂತಹ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ನಮ್ಮ ಗುರುಗಳು ಅಂತ ಹೇಳಿದರೆ ನಮಗೆ ನಮ್ಮ ಉಡುಪಿಯ ಏನು ಹೇಳ್ತಾರೆ, ಉಡುಪಿಯ ಸ್ವಾಮಿಗಳಲ್ಲಿ ಶ್ರೇಷ್ಠ ಯತಿ, ಮತ್ತೆ ಒಂಥರ ದೇವರ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ ಅವರನ್ನು. ಇಂಧನ ಸಚಿವ, ಸಂಸ್ಕೃತಿ ಸಚಿವರಾದಂತಹ B. ಸುನೀಲ್ ಕುಮಾರ್ ಹಿಂದುತ್ವ ಇದರಿಂದ ಬಂದವರು. ಸ್ವಲ್ಪ ಸುಧಾರಿಸಬೇಕು ಅವರು. ಕಾರ್ಯಕರ್ತರೊಟ್ಟಿಗೆ ಅವರ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಇಟ್ಟುಕೊಂಡ್ರೆ ಒಳ್ಳೇದಂತೇಳಿ ನನ್ನ ಅಭಿಪ್ರಾಯ. ನೀವು ಕೇಳಿದರೆ ಅವರು ಹೇಗೆ ಮಾಡ್ತಾರೆ ಅಂತ ನಿಮ್ಮ ಸಲಹೆ? ಗೊತ್ತಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿಯೇ ನಾನು ಹೌದಾ ಅಂತ ಹೇಳುವಂಥದ್ದು ನಾನು ಯೋಚನೆ ಮಾಡಬೇಕಾಗ್ತದೆ. ನಾನು ಅವರಿಗೆ ಸಲಹೆ ಕೊಡುವಷ್ಟು ಅಲ್ಲ, ದೊಡ್ಡ ವ್ಯಕ್ತಿಗಳದ್ದೇ ಮಾತು ಕೇಳಬೇಕು ಅಂತೇನಿಲ್ಲ, ಕಾರ್ಯಕರ್ತರ ಮಾತು ಕೇಳಿದ್ರೆ ಸಾಕು. ಆವಾಗ ಅವರು ಖಂಡಿತವಾಗಿ ದೊಡ್ಡ ವ್ಯಕ್ತಿ ಆಗ್ತಾರೆ. ಇದನ್ನು ಹೇಳಿದ್ದು ನಾನು. ಉಸ್ತುವಾರಿ ಕೇಳುವಂತ ಇದು ಬೇಕು ಅವರಿಗೆ. ಉಸ್ತುವಾರಿ ಸಚಿವ ಅಂಗಾರ ಬಹಳ ಪಾಪದ ವ್ಯಕ್ತಿ, ಅಷ್ಟು ನಮಗೆ ಗೊತ್ತಿಲ್ಲ. ಸುಳ್ಯದವರಲ್ಲ ಅವರು. ಇಲ್ಲಿ ಬಂದಾಗ ನಾವು ನೋಡಿದ್ದು ಬಹಳ ಕಮ್ಮಿ ಅವರು. ಈ ಸಂಸದ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತಿದೆಯಾ? ಹೌದು. ಅವರು ಅಪರೂಪಕ್ಕೊಂದು ಸರಿ ಬರ್ತಾರೆ ಹೋಗ್ತಾರೆ, ಅತಿಥಿ ನಮ್ಮದವರು. ಸರಿ, ಧನ್ಯವಾದಗಳು ಮೋಹನ್ ಭಟ್ರೆ. ಇಷ್ಟವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಅದೇ ರೀತಿ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮಲ್ಲಿರುವಂತಹ ಉತ್ತರವನ್ನು, ಆ ಗೊಂದಲಗಳನ್ನೆಲ್ಲ ಪರಿಹರಿಸಲಿಕ್ಕೆ ತುಂಬ ಪ್ರಯತ್ನ ಮಾಡಿದಿರಿ. ಧನ್ಯವಾದಗಳು. ಮೋಹನ್ ಭಟ್ರ ಜೊತೆ ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಕೇಳಿದ್ರಿ. ಮುಂದಿನ ಬಾರಿ ಮತ್ತೊಬ್ಬ ಗಣ್ಯ ಅತಿಥಿಯೊಂದಿಗೆ ತಿರುಗುಬಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.